ದೀಪಗಳು ಹಚ್ಚಿದ್ದಾಯ್ತು ಅಷ್ಟೇ ಮಾತಾಜಿ. ಹರಿ ಬೋಲ್ ಹರಿ ಬೋಲ್. ಓಕೆ, ಮತ್ತೆ ಬೇರೆಯವರು? ಪದ್ಮಾ ಮಾತಾಜಿ ಹೇಳಿದ್ರು, ಸೌಮ್ಯ ಮಾತಾಜಿ ಹೇಳಿದ್ರು, ಹನುಮಂತ್ ಪ್ರಭುಜಿ, ಅಶ್ಮಿತ್ ಪ್ರಭುಜಿ, ರಮೇಶ್ ಪ್ರಭುಜಿ, ನೀವೆಲ್ಲ ಹೇಗ್ ಆಚರಣೆ ಮಾಡಿದ್ರಿ? ಇಲ್ಲ ಮಾತಾಜಿ, ನಮ್ಗೆ ಆಫೀಸ್ ಇತ್ತು. ಸೊ Okay. ಬೆಳಗ್ಗೆ ಪೂಜೆ ಮಾಡಿ ಪ್ರಸಾದ ಇಟ್ಟು ನಾವು ಸ್ವೀಕರಿಸಿ ಇವಾಗ ದಾಮೋದರಾಷ್ಟಕ ಆಡಿ. ಓಕೆ, ಸೊ ದೇವ್ರಿಗೆ ದೀಪ ಬೆಳಗಿದ್ದೀರಾ? ಹರಿ ಬೋಲ್. ಎಲ್ಲರೂ ಹಬ್ಬ ಜೋರಾಗಿ ಆಚರಣೆ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ನಾವ್ 8 ಜನ ಇದೀವಿ. 8 ಗಂಟೆ ಆಗಿದೆ. ಸೊ ಜಸ್ಟ್ ಒಂದು ವಿಷಯ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ, ನಮೋ ಭಗವತೆ ವಾಸುದೇವಾಯ. ಸೊ ಪ್ರಭುಜಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಪ್ರಭುಜಿ ದಾಮೋದರ ಲೀಲೆ ಬಗ್ಗೆ ಅವರು ಪ್ರವಚನ ಮಾಡ್ತಾ ಇದ್ರು. ಸೊ ತುಂಬಾ ಮೈ ಪುಳಕಿತವಾಗಿರುವಂತ ಒಂದು ವಿಚಾರ ಹೇಳಿದ್ರು. ಯಾಕೆ ನೀವು ಹಬ್ಬವನ್ನ ಆಚರಣೆ ಮಾಡ್ತೀರಾ, ಹೇಗೆ ಆಚರಣೆ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಹೀಗೇನೆ ಎಲ್ಲ ಆನ್ಸರ್ ಮಾಡ್ತಾ ಇದ್ರು. ಆಮೇಲೆ ಪ್ರಭುಜಿ ಹೇಳಿದ್ರು, ಸೊ ಈ ದಿನ ಅದೇ ನಮಗೆ ಗೊತ್ತಿರೋ ಹಾಗೇನೆ ಎಷ್ಟೊಂದು ಲೀಲೆಗಳು ನಡೆದಿದೆ, ಭಗವಂತನ ಲೀಲೆಗಳು ನಡೆದಿದೆ. ಅದರಲ್ಲಿ ಒಂದು ಶ್ರೀರಾಮಚಂದ್ರ ಅವರು 14 ವರ್ಷ ವನವಾಸ ಮುಗಿಸ್ಕೊಂಡು ವಾಪಸ್ ಬರೋ ದಿನ ಈ ದಿನ. ಪ್ರಭುಜಿ ಒಂದ್ ಮಾತು ಹೇಳಿದ್ರು, 14 ವರ್ಷಗಳ ಕಾಲ ಅಯೋಧ್ಯ ವಾಸಿಗಳೆಲ್ಲರನ್ನೂ ಸಹ ಯಾವುದೇ ಒಂದು ಹೊಸ ಬಟ್ಟೆನೂ ತಗೊಂಡಿರ್ಲಿಲ್ವಂತೆ. ಮತ್ತೆ ಮನೆಯಲ್ಲೂ ಅಷ್ಟೇನೆ ಅವ್ರು ಯಾವುದೇ ಒಂದು ಸಿಹಿ ತಿಂಡಿ ಅಥವಾ ಏನ್ ಸ್ಪೆಷಲ್ ನಾವು ಮಾಡ್ತೀವಿ ಹಬ್ಬ ಹರಿದಿನ ಅಂದ್ರೆ ಆ ತರದ್ ಯಾವ್ದು 14 ವರ್ಷಗಳ ಕಾಲ ಮಾಡಿರ್ಲಿಲ್ವಂತೆ. ಮತ್ತೆ ಮನೆಯಲ್ಲಿ ದೀಪ ಸಹ ಅವರು ಹಚ್ಚಿರ್ಲಿಲ್ವಂತೆ. ಆ ಸಮಯದಲ್ಲಿ ಯಾವ್ದು ಎಲೆಕ್ಟ್ರಿಸಿಟಿ ಇಲ್ಲ, ಈ ದೀಪನೇ ಅಲ್ವಾ, ಆ ಕತ್ತಲಲ್ಲೇನೆ ಹಾಗೆ ಅವರು ರಾತ್ರಿ ಸಮಯ ಬದುಕ್ತಾ ಇದ್ರಂತೆ. ಸೊ ಈ ತರ ಅಂದ್ರೆ ಹೊಸ ಬಟ್ಟೆ ಹಾಕೊಂಡಿಲ್ಲ, ಸಿಹಿ ತಿಂಡಿಗಳನ್ನ ತಿಂದಿಲ್ಲ, ದೀಪ ಹಚ್ಚಿಲ್ಲ, ರಾಮನ ಬರುವಿಕೆಗಾಗಿನೇ ಅವ್ರು ಕಾಯ್ತಾ ಇದ್ರಂತೆ. ಸೊ ಯಾವಾಗ ಹನುಮನ್ನ ಕಳಿಸ್ತಾರಲ್ವ, ಯಾಕಂದ್ರೆ ಭರತ ಮಹಾರಾಜ ಅವನು ಏನು ಪ್ರತಿಜ್ಞೆ ಮಾಡಿರ್ತಾನೆ, ನೀನು ಒಂದು ಕ್ಷಣ ಲೇಟಾಗಿ ಬಂದ್ರು ಸಹ 14 ವರ್ಷ ಮುಗಿದ್ಮೇಲೆ ಒಂದು ಕ್ಷಣ ಲೇಟಾಗಿ ಬಂದ್ರು ನಾನು ಅಗ್ನಿಕುಂಡದಲ್ಲಿ ನಾನು ಆತ್ಮಾರ್ಪಣೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅವರು ಹನುಮಾನನ್ನ ಕಳ್ಸಿರ್ತಾರೆ ಅಲ್ವಾ, ಬರ್ತಾ ಇದೀನಿ ನಾನು, ಆನ್ ದ ವೇ ಇದೀನಿ ಅಂತ ಹೇಳ್ಬಿಟ್ಟು ಅವ್ರು ಪುಷ್ಪಕ ವಿಮಾನದಲ್ಲಿ ಬರ್ತಾರೆ. ನಮಗೆ ಗೊತ್ತಿರೋ ಹಾಗೆ ಹನುಮಂತ ಅವ್ರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸಹ ಅವರು ಲಂಘನ ಮಾಡ್ಬಿಡ್ತಾರೆ ಅಲ್ವಾ, ಅದಕ್ಕೋಸ್ಕರ ಅವ್ರನ್ನ ಕಳಿಸ್ತಾರೆ ಭರತ ಮಹಾರಾಜನಿಂದ ಈ ಒಂದು ಅನಾಹುತ ಆಗೋದನ್ನ ತಪ್ಪಿಸ್ಲಿಕ್ಕೆ. ಸೊ ಅವಾಗ ಎಲ್ಲರಿಗೂ ಈ ವಿಷಯ ಗೊತ್ತಾಗತ್ತೆ. ಅವತ್ತಿನ ದಿವಸ ಎಲ್ಲರನ್ನೂ ಸಹ ಸಂಭ್ರಮದಿಂದ ಅವರು ಅಭ್ಯಂಜನ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಭಗವಂತನಿಗೆ ಪೂಜೆ ಮಾಡಿ ಮತ್ತೆ ಅವರು ಸಿಹಿ ತಿಂಡಿಗಳನ್ನ ಮಾಡಿ ಏನು ಅವತ್ತಿನ ದಿವಸ ದೀಪ ಹಚ್ತಾರಂತೆ, ಎಲ್ಲರನ್ನೂ ಸಹ ದೀಪ ಹಚ್ತಾರಂತೆ. ರಾಮ ಬರೋ ಅಷ್ಟೊತ್ತಿಗೆ ಸಂಜೆ ಕಳೆದು ರಾತ್ರಿ ಆಗಿರುತ್ತೆ. ಸೊ ಆ ಸಮಯದಲ್ಲಿ ಇಡೀ ಅಯೋಧ್ಯೆಯಲ್ಲಿ ದೀಪ ಎಷ್ಟು ಹಚ್ತಾರೆ ಅಂದ್ರೆ ಪ್ರಭುಜಿ ಹೇಳ್ತಾ ಇದ್ರು, 14 × 365 365 ದಿನಗಳು 14 ವರ್ಷಗಳ ಕಾಲ ಅವ್ರು ಏನ್ ಹಚ್ಚಿಲ್ವೋ ಎಲ್ಲ ದೀಪಗಳನ್ನ ಅವತ್ತಿನ ದಿವಸ ಹಚ್ತಾರೆ. ಅಂದ್ರೆ ಅದಕ್ಕೇನೆ ಅದನ್ನ ದೀಪಾವಳಿ ಅಂತ ಹೇಳೋದು. ಅಷ್ಟು ದೀಪಗಳಿಂದ ಅಯೋಧ್ಯೆ ಬೆಳಗೋಗ್ಬಿಡುತ್ತಂತೆ ನೋಡಿ. ಅಷ್ಟು ದಿವಸದಿಂದ ಕತ್ತಲೆಯಲ್ಲಿ ಇರುವಂತಹ ದೀಪ ಕತ್ಲೆ ಇರುವಂತಹ ಅಯೋಧ್ಯ ಆವತ್ತಿನ ದಿವಸ ಯಾವತ್ತು ಶ್ರೀರಾಮಚಂದ್ರ ಕಾಲಿಡ್ತಾ ಇದ್ದಾನೋ ಅಯೋಧ್ಯೆಗೆ ಅವತ್ತಿನ ದಿವಸ ಅಲ್ಲಿ ಬೆಳಕಾಯ್ತಂತೆ. ಅದಕ್ಕೋಸ್ಕರ ಇದು ಬೆಳಕಿನ ಹಬ್ಬ ನೋಡಿ. ಅವ್ರಿಗೆ ಎಷ್ಟು ರಾಮಚಂದ್ರನ ಮೇಲೆ ಪ್ರೀತಿ ಅಲ್ವಾ, ನಂಗೆ ಹೇಳಿ ನಿಜವಾಗ್ಲೂ ಅಳನೆ ಬಂದ್ಬಿಡ್ತಪ್ಪ. ನಾವೇನ್ ಮಾಡ್ತಾ ಇದೀವಿ ನೋಡಿ, ಅವ್ರಿಗೆಲ್ಲ ಅಯೋಧ್ಯ ವಾಸಿಗಳಿಗೆ ನಿಜ ಪ್ರೇಮ ಇದೆ. ಇವಾಗ ನಾವೂನು ಕೇಳ್ತೀವಿ, ಆಯ್ತು ತುಂಬಾನೇ ಅಂತ ಅನ್ಕೊಂತೀವಿ. ನಮ್ದೇನ್ ಕೆಲಸ ಇರುತ್ತೋ ಊಟ ಮಾಡ್ತೀವಿ, ತಿಂಡಿ ಮಾಡ್ತೀವಿ, ಏನೆಲ್ಲ ಮಾಡ್ಬೇಕು ಅದ್ರಲ್ಲಿ ಯಾವ್ದು ನಾವು ಲೋಪ ಮಾಡ್ಕೊಳೋದಿಲ್ಲ ಅಲ್ವಾ. ನೋಡಿ ಅಯೋಧ್ಯ ವಾಸಿಗಳು ಎಷ್ಟು ಆ ಪ್ರೇಮ ಭಕ್ತಿ ಅನ್ನೋದನ್ನ ನನಗೆ ಅವರಲ್ಲಿ ಕಾಣಿಸೋದ್ ಆಗೋಯ್ತು. ಮೈ ರೋಮಾಂಚನ ಆಗೋಯ್ತು. ನನಗೆ ಆ ವಿಷಯ ಗೊತ್ತಿರ್ಲಿಲ್ಲ, ನಿಮಗ್ ಗೊತ್ತಿರ್ಬೋದೇನೋ, ನನಗ್ ಗೊತ್ತಿರ್ಲಿಲ್ಲ ಆ ವಿಷಯ. ಅದ್ ಕೇಳಿ ನಿಜ ನಂಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಆಕ್ಚುಲಿ ಈ ತರ ಒಬ್ರು ಪ್ರೀತಿಸ್ತಾರ, ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ 14 ವರ್ಷಗಳ ಕಾಲ ಈ ತರ ಯಾರಾದ್ರೂ ಬದುಕಿರ್ಲಿಕ್ಕೆ ಆಗತ್ತಾ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಯಾವ ವಿಷಯ ಮಾತಾಜಿ ಹೇಳಿದ್ ನೀವು? ಹರೇ ಕೃಷ್ಣ ಮಾತಾಜಿ. ನಾವು ಕತೆ ತಿಳ್ಕೊಂಡಿದ್ವಿ, ಆದ್ರೆ ನಿಮ್ಮಿಂದ ಒಂದ್ಸಾರಿ ಕೇಳಿದ್ವಿ ಮಾತಾಜಿ. ಮತ್ತೆ ಸತ್ಯಭಾಮ ಇವತ್ತು ನರಕಾಸುರನ್ನ ಸಾಯಿಸಿದ್ದ ದಿನಾನು ಆಯ್ತಲ್ಲ ಮಾತಾಜಿ. ಭೂದೇವಿನೇ ಸತ್ಯಭಾಮ ಆಗಿ ಬಂದಿದ್ದರು ಮಾತಾಜಿ. ಮಾತಾಜಿ ಹೌದು. ಅಂದ್ರೆ ಭಗವಂತ ಇವಾಗ ಯಾರಿಗಾದ್ರೂ ರಾಕ್ಷಸತ್ವ ಇದ್ರೆ ಅವ್ರು ತನ್ನ ಮಗ ಅಂತಾನೂ ನೋಡೋದಿಲ್ಲ ಅಲ್ವಾ. ನೋಡಿ ಅವರು ಸಂಹಾರ ಮಾಡಿ ಈ ಒಂದು ಏನು ಎಲ್ಲ ಜನಗಳ ರಕ್ಷಣೆಗೆ ಮಾಡ್ತಾರೆ. ಅವರು ಶಿಷ್ಟ ರಕ್ಷಕ ದುಷ್ಟ ಶಿಕ್ಷಕ ಅಂತ ಹೇಳ್ಬಿಟ್ಟು ಅವ್ರನ್ನ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಅವ್ರು ಪ್ರತಿಪಾದಿಸ್ಕೋತಾರೆ ಅಲ್ವಾ.
ಹರೇ ಅಂದ್ರೆ ಅವ್ರು ಕೃಷ್ಣ. ಭೂದೇವಿಗೆ ಇದ್ ಮಾತಾಜಿ ಮಾತ್ ಅವ್ರು ಕೊಟ್ಟಿರ್ತಾರೆ ಮಾತಾಡ್ತಾರೆ. ಮಾತಾಜಿ, ನಾನ್ ಹಾ ಮಾತ್ರ ನಾನ್ ಸಾಯಿಸೋದಿಲ್ಲ, ಅದು ಹಾ ನಿನ್ ಕೈಲಿಂದನೇ ಆಗುತ್ತೆ ಅಂತ. ಅವಳಿಗೆ ಹಾ ಮರ್ತೋಗಿರ್ತೆ, ನಾ ಸತ್ಯಭಾಮಿ ಆಗ್ ಬಂದಾಗ ನಾನ್ ಭೂದೇವಿನದ್ದು ಅವಳಿಗೆ ಹಾ ಹಾ ನೆನ್ಪಿರೋದಿಲ್ಲ. ಅವಾಗ ಓಕೆ. ಅವರಿಂದ ಕೃಷ್ಣದ ಹಾ ಭಗವಂತ ಮೂರ್ಛೆ ಹೋದಾಗ ಆ ಹಾ ಸತ್ಯವತಿ ಅಲ್ಲ ಸತ್ಯಭಾಮಿನೇ ಅವನ್ನ ನರಕಾಸುರನ್ನ ಸಾಯಿಸಿ ಅಷ್ಟು ಜನ ಇರ್ತಾರಲ್ಲ ಹಾ ರಾಜ್ಕುಮಾರಿಯರು, ಹಾ 100 ಜನ, ಅವನ್ನೆಲ್ಲ ಅವಾಗ ಭಗವಂತ ವಿವಾಹ 16,000. 16,000 ಅವಾಗ ಹಾ ಭಗವಂತ ವಿವಾಹ ಆಗೋದು ಅವಾಗ ಅವ್ರನ್ನ. ಹಾ ಮಾತಾಜಿ ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವಿವಾಗ ಕೊನೆಯ ಹರೇ ಹಂತಕ್ಕೆ ಬಂದಿದೀವಿ. ಹರೇ ಕೃಷ್ಣ ಕೃಷ್ಣ. ಮಾತಾಡಿ ಹೇಳಿ please. ಗುರುಪ್ರಸಾದ್ ಪ್ರಭುಜಿ ಈಗ ಜಾಯ್ನ್ ಆಯ್ತಾ ಮಾತಾಡಿ ನಾನು? ಈಗ ಜಾಯ್ನ್ ಆದ್ರ ನೀವು? ಓಕೆ. ಸೊ ಯಾರಾದ್ರೂ ಹೇಳ್ತೀರಾ ಗುರುಪ್ರಸಾದ್ ಪ್ರಭುಜಿಗೆ ನಾನು ಏನ್ ಹೇಳ್ದೆ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಯಾರು ಮಾತಾಡ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ, ನೀವೇ ಇನ್ನೊಂದ್ಸರಿ ಹೇಳಿ, ಪ್ರಭುಗಳಿಗೆ ಸಮಾಧಾನ ಆಗುತ್ತೆ. ಹಾ, ಆಯ್ತು ಹೇಳ್ತೀನಿ. ಓಕೆ, ಅದನ್ನ ಎಷ್ಟೊತ್ತಿ ಹೇಳಿದ್ರು ಕಡಿಮೆನೆ. ಆಕ್ಚುಲಿ ನಾನು ಆಲ್ರೆಡಿ ಅದೇ ಇದು ಅದೇ ಎರಡ್ ಹೌದು ಎರಡ್ ಹೌದು ಸತಿ ಹೇಳಾಯ್ತು ಮಾತಾಜಿ. ಇವತ್ತು. ನಾನು ಯಾರ್ಯಾರ ಜೊತೆ ಸಿಕ್ಕಿದೀನೋ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ಈ ತರ ಅಂತೆ ಈ ತರ ಅಂತೆ ಅಂತ ಹೇಳ್ಬಿಟ್ಟು ನನ್ಗೇನೆ ಅಷ್ಟು ರೋಮಾಂಚನ ಆಗೋಗ್ತಾ ಇದೆ. ಆಕ್ಚುಲಿ ಈಗ ಆ ತರನು ಹಂಗೆ ಪ್ರೀತಿಸ್ತಾರ ಅಂತ ಹೇಳ್ಬಿಟ್ಟು ಅದನ್ನ ಕಣ್ಣಿಂದ ಅಂದ್ರೆ ನಾವ್ ನೋಡಿಲ್ಲ, ಕಿವಿಯಿಂದನಾದ್ರೂ ಕೇಳೋಣ ಅಂತ ಹೇಳ್ಬಿಟ್ಟು. ಪ್ರಭುಜಿ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಪ್ರಭುಜಿ? ಗುರುಪ್ರಸಾದ್ ಪ್ರಭುಜಿ. ಹರೇ ಕೃಷ್ಣ. ಅಂದ್ರೆ ಬಲಿಪಾಡ್ಯಮಿ ಅಷ್ಟೇ ಮಾತಾಜಿ ಮಾಡೋದು ನಾವು. ಗಣರಾಜ್ಯೋತ್ಸವ ಮಾಡಲ್ಲ. ಓಕೆ 3 ದಿನ ಒಂದೇ ದಿನ ಆಚರಣೆ ಮಾಡ್ತೀವಿ. ಓಕೆ. ಹ್ಮ್ ಈಗ ಮಾಮೂಲಿ ದೇವ್ರ ಪೂಜೆ ಅದೆಲ್ಲ ಇದ್ದೇ ಇರುತ್ತೆ. 3 ಹ್ಮ್ ದಿನನು ಡೈಲಿ ಇವತ್ತು ನಾಳೆ ನಾಡಿದ್ದು 3 ದಿನ ಇದ್ದೇ ಇರುತ್ತೆ. ಹ್ಮ್ 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 ಸ್ಪೆಷಲ್ ಅಂದ್ರೆ ನಮಗೆ ಬಲಿಪಾಡ್ಯಮಿ ಮಾತಾಜಿ. ಬಲಿಚಕ್ರವರ್ತಿನ ವಾಮನ ಇದು ಮಾಡಿದ್ನಲ್ಲ, ಅದು ಮೈನ್ ಮಾತಾಜಿ ಓಕೆ. ನಮ್ಗೆ ಬಲಿ. ಏನ್ ಮಾಡ್ತೀರಾ ಅವತ್ತಿನ ದಿವಸ? ಅವತ್ತು ದನಗಳಿಗೆಲ್ಲ ಅಲಂಕಾರ ಹ್ಮ್ ಮಾಡಿ ಹ್ಮ್ ಅವಕ್ಕೆಲ್ಲ ಅವಕ್ಕೆ ಎಣ್ಣೆ ಕೊಂಬಿಗೆಲ್ಲ ದನಗಳಿಗೆಲ್ಲ ಹ್ಮ್ ಅಲಂಕಾರ ಹ್ಮ್ ಮಾಡಿ ಹ್ಮ್ ಪಂಜ ಎಲ್ಲ ಇದನ್ನ ಬೆಂಕಿ ಹಾಕಿರ್ತೀವಿ ಮಾತಾಜಿ. ಅಲ್ಲಿಗೆಲ್ಲ ಹೋಗಿ ಬೆಂಕಿ ಹಾಯಿಸೋದು. ಹ್ಮ್ 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 ಮತ್ತೆ ಆ ದನಗಳನ್ನ ಕರ್ಕೊಬಂದು ಮನೆ ಒಳಗಡೆ ಮಂಗಳಾರತಿ ಮಾಡಿ ಆರತಿ ಮಾಡಿ ಒಳಗಡೆ ಲಕ್ಷ್ಮಿ ತರನ ಮನೆ ತುಂಬಿಸ್ಕೊಂಡು ಹ್ಮ್ ಹ್ಮ್ ಆಮೇಲೆ ದೇವ್ರ ಪೂಜೆಗೆ ದೇವ್ರಿಗೆ ಹಾಕಿರೋ ಎಡೆ ತಗೊಂಡೋಗಿ ಬಸವಣ್ಣಗಳಿಗೆ ಭಾಗವತ ಹಸುಗಳಿಗೆಲ್ಲ ತಿನ್ಸಿ ಹ್ಮ್ ಆಮೇಲೆ ನಾವು ಊಟ ಮಾಡೋದು ಮಾತಾಜಿ. ಯಾವ್ದಲ್ಲಿವರೆಗೂ ನಾವು ಮನೆಗೇನು ಊಟ ಮಾಡೋದಿಲ್ಲ. ಹಸುಗಳಿಗೆ ಕೊಟ್ಟ ಮೇಲೆ ಊಟ. ಓಕೆ ಓಕೆ. ಹರಿ ಬೋಲ್ ಪ್ರಭುಜಿ. ಬೇರೆಯವ್ರ ಮನೆಗಾದ್ರೂ ತಗೊಂಡೋಗಿ ಕೊಡ್ತೀವಿ. ಹಸು ಇಲ್ದೇ ಇದ್ರೆ ಬೇರೆಯವ್ರ ಮನೆಗಾದ್ರೂ ತಗೊಂಡೋಗಿ ಎಡೆನ ಹ್ಮ್ ಅವ್ರ ಮನೆಗಿರೋ ಹಸುಗಾದ್ರೂ ಕೊಡ್ತೀವಿ ಮಾತಾಜಿ. ಓ ಓಕೆ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಸೊ ಇದನ್ನ ಹೇಗೆ ಆಚರಣೆ ಮಾಡ್ಬೇಕು ಅಂತ ಹೇಳಿದಾಗ ಆಲ್ಸೋ ಅಲ್ಲಿರೋರೆಲ್ಲರೂ ಹೇಳ್ತಾ ಇದ್ರು. ನಾನು ಟೆಂಪಲ್ ಹೋದಾಗ ಇದು ದಾಮೋದರ ಲೀಲೆ ಬಗ್ಗೆ ಪ್ರಭುಜಿ ಒಬ್ರು ಪ್ರವಚನ ಮಾಡ್ತಾ ಇದ್ರು. ಸೊ ಅವಾಗ ಅವರು ಕೇಳ್ತಾ ಇದ್ರು ಇದೇ ತರ ನೀವ್ ಹೇಗೆ ಆಚರಣೆ ಮಾಡ್ತೀರಾ ಅಂತಂದ್ರೆ, ಅವ್ರು ಹೇಳ್ತಾ ಇದ್ರು ನಾವು ಅಭ್ಯಂಜನ ಸ್ನಾನ ಮಾಡ್ಕೋತೀವಿ, ಹೊಸ ಬಟ್ಟೆ ಹಾಕೋತೀವಿ, ಸ್ವೀಟ್ಸ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ದೀಪ ಹಚ್ತೀವಿ ಅಂತ ಹೇಳ್ಬಿಟ್ಟು ಇದೆಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಹಾ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ, ಬಟ್ ನಿಮಗ್ ಗೊತ್ತಾ ಯಾಕೆ ಈ ತರ ನಾವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾ ಇದ್ರು. ಸೊ ಆಮೇಲೆ ಪ್ರಭುಜಿ ಹೇಳಿದ್ರು, ಸೊ ನಮಗ್ ಗೊತ್ತಿರೋ ಹಾಗೆ ಈ ದಿನ ತುಂಬಾ ಒಂದು ಮಹತ್ವದ ದಿನ, ತುಂಬಾ ಒಂದು ಭಗವಂತನ ಲೀಲೆಗಳು ನಡೆದಿರುವಂತಹ ದಿನ ಈ ದಿನ. ಈ ದಿನನೇ ಇದು ದಾಮೋದರ ಲೀಲೆ ನಡೆದಿರುವಂತದ್ದು. ಮತ್ತೆ ಶ್ರೀರಾಮಚಂದ್ರ ಅವರು 14 ವರ್ಷ ವನವಾಸ ಮುಗಿಸ್ಕೊಂಡು ವಾಪಸ್ ಬಂದಿರುವಂತಹ ದಿನ ಇದು. ಸೊ ಮತ್ತೆ ನರಕ ಚತುರ್ದಶಿ ಅಂತ ನಾವು ಕರಿತೀವಿ ಅಲ್ವಾ. ಸೊ ಆ ನರಕಾಸುರನ ಸಂಹಾರವನ್ನ ಮಾಡಿ ಈ ಅಸುರಿ ಶಕ್ತಿಯನ್ನ ದಮನಗೊಳಿಸಿರುವಂತದ್ದು ಈ ದಿನ. ಸೊ ಈ ತರ ಹಲವಾರು ಲೀಲೆಗಳಿದೆ. ಮತ್ತೆ ಈ ಕಾರ್ತಿಕ ಮಾಸ, ಇಡೀ ಕಾರ್ತಿಕ ಮಾಸದಲ್ಲೂ ಅಷ್ಟೇನೆ ಹಲವಾರು ಲೀಲೆಗಳನ್ನ ಭಗವಂತ ಮಾಡಿದ್ದಾರೆ ಈ ಒಂದು ಏನು ಮಂತ್ರಲ್ಲಿ. ಸೊ ಮುಂದೆನೂ ಸಹ ನಿಮ್ಗೆ ನೋಡೋ ಹಾಗೇನೆ ನಾಳೆಲ್ಲ ನಾಡುದು ಬಲಿಪಾಡ್ಯಮಿ ಅಂತ ನಾವ್ ಏನ್ ಮಾಡ್ತಾ ಇದೀವೋ ಅದಿನ ಬಲಿಚಕ್ರವರ್ತಿಯನ್ನ ಅವರ ಭಕ್ತಿಯನ್ನ ಭಗವಂತ ಪ್ರಕಟಗೊಳಿಸಿದ್ದು ಅಲ್ದಲೆ ಅವತ್ತಿನ ದಿವಸ ಗೋವರ್ಧನ ಲೀಲೆಯನ್ನು ಸಹ ಮಾಡಿದ್ದಾರೆ ಭಗವಂತ. ಸೊ ಗೋವರ್ಧನ ಲೀಲೆನೂ ಸಹ ಆಗುತ್ತೆ. ನಿಮ್ಮ ಹತ್ರದಲ್ಲಿ ಇರುವಂತಹ ಯಾವ್ದಾದ್ರು ನಿಮ್ಗೆ ಇಸ್ಕಾನ್ ಟೆಂಪಲ್ಸ್ ಏನಾದ್ರು ಹತ್ರದಲ್ಲಿ ಇದ್ರೆ ಅಲ್ಲಿ ಹೋಗಿ ನೀವು ನೋಡ್ಬೋದು. ಅಂದ್ರೆ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಏನು ಪ್ರಸಾದವನ್ನ ಮಾಡಿರ್ತಾರೆ ಆ ದಿನ ಗೋವರ್ಧನ ಲೀಲೆ ಅಂದ್ರೆ ಅವತ್ತಿನ ದಿವಸ. ಇಲ್ಲಾಂದ್ರೆ 56 ಆನ್ಲೈನ್ ಅಲ್ಲೂ ಹೌದು ಸೊ ಮಾತಾಜಿ. 200 56 ಐಟಮ್ಸ್ ಹಂಗೆಲ್ಲ ಮಾಡಿರ್ತಾರೆ ಅಂತ ಪ್ರಭುಜಿ ಎಣ್ಣೆಣಿ ಪ್ರಭುಜಿ ಹೇಳ್ತಾ ಇದ್ರು. ಸೊ ಒಬ್ರು ಮಾತಾಜಿ ಅಂತೂ ಅವರ ಫಾರಂ ದೊಡ್ಡ ಫಾರಂ ಇದೆಯಂತೆ. ಪ್ರತಿ ವರ್ಷನೂ ಅಲ್ಲೇನೆ, ನಾವು ಇದಕ್ಕಿಂತ ಮುಂಚೆ ಎಲ್ಲಾನು ಸಹ ನಮ್ಗೆ ಆನ್ಲೈನ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಭುಜಿ ಆ ಒಂದು ಫಾರಂ ಹೌಸ್ಗೆನೆ ಅವರು
ಅಂದ್ರೆ ಹೋಗಿ ಅಲ್ಲೇನೆ ಗೋವರ್ಧನ ಲೀಲೆನ ಆಚರಣೆ ಮಾಡ್ತಾ ಇದ್ದಿದ್ದವರು. ಅವರು ಒಂದು ದೊಡ್ಡ ಬೆಟ್ಟ ತರ ಗೋವರ್ಧನ ಬೆಟ್ಟವನ್ನ ಹೋಲೋ ತರನೇ ಅವರು ಒಂದು ಬೆಟ್ಟವನ್ನ ಮಾಡಿ ಅಲ್ಲೆಲ್ಲಾನು ಭಗವಂತನನ್ನ ಅವರು ಸ್ಥಾಪನೆ ಮಾಡಿ ಸುತ್ತಲೂ ಸಹ 200 to 300 ವೆರೈಟೀಸ್ ಫುಡ್ ಅನ್ನ ಅವರು ಇಡ್ತಾರೆ ಅಲ್ಲಿ ಭಗವಂತನಿಗೆ ಭೋಗವನ್ನ ತಯಾರು ಮಾಡಿರ್ತಾರೆ. ಸೊ ಪ್ರಭುಜಿ ಈ ಸತಿನೂ ಅಲ್ಲೇ ಮಾಡಿಸ್ತಾ ಇದಾರಂತೆ. ಎಲ್ಲಿ ಮಾತಾಜಿ? ರಜನಿ ಮಾತಾಜಿ ಮನೆಯಲ್ಲ? ಮಾತಾಜಿ ಇರ್ಬೋದು ಮಾತಾಜಿ, ನಂಗೆ ಅವ್ರ ಹೆಸರು ಗೊತ್ತಿಲ್ಲ. ನಿಮ್ಗೆ ಆ ಕಡೆಯವರು ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆಸರು. ಅವ್ರು ಹೇಳ್ತಾರೆ, ನನಗೆ ಮರ್ತೋಗಿದೆ. ಯಾವತ್ತು ಬಂದಿದ್ದು? ಯಾವ್ದು? ರಜನಿ ಮಾತಾಜಿ. ರಜನಿ ಮಾತಾಜಿನೇನಾ? ಓಕೆ. ಹೌದೌದು. ಅವ್ರಷ್ಟು ನೋಡಿ ಭಗವಂತನಿಗೆ ಪ್ರೀತಿಯಿಂದ ಅಷ್ಟು ವೆರೈಟೀಸ್ ಒಂದಲ್ಲ ಎರಡಲ್ಲ ಅಷ್ಟು ಅವರು ಮಾಡ್ತಾರೆ ಅಂತ ಮಾಡಿಸ್ತಾರೆ. ಗಂಜಿಮಠ ಗಂಜಿಮಠ ಮಾತಾಜಿ. ಎಲ್ಲಿ ಪ್ರಭುಜಿ? ಗಂಜಿಮಠ ಬನ್ನಿ ಮಠ. ಬನ್ನಿ ಮಠ. ಓಕೆ. ಸೊ ಪ್ರಭುಜಿ ಅವರು ಅದನ್ನು ಆನ್ಲೈನ್ ತೋರಿಸ್ತಾರೆ ನಮ್ಗೆ. ಸೊ ಕೊನೆದಾಗಿ ಅವ್ರು ಹೇಳ್ತಾರೆ, ಆಕ್ಚುಲಿ ಅಷ್ಟು ವೆರೈಟೀಸ್ ಫುಡ್ ನಮ್ಗೆ ಭೋಗ ಎಲ್ಲ ತೋರಿಸ್ಬಿಟ್ಟು, ಸೊ ನೀವ್ ಇಲ್ಲಿ ಬಂದ್ರೆ ಖಂಡಿತ ನಿಮ್ಗೆ ಇದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಪ್ರಭುಜಿನೂ ನಮ್ಗೆ ಹೇಳ್ತಾ ಇದ್ರು, ಅಮ್ಮ ತಿಂದು 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 ಸಾಕಾಗುತ್ತೆ ಎಷ್ಟು ವೆರೈಟೀಸ್ ಅಂತ ಹೇಳ್ಬಿಟ್ಟು. ನೀವ್ ಹೋಗಿದ್ರಾ ಪ್ರಭುಜಿ? ಹೌದೌದು, 2-3 ಸಲ ಹೋಗಿದೆ. ಹೇಳಿ ಪ್ರಭುಜಿ ನಿಮ್ದು ಅಲ್ಲಿದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಏನು ಅಲ್ಲಿ ಅದೇ ಒಂದು ಲಾಸ್ಟ್ ಟೈಮ್ ಬೇರೆ ಕಡೆ ಸಹ ಇದ್ರು, ಅಲ್ಲಿ ಬೃಂದಾವನದವರು ಸಹ, ಅವ್ರಿಗೆ ಸಹ ಅವರು ಅಲ್ಲಿ ಇದು ಮಾಡಿದ್ರು. ಓಕೆ. ಬೃಂದಾವನದಿಂದ 150 ಜನ ಏನೋ ಬಂದಿದ್ರು ಮಾತಾಜಿ. ಹೌದೌದು, ಓಕೆ. ಅವರು ಸಹ ಇದ್ರು. ಮತ್ತೆ ನಾವು ಹೋದವರು ಅವರೆಲ್ಲ ಅವರೇ ಎಲ್ಲ ಅಡಿಗೆ ಅವರೆಲ್ಲ ಪ್ರಸಾದ ಎಲ್ಲ ಅವರೇ ರೆಡಿ ಮಾಡ್ತಾರೆ. ಎದುರು ಒಳ್ಳೆ ಎಲ್ಲ ಡೆಕೋರೇಷನ್ ಮಾಡಿ ಒಳ್ಳೆ ಇದು ಮಾಡ್ತಾರೆ. ಸೊ ನಾವ್ ಇವಾಗ ಹೇಗೂ ಪ್ರೇಮ ಭಕ್ತಿ ತಿಳ್ಕೊತಾ ಇದ್ವಲ್ಲ, ಅದಕ್ಕೊಂದು ಉತ್ತಮ ಎಕ್ಸಾಂಪಲ್ ಅನ್ನ ನಾನು ಇವತ್ತು ಅವ್ರಿಗೆ ಹೇಳ್ತಾ ಇದ್ದೇನೆ ಬರ್ಲಿಕ್ಕಿನ ಮುಂಚೆ. ಏನಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಶ್ರೀರಾಮಚಂದ್ರ ಅವ್ರು 14 ವರ್ಷ ವನವಾಸವನ್ನ ಮುಗಿಸ್ಕೊಂಡು ಬಂದಿರುವಂತ ದಿನ ಈ ದಿನ ಅಲ್ವಾ. 14 ವರ್ಷಗಳ ಕಾಲ ಆ ಅಯೋಧ್ಯ ವಾಸಿಗಳು ಅವರು ಯಾವುದೇ ಒಂದು ಹೊಸ ಬಟ್ಟೆಯನ್ನ ಅವ್ರು ಕೊಂಡ್ಕೊಂಡು ಹಾಕೊಂಡಿರ್ಲಿಲ್ವಂತೆ. ಮತ್ತೆ ಮನೆಯಲ್ಲಿನೂ ಅಷ್ಟೇ ಯಾವುದೇ ಒಂದು ಹಬ್ಬದ ಅಡಿಗೆಯನ್ನ ಅವ್ರು ಮಾಡಿರ್ಲಿಲ್ವಂತೆ. ಸ್ವೀಟ್ ಅನ್ನೋದನ್ನೇ ಅವ್ರು ಮಾಡಿರ್ಲಿಲ್ವಂತೆ. ಮತ್ತೆ ನಮಗ್ ಗೊತ್ತಿರ ಹಾಗೆ ಈಗ ಎಲೆಕ್ಟ್ರಿಸಿಟಿ ಇದೆ, ಮೊದ್ಲೆಲ್ಲಾದ್ರೆ ಎಲೆಕ್ಟ್ರಿಸಿಟಿ ಇಲ್ಲ, ಬರೀ ದೀಪದ ಬೆಳಕಲ್ಲಿ ಅವ್ರು ಬದುಕ್ತಾ ಇದ್ರು ರಾತ್ರಿ ಸಂಜೆ ಆದ್ಮೇಲೆ ಅಲ್ವಾ. ಅವರು ದೀಪವನ್ನು ಸಹ ಹಚ್ಚಿರ್ಲಿಲ್ವಂತೆ. ಅಂದ್ರೆ ಅಷ್ಟು ಅವ್ರ ಬದುಕಲ್ಲಿ ಇನ್ನೇನಿಲ್ಲ, ರಾಮಚಂದ್ರನೇ ಇಲ್ಲ ಅಂದ್ರ ಮೇಲೆ ನಾವಿದ್ದು ಏನು, ನಮ್ಮ ಪ್ರಾಣ ಇದ್ದು ಏನು, ಏನಕ್ಕೋಸ್ಕರ ಅನ್ನೋ ತರನೇ ಅವ್ರು ಬದುಕಿದ್ದಾರೆ. ಸೊ ಅವರು ದೀಪವನ್ನು ಸಹ ಹಚ್ಚಿರ್ಲಿಲ್ವಂತೆ. ಸೊ ಅದಕ್ಕೋಸ್ಕರನೇ ರಾಮಚಂದ್ರ ಇವತ್ತಿನ ದಿವಸ ಬರ್ತಾನೆ ಅಂತ ಹೇಳ್ಬಿಟ್ಟು ಆ ವಿಷಯ ಹನುಮಾನ್ ಮೂಲಕ ಅವರು ತಿಳಿಸ್ತಾರೆ. ಯಾಕಂದ್ರೆ ಭರತ ಮಹಾರಾಜ ಅವರು ಪ್ರತಿಜ್ಞೆಯನ್ನು ತಗೊಂಡಿದ್ರು ಅಲ್ವಾ, ಇನ್ನು 14 ವರ್ಷ ಆದ್ಮೇಲೆ ಒಂದು ಕ್ಷಣ ನೀನು ಏನಾದ್ರೂ ಲೇಟ್ ಆಗಿ ಬಂದ್ರು ನಾನು ಬದುಕಿರೋದಿಲ್ಲ, ನಾನು ಅಗ್ನಿಗೆ ನನ್ನನ್ನ ಆತ್ಮಾರ್ಪಣೆ ಮಾಡ್ಕೋತೀನಿ ಅಂತ ಹೇಳಿದ್ರು ಅಲ್ವಾ. ಅದಕ್ಕೋಸ್ಕರನೇ ಅವರು ಶ್ರೀರಾಮಚಂದ್ರ ಹನುಮಾನನ್ನ ಕಳ್ಸಿದ್ರು, ಈ ವಿಷಯವನ್ನ ನೀನ್ ತಲುಪಿಸು, ಅವ್ರು ಈಗ್ಲೇ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ವಿಷಯವನ್ನು ತಿಳಿಸ್ಲಿಕ್ಕೆ ಹನುಮಾನನ್ನ ಕಳ್ಸಿರ್ತಾರೆ. ಸೊ ಅದಕ್ಕೆ ಹನುಮಾನ್ ಆ ವಿಷಯವನ್ನ ಆ ವಾರ್ತೆನ ಮುಟ್ಟಿಸಿದ ತಕ್ಷಣನೇ ಅಯೋಧ್ಯ ವಾಸಿಗಳಿಗೆಲ್ಲ ತುಂಬಾ ಸಂತೋಷ ಆಗೋಗುತ್ತೆ. ಸೊ ಅವ್ರು ಅವತ್ತಿನ ದಿವಸ ಅವರು ಅಭ್ಯಂಜನ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಅವರು ಸಿಹಿ ತಿಂಡಿಯನ್ನ ಮಾಡಿ ಭಗವಂತನಿಗೆ ಅರ್ಪಿಸಿ ಅವತ್ತಿನ ದಿವಸ ಅವರು ಬೆಳಕನ್ನ ಅಂದ್ರೆ ಅವರ ಜೀವನದಲ್ಲಿ ಆ ಬೆಳಕನ್ನ ಅವ್ರು ನೋಡ್ತಾರಂತೆ. ಸೊ ಅದಕ್ಕೆ ಇದನ್ನ ಬೆಳಕಿನ ಹಬ್ಬ ಅಂತ ಹೇಳೋದು. ಅವ್ರು ಎಷ್ಟು ದೀಪಗಳನ್ನ ಹಚ್ತಾರೆ ಅಂತಂದ್ರೆ 14 ವರ್ಷಗಳ ಕಾಲ ಹಚ್ಚಿರಲ್ವಲ್ಲ, 14 ಇಂಟು 365 ಅಷ್ಟು ದೀಪಗಳನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಹಚ್ತಾರಂತೆ. ಇಡೀ ಅಯೋಧ್ಯೆನೆ ಆ ಒಂದು ಬೆಳಕಿನಿಂದ ಅದು ಕಂಗೊಳಿಸ್ತಾ ಇರುತ್ತಂತೆ. ಆ ತರ ಅವರು ಶ್ರೀರಾಮಚಂದ್ರ, ಸೀತಾಮಾತೆ ಮತ್ತೆ ಅವರ ಎಲ್ಲ ಪರಿವಾರವನ್ನ, ಲಕ್ಷ್ಮಣನನ್ನ ಅವರು ಅಂದ್ರೆ ವೆಲ್ಕಮ್ ಮಾಡ್ತಾರಂತೆ, ಸ್ವಾಗತ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಇದನ್ನ ಬೆಳಕಿನ ಹಬ್ಬ ನೋಡಿ. ಇದ್ರಲ್ಲಿ ಎಷ್ಟು ನಾವು ತಿಳ್ಕೊಬೇಕಂತಂದ್ರೆ ಅವರು ನಿಜವಾಗ್ಲೂ ಶ್ರೀರಾಮಚಂದ್ರನ ಪ್ರೀತಿಸ್ತಾ ಇದ್ರು ಅಲ್ವಾ. ನಾವ್ ಇವಾಗ ಒಂದು ವ್ಯಕ್ತಿಯನ್ನ ಪ್ರೀತಿಸ್ತೀವಿ, ಆದ್ರೆ ನಾವ್ ಈ ತರ ಮಾಡ್ತೀವಾ? ಒಂದಿನ ಅಲ್ಲ, 2 ದಿನ ಅಲ್ಲ, 14 ವರ್ಷಗಳ ಕಾಲ ಒಂದು ಹೊಸ ಬಟ್ಟೆ ಹಾಕೊಂಡಲೆ, ಸಿಹಿ ತಿಂಡಿಯನ್ನು ತಿಂದಲೆ ಆ ಕತ್ತಲಲ್ಲಿ ವಾಸ ಮಾಡ್ತಾ ಇದ್ರಲ್ವಾ. ಹೆಂಗಿದ್ರು ಅಂದ್ರೆ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಸೊ ಅದು ನಿಜವಾಗ್ಲೂ ಪ್ರೇಮ ಭಕ್ತಿ. ಅವರಿಗೆ ರಾಮಚಂದ್ರನ ಮೇಲೆ ಅಷ್ಟು ಪ್ರೀತಿ ಇದೆ ಆ ಅಯೋಧ್ಯ ವಾಸಿಗಳೇ. ಅದನ್ನ ನಾವು ಈ ಒಂದು ಹಬ್ಬದ ಮೂಲಕ ನಾವು ಅವರು ತೋರಿಸಿದ್ದಾರೆ, ಅದನ್ನ ವ್ಯಕ್ತಪಡಿಸಿದ್ದಾರೆ ಅಲ್ವಾ. ಸೊ ಅದಕ್ಕೆ ನಾವು ಸಹ ಆ ಒಂದು ಮನಸ್ಥಿತಿಲೇ ನಾವು ಈ ಒಂದು ದೀಪಾವಳಿ ಹಬ್ಬವನ್ನ ನಾವು ಮಾಡ್ಬೇಕು. ಹೌದು, ಅದಾಗಿರೋದು ಯಾವಾಗ್ಲೂ. ಸೊ ಅದಕ್ಕೆ ಪ್ರಭುಜಿ ಕೇಳ್ತಾ ಇದ್ರು, ನಿಮಗ್ ಗೊತ್ತಿರೋ ಹಾಗೇನೆ ಶ್ರೀರಾಮಚಂದ್ರ ಯಾವಾಗ ಬಂದಿರೋದು, ಯಾವಾಗ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದು ಲೀಲೆನ ಮಾಡ್ಲಿಕ್ಕೆ? ಹರೇ ಕೃಷ್ಣ. ತ್ರೇತಾಯುಗದಲ್ಲಿ ಮಾತಾಡಿ. ತ್ರೇತಾಯುಗ. ತ್ರೇತಾಯುಗದ ದಿವಸ ಅವ್ರು ಜನನ ಆಗಿರೋದು ನವಮಿ. ಸೊ ತ್ರೇತಾಯುಗದಲ್ಲಿ ಅವರು ಬಂದಿರೋದು ಅಲ್ವಾ.
ಅಂದ್ರೆ ನಿಮಗೆ ಒಂದು ಈ ವಿಷಯ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ತ್ರೇತಾಯುಗ ಅಂತಂದ್ರೆ ನಾವಿವಾಗಿರೋದು ಕಲಿಯುಗ, ನಮ್ ಹಿಂದೆ ಇದ್ದಿದ್ದು ದ್ವಾಪರ ಯುಗ ಅಲ್ವಾ, ಅದರಿಂದ ಇದ್ದಿದ್ದು ತ್ರೇತಾಯುಗ ಅಲ್ವಾ. ಸೊ ನೀವು ಇವಾಗ ಆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದಿದ್ದಾರೆ ಅಂತ ನೀವು ಅನ್ಕೊಂತಾ ಇದ್ದೀರಾ ಅಲ್ವಾ? ಇಲ್ಲ, ಇವಾಗ ನಿಮ್ದು ಈ 28ನೇ ಸೈಕಲ್ ನಡೀತಾ ಇರೋದು, ಈ ಒಂದು ಮನ್ವಂತರ ಅಂತ ಏನಿದೆಯೋ ಆ ಒಂದು ಮನ್ವಂತರದಲ್ಲಿ ಇದು 28ನೇ ಸೈಕಲ್. 24ನೇ ಸೈಕಲ್ ಅಲ್ಲಿ ಶ್ರೀರಾಮಚಂದ್ರ ಬಂದಿದ್ರಂತೆ ನೋಡಿ. 24, 25, 26, 27, 28 ಅಷ್ಟು ಏನು ಈ 4 ಯುಗಗಳು ಇಂಟು 1000 ಟೈಮ್ಸ್ ಆದ್ರೆ ಬ್ರಹ್ಮನ ಒಂದು ದಿನ, ಅದನ್ನ ನಾವು ತಿಳ್ಕೊಂಡಿದೀವಲ್ವಾ. ಸೊ ಈ ಒಂದು ತ್ರೇತಾಯುಗ ಯಾವಾಗ ಅಂತಂದ್ರೆ ಈ 4 ಸೈಕಲ್ಗಿನ ಮುಂಚೆ ಬಂದಿರೋ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಕಾಣಿಸ್ಕೊಂಡಿದ್ರು ನೋಡಿ. ಆಗ ಬಂದಿರುವಂತ ಶ್ರೀರಾಮಚಂದ್ರನನ್ನ ನಾವ್ ಈಗ್ಲೂ ಸಹ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಮತ್ತೆ ನಾವು ತುಂಬಾ ಪುಣ್ಯ ಮಾಡಿದೀವಿ, ನಮ್ಮ ಈ ಒಂದು ಸೈಕಲ್ ಅಲ್ಲೇ ಈ ಏನು ಮಹಾಯುಗ ಅಂತ ಏನ್ ಕರಿತೀವಿ, ಈ 4 ಯುಗಗಳು ಸೇರಿದ್ರೆ ಅದನ್ನ ಒಂದು ಮಹಾಯುಗ ಅಲ್ವಾ. ಸೊ ಈ ನಮ್ಮ ಹಿಂದಿನ ಆ ದ್ವಾಪರ ಯುಗದಲ್ಲೇನೆ ನಮ್ಗೆ ಕೃಷ್ಣ ಬಂದಿದ್ದಾರೆ. ಮತ್ತೆ ನಮ್ಮ ಯುಗದಲ್ಲೇನೆ 550 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ನಾವು ಅಷ್ಟು ಪುಣ್ಯ ಮಾಡಿದೀವಿ ಅಲ್ವಾ. ಬಟ್ ಪ್ರತಿ ಯುಗದಲ್ಲೂ ಬರೋದಿಲ್ಲ, ಮಹಾಯುಗದಲ್ಲೂ ಅವ್ರು ಬರೋದಿಲ್ಲ. ಸೊ ಅದನ್ನ ನಾವಿಲ್ಲಿ ತಿಳ್ಕೊಬೇಕು. ಅಂದ್ರೆ ಆ ಖ್ಯಾತಿ ಅನ್ನೋದನ್ನ ನಾವು ತಿಳ್ಕೊತೀವಲ್ವಾ. ಆ ಭಗವಂತ ಷಡ್ಡೈಶ್ವರ್ಯಗಳನ್ನ ಹೊಂದಿದ್ದಾನೆ, ಅದರಲ್ಲಿ ಒಂದು ಖ್ಯಾತಿ, ಫೇಮಸ್ ಅಲ್ವಾ. ನೋಡಿ ಎಷ್ಟು ಫೇಮಸ್. ನಾವಿವಾಗ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಎಷ್ಟೆಲ್ಲ ಅವರು ಮಾಡಿದ್ದಾರೆ, ತ್ಯಾಗಗಳನ್ನಾಗ್ಲಿ ಅಥವಾ ಬೇರೆ ಇನ್ನೆಲ್ಲ ಒಂದು ಹಣ ಅಂತಸ್ತು ಎಲ್ಲವನ್ನ ಹೊಂದಿದ್ದಾರೆ. ಆದ್ರೆ ನಾವು ಎಷ್ಟು ಒಂದು 100 ವರ್ಷನ, ಒಂದು 500 ವರ್ಷನ, 1000 ವರ್ಷನ ಅಷ್ಟೇನ ನಾವು ಜ್ಞಾಪಿಸ್ಕೊಳೋದು, ಆಮೇಲೆ ನಾವು ಮರ್ತ್ ಹೋಗ್ಬಿಡ್ತೀವಿ. ಅದ್ರ ನೋಡಿ ಶ್ರೀರಾಮಚಂದ್ರ ಯಾವಾಗ ಬಂದಿದ್ದವರು, ಆ 24ನೇ ಸೈಕಲ್ ಅಲ್ಲಿ ಬಂದಿರುವಂತಹ ತ್ರೇತಾಯುಗದಲ್ಲಿ ಬಂದಿದ್ದಾರೆ. ನಾವ್ ಈಗ್ಲೂ ಸಹ ಅವರನ್ನ ನೆನಪಿಸ್ಕೋತೀವಿ ಅಲ್ವಾ. ಸೊ ಇವತ್ತಿನ ದಿವಸ ಪ್ರೇಮ ಭಕ್ತಿನ ನಾವು ತಿಳ್ಕೊಳ್ಳೋಣಂತೆ. ಇನ್ನೊಂದ್ ಸ್ವಲ್ಪ ಇದೆ, ಒಂದ್ ಪೇಜ್ ಇದೆ. ಸೊ ಬಟ್ ಅದ್ರ ತುಂಬಾ ಮುಖ್ಯವಾದಂತಹ ವಿಷಯ ಇದು. ಮಾತಾಜಿ ಸಾಟರ್ಡೆ ಶ್ರೀಲಾ ಪ್ರಭುಪಾದರ ಡಿಸ್ಅಪಿಯರೆನ್ಸ್ ಡೇ ಮಾತಾಜಿ. ಹೌದು ಪ್ರಭುಜಿ, ಸಾಟರ್ಡೆ ಶೀಲ ಪ್ರಭುಪಾದ ಅವರ ಡಿಸಪಿಯರೆನ್ಸ್ ಡೇ. ಅವತ್ತಿನ ದಿವಸ ನಮ್ಮ ಆಚಾರ್ಯರು ಅವತ್ತಿನ ದಿವಸ ಅಂದ್ರೆ ಆವಿರ್ಭಾವ ಆಗಿರೋ ದಿನ ಮತ್ತೆ ತಿರುಭಾವ ದಿನ ನಾವು ಅರ್ಧ ದಿನ ನಾವು ಉಪವಾಸ ಇರ್ತೀವಿ. ಅಂದ್ರೆ 12 ಗಂಟೆ ತನಕ ಉಪವಾಸ ಇರ್ತೀವಿ. ಯಾರಿಗಾದ್ರೂ ಮಾಡೋಕೆ ಶಕ್ತಿ ಇದ್ರೆ ನೀವು ಮಾಡ್ಬೋದು. ಸೊ ದಟ್ ನಮ್ಗೆ ಆ ಒಂದು ಗುರುಗಳ ಅನುಗ್ರಹ ನಮ್ಗೆ ಸಿಗುತ್ತೆ, ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಸಹಾಯ ಆಗತ್ತೆ. ಸೊ 12 ಗಂಟೆ ತನಕ ನೀವು ಫಾಸ್ಟ್ ಮಾಡಿ ಆಮೇಲೆ ನೀವು ಪ್ರಸಾದವನ್ನ ನೀವು ತಗೋಬಹುದು. ಸೊ ಮತ್ತೆ ನಿಮ್ಗೆ ನಾಳೆ ಎಲ್ಲ ನಾಡೋದು ಬಲಿಪಾಡ್ಯಮಿ ದಿವಸ ಗೋವರ್ಧನ ಲೀಲೆ ಅದು ಆಚರಣೆ ಇರುತ್ತೆ. ಸೊ ನಿಯರ್ ಬೈ ಇಸ್ಕಾನ್ ಟೆಂಪಲ್ ಇದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಆನ್ಲೈನ್ ಪ್ರಭುಜಿ ನಿಮ್ಗೆ ತೋರಿಸ್ತಾರೆ, ಅದನ್ನ ನೀವು ವೀಕ್ಷಣೆ ಮಾಡ್ಬೋದು. ಓಕೆ, ಸೊ ನಾನು ಇವತ್ತಿನ ತರಗತಿನ ಶುರು ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ವರ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ
ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಕ್ತಿ ರಸಾಮೃತ ಸಿಂಧುವಿನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಒಂದು ಜ್ಞಾನವನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನೀವು ಸಕ್ಸಸ್ಫುಲಿ ನೀವು ಲೆವೆಲ್ 3 ಅನ್ನ ಮುಗಿಸ್ತಾ ಇದ್ದೀರಾ. ಇವತ್ತು ಅಧ್ಯಾಯ 19. ಸೊ ಇಲ್ಲಿಗೆ ನಿಮ್ದು 3 ಪುಸ್ತಕಗಳು ಅಂದ್ರೆ ಲೆವೆಲ್ 3 ಅಲ್ಲಿ ಓದುವಂತಹ 3 ಪುಸ್ತಕಗಳು ಈಶೋಪನಿಷತ್, ಉಪದೇಶಾಮೃತ ಮತ್ತು ಭಕ್ತಿ ರಸಾಮೃತ ಸಿಂಧುವನ್ನ ನೀವು ಕಲ್ತ್ಕೊಂಡಿದ್ದೀರಾ. ಇದೆಲ್ಲವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸೊ ನೀವು ಭಕ್ತಿಯಲ್ಲಿ ಖಂಡಿತ ಮುಂದುವರಿಲಿಕ್ಕೆ ನಿಮ್ಗೆ ಸಾಧ್ಯ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಕೊನೆಯದು ಪ್ರೇಮ ಭಕ್ತಿ ಅಲ್ವಾ. ಸೊ ನಾವ್ ಇವಾಗ ಭಕ್ತಿ ರಸಾಮೃತ ಸಿಂಧುವನ್ನ ನಮ್ಗೆ ರೂಪ ಗೋಸ್ವಾಮಿ ಅವರು ನಮ್ಗೆ ರಚಿಸಿದ್ದಾರೆ. AC ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದರು ಅದನ್ನ ಸಂಸ್ಕೃತದಲ್ಲಿ ಇರುವಂತಹ ಆ ಒಂದು ಜ್ಞಾನವನ್ನ ನಮ್ಗೆ ಇಂಗ್ಲಿಷಿಗೆ ತರ್ಜುಮೆ ಮಾಡಿದ್ದಾರೆ. ಮತ್ತೆ ನಮಗೂ ಸಹ ಈ ಒಂದು ಜ್ಞಾನ. ಸೊ ಯಾರು ಇದನ್ನ ಬರ್ದಿರೋದು, ಇದು ಟ್ರಾನ್ಸ್ಲೇಟ್ ಮಾಡಿರೋದು ಯಾರಿಗಾದ್ರೂ ಗೊತ್ತಾ? ಕನ್ನಡಕ್ಕೆ ಅನುವಾದ ಮಾಡಿರೋದು ಅವರು ಇಂಗ್ಲಿಷಿಗೆ ಪ್ರಭುಜಿ. ಮತ್ತೆ ಅದನ್ನ ಕನ್ಸೈನ್ಸ್ ಮಾಡಿದ್ದಾರೆ. ಯಾಕಂದ್ರೆ ನೆಕ್ಟರ್ ಆಫ್ ಡಿವೋಷನ್ ತುಂಬಾ ದೊಡ್ಡ ಪುಸ್ತಕ, ಅದ್ರಲ್ಲಿ ವಿತ್ ಶ್ಲೋಕಾಸ್ ಎಲ್ಲ ಇದೆ. ಬಟ್ ನಮ್ಗೆ ಇಲ್ಲಿ ಬರೀ ಜಿಸ್ಟ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ಶಿಲ ಪ್ರಭುಪಾದರು. ಸೊ ಅದೊಂಥರ ನೋಟ್ಸ್ ತರ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ಕನ್ನಡಕ್ಕೆ ಯಾರು ಅನುವಾದ ಮಾಡಿರೋದು? MK ಗೋಪಿನಾಥ್ ಅನ್ನೋ ಒಬ್ರು ಲೇಖಕರು. ಅವರು ಇದಕ್ಕೆ ನಮ್ಗೆ ಕನ್ನಡಕ್ಕೆ ಅವರು ತರ್ಜುಮೆ ಮಾಡಿ ನಮಗೂ ಸಹ ಈ ಜ್ಞಾನ ಸಿಗೋ ತರ ಅವರು ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಸಹ ನಾವು ಕೃತಜ್ಞತೆಯನ್ನ ನಾವು ಅರ್ಪಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ನಮ್ಗೆ ನೋಡಿ ಈ ಜ್ಞಾನ ರಹಸ್ಯವಾಗಿ ಉಳ್ದೋಗ್ಬಿಡ್ತಿತ್ತು. ನೋಡಿ ಸಂಸ್ಕೃತದಲ್ಲಿ ಇದೆ, ನಮ್ಗೆ ಓದ್ಲಿಕ್ಕೆ ಬರಲ್ಲ, ಓದಿದ್ರು ಅರ್ಥ ಮಾಡ್ಕೊಳ್ಲಿಕ್ಕೂ ಬರೋದಿಲ್ಲ ಅಲ್ವಾ. ಮತ್ತೆ ಅದನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ. ಪ್ರಭುಪಾದರು ನೋಡಿ ನಮ್ಗೆ ಇಷ್ಟೆಲ್ಲ ಒಂದು ಅನುಕೂಲವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಹಲಸಿನ ಹಣ್ಣು ತುಂಬಾ ಸ್ವೀಟ್ ಅಲ್ವಾ, ತುಂಬಾ ರುಚಿಯಾಗಿರುತ್ತೆ ಅಲ್ವಾ. ಆದ್ರೆ ನಾವು ಅದನ್ನ ಬಿಡಿಸಿ ಆ ತೊಳೆಯನ್ನ ತಗೊಂಡು ನಮ್ ತಿನ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ. ನೋಡಿ ಪ್ರಭುಪಾದರು ನಮ್ಗೆ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂತಂದ್ರೆ, ಆ ಹಲಸಿನ ಹಣ್ಣನ್ನ ಅವರು ಕಟ್ ಮಾಡಿ ಅದ್ರಲ್ಲಿರುವಂತಹ ತೊಳೆಗಳನ್ನು ಬಿಡಿಸಿ ಅದ್ರಲ್ಲಿರುವಂತಹ ಬೀಜ ಮತ್ತೆ ಅದ್ರ ಸುತ್ತಲಿರುವಂತಹ ಹೊದಿಕೆ ಏನಿದೆ ಅದನ್ನು ಸಹ ತೆಗೆದು ನಮ್ಗೆ ತಟ್ಟೆಯಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಜಸ್ಟ್ ನಾವ್ ಅದನ್ನ ಬಾಯಿಗೆ ಹಾಕೊಂಡು ತಿನ್ಬೇಕು ಅಷ್ಟೇ, ಅಷ್ಟನ್ನ ಮಾಡ್ಬೇಕು. ಆದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ನಾವು ಎಷ್ಟು ಯೋಚನೆ ಮಾಡ್ತಾ ಇದೀವಲ್ಲ, ಸಮಯ ಇಲ್ಲ ನಮ್ಗೆ ಅಲ್ವಾ. ಸೊ ಇವಾಗ ಈ ಪ್ರೇಮ ಭಕ್ತಿಯ ಹಂತಕ್ಕೆ ನಾವು ಬಂದಿದೀವಿ, ತಿಳ್ಕೊಳೋ ಹಂತಕ್ಕೆ. ಇದು ತುಂಬಾ ಕಷ್ಟ ನಮ್ಗೆ. ರೂಪ ಗೋಸ್ವಾಮಿ ಅವರು ಅವರೇ ಹೇಳ್ತಾರೆ, ಪ್ರಭುಪಾದರು ಅದನ್ನ ನಮ್ಗೆ ಹೇಳ್ತಾರೆ, ಈ ಪ್ರೇಮ ಭಕ್ತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ. ಅದಕ್ಕೋಸ್ಕರ ನೋಡಿ ತುಂಬಾ ಅವರು ಬ್ರೀಫ್ ಆಗಿ ಕೊಟ್ಟಿದ್ದಾರೆ ಅಲ್ವಾ. ಪ್ರೇಮ ಭಕ್ತಿನೇ ಹೈಯೆಸ್ಟ್. ನೋಡಿದ್ರೆ 19th ಚಾಪ್ಟರ್ ಅಲ್ಲಿ 3 ಪೇಜ್ ಇದೆ. ಅದಕ್ಕಿಂತ ಮುಂಚೆ ನೋಡಿ ಇವಾಗ ಭಾವಭಕ್ತಿ ಎಷ್ಟೊಂದು ಹೇಳಿದ್ರು ನಮ್ಗೆ ಅಲ್ವಾ. ಭಾವಭಕ್ತಿ ಅಂದ್ರೆ ಏನ್ ಹೇಳಿದ್ರು, ಅದ್ರ ಲಕ್ಷಣಗಳನ್ನ ಹೇಳಿದ್ರು, 9 ಲಕ್ಷಣಗಳನ್ನ. ಅದಕ್ಕಿಂತ ಮುಂಚೆ ವೈದಿ ಸಾಧನ ಭಕ್ತಿ ಅಂತೂ ಎಷ್ಟು ಹೇಳಿದ್ರು, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಲ್ವಾ. ಸೊ ಈ 64 ಮಾಡ್ಬೇಕು, ಅದ್ರಲ್ಲಿ ನಿಮ್ಗೆ ಎಲ್ಲಾ ಮಾಡಕ್ಕಾಗಲ್ಲ, ನಿಮ್ಗೆ ಸಮಯ ಇಲ್ಲ ಗೊತ್ತು. ಅದ್ರಲ್ಲಿ 5 ಪ್ರಬಲವಾದಂತಹ ವಿಧಾನಗಳಿದೆ, ಅಷ್ಟನ್ನಾದ್ರೂ ಮಾಡಿ ನಮ್ಗೆ ಅಂತ ಹೇಳಿದ್ರು. ಯಾರಿಗಾದ್ರೂ ಜ್ಞಾಪಕ ಇದೆಯಾ 5 ಪ್ರಬಲ ವಿಧಾನಗಳು ಯಾವ್ದು ಅಂತ ಹೇಳ್ಬಿಟ್ಟು? ಆ ವೈದಿ ಸಾಧನ ಭಕ್ತಿಯಲ್ಲಿ ಯಾವ್ದಾವ್ದನ್ನ ನಾವು ಅಟ್ಲೀಸ್ಟ್ ಮಾಡ್ಲೇಬೇಕು ನಾವು ಈ ಭಕ್ತಿಯಲ್ಲಿ ಉಳ್ಕೋಬೇಕು ಅಂತಂದ್ರೆ? ಹರೇ ಕೃಷ್ಣ. ಆದ್ರೆ ಆಕ್ಚುಲಿ ಆ ಶ್ಲೋಕ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ. ಬಟ್ ಅಕಸ್ಮಾತ್ ಶ್ಲೋಕ ಜ್ಞಾಪಕ ಇಟ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಮೆಮೊರಿಯಲ್ಲಿ ಇರೋದನ್ನ ಹೇಳಿ. ಫಸ್ಟ್ನೇದೇನು? ಸಾಧು ಸಂಘ. ಹಾ, ಹರಿ ಬೋಲ್. ಸಾಧು ಸಂಘ, ನಾಮ ಕೀರ್ತನ, ಆಮೇಲೆ ಭಾಗವತ ಶ್ರವಣ, ಆಮೇಲೆ ಮಥುರಾವಾಸ, ಮಥುರಾವಾಸ, ಆಮೇಲೆ
ಮೂರ್ತಿರ ಶ್ರೀಮೂರ್ತಿರ ಸೇವಾ. ಶ್ರೀಮೂರ್ತಿರ ಭಕ್ತಿರ ಸೇವಾನ ಅಲ್ವಾ. ಸೊ 5 ಮಾಡ್ಬೇಕು ನಾವು. ಸಾಧು ಸಂಘವನ್ನ ಮಾಡ್ಬೇಕು, ಮತ್ತೆ 2ನೇದು ನಾಮ ಕೀರ್ತನ ಮಾಡ್ಬೇಕು, ನಾಮ ಸಂಕೀರ್ತನೆ ಮಾಡ್ಬೇಕು, 3ನೇದು ಭಾಗವತ ಶ್ರವಣ ಮಾಡ್ಬೇಕು, 4ನೇದು ಮಥುರಾವಾಸ, ಆಮೇಲೆ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ. ಶ್ರೀಮೂರ್ತಿನ ನಾವು ಶ್ರದ್ಧೆಯಿಂದ ನಾವು ಸೇವನೆ ಮಾಡ್ಬೇಕು. ಈ 5 ನಾವು ಮಾಡ್ಬೇಕು. ಇಷ್ಟನ್ನ ನಾವು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ 64 ಏನ್ ಹೇಳಿದರೆ ಅಷ್ಟನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇದು 5 ನಾವು ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಅಪರಾಧಗಳ ಬಗ್ಗೆ ಹೇಳಿದ್ರು. ಅಪರಾಧ ಮಾಡಿದ್ರೆ ನಮ್ಗೆ ರಾಧಾರಾಣಿಂದ ನಾವು ದೂರ ಉಳಿಬೇಕಾಗತ್ತೆ ಅಲ್ವಾ. ಅದಕ್ಕೆ ನಾವು ಅಪರಾಧಗಳನ್ನ ನಾವು ಮಾಡಬಾರ್ದು. ಅದರಲ್ಲಿ ನಮ್ಗೆ ವೈಷ್ಣವ ಅಪರಾಧ, ಸೇವಾ ಅಪರಾಧ, ಮತ್ತೆ ನಾಮ ಅಪರಾಧ ಇವೆಲ್ಲವನ್ನು ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ನಾವೆಲ್ಲ ಇವಾಗ ಆಚರಣೆ ಮಾಡ್ತಾ ಇರೋದು ವೈದಿ ಸಾಧನಾ ಭಕ್ತಿ. ಯಾಕಂದ್ರೆ ನಮ್ಗೆ ಭಗವಂತನ ಮೇಲೆ ಸಹಜ ಪ್ರೀತಿ ಇಲ್ಲ ಅಲ್ಲ. ನಮ್ಗೆ ಇಷ್ಟೆಲ್ಲ ಮಾಡ್ತಿರೋ ಸಹ ನಮ್ಗೆ ನೋಡಿ ಸಹಜ ಪ್ರೀತಿ ಬರ್ತಾ ಇಲ್ಲ ಭಗವಂತನ ಮೇಲೆ. ಆಗ ಗುರುಗಳು ಹೇಳ್ತಾ ಇದಾರೆ, ಹಿರಿಯರು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಹೊರಟಿದೀವಿ ಈಗ ಅಲ್ವಾ. ಆ ಸಹಜ ಪ್ರೀತಿ ಇದನ್ನ ಮಾಡ್ತಾ 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 ನಮ್ಗೆ ಏನಾಗುತ್ತೆ, ಆ ವೈದಿ ರಾಘಾನುಗ ಭಕ್ತಿಯ ಹಂತಕ್ಕೆ ನಾವು ಹೋಗ್ತೀವಿ. ಸೊ ವೈದಿ ಭಕ್ತಿಯಲ್ಲಿ 2 ತರ ಇದೆ, ಯಾವ್ದ್ಯಾವ್ದು ಸಾಧನಾ ಭಕ್ತಿ ಮತ್ತೆ ರಾಘಾನುಗ ಭಕ್ತಿ. ಸೊ ಈ ವೈದಿ ಭಕ್ತಿ ಅಂತ ಆದ್ಮೇಲೆ ನಮ್ಮ ಅನರ್ಥಗಳೆಲ್ಲ ಹೋದ್ಮೇಲೆ ನಮ್ಗೆ ಆ ರುಚಿ, ಆಸಕ್ತಿ, ಆ ಭಾವ ಹಂತಕ್ಕೆ ನಾವು ಹೋಗ್ತೀವಿ ಅಲ್ವಾ. ಸೊ ನಮ್ಗೆ ವೈದಿ ಭಕ್ತಿಯಿಂದ ನಾವು ಭಾವ ಹಂತಕ್ಕೆ ಹೋಗ್ತೀವಿ. ಭಾವ ಹಂತದಿಂದ ಎಲ್ಲದಕ್ಕೆ ನಾವು ಅಂದ್ರೆ ಉನ್ನತವಾದ ಹಂತ ಯಾವುದು ಅಂತಂದ್ರೆ ಪ್ರೇಮ ಭಕ್ತಿ ಅಲ್ವಾ. ಸೊ ಇವಾಗ ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ, ಯಾವ ಮೊಬೈಲ್ ಇದೆ ನಿಮ್ಮ ಹತ್ರ? 5G ಮಾತಾಜಿ. 5G ಎಲ್ಲರ ಹತ್ರ 5G ನೇನಾ? 3G ಹೌದು 4G ಮಾತಾಜಿ. ಬೇಡವಾ? 3G ಇಲ್ಲ 4G ಬೇಡವಾ? ಯಾಕೆ? ಅದರಿಂದನೂ ಕೆಲಸ ಬೇಕು. ನಡೀತಿರ್ತಲ್ಲ. ಸ್ಟೋರೇಜ್ ಜಾಸ್ತಿ ಇರಲ್ಲ ಅಂತ ಮಾತಾಜಿ. ಸ್ಲೋ ಮಾತಾಜಿ, ಸ್ಟೋರೇಜ್ ಜಾಸ್ತಿ ಇರಲ್ಲ, ಸ್ಲೋ ಸ್ಟೋರೇಜ್ ಆಗುತ್ತೆ ಜಾಸ್ತಿ ನೆಟ್ವರ್ಕ್. ಬೇಕು ಅಂತ. ಹಾ, ಯಾಕೆ ನೀವು ಆತರ ಹಂತವಾಗಿ ನೀವು ಹೋಗಿ ಆ 5G ಹೋಗಿ ತಗೊಂಡ್ರಿ ಅದನ್ನ 5G ಬೇಕು ಅಂತ? ಜಾಸ್ತಿ ವಿಷಯ ಇರ್ಬೇಕು ಅಂತ. ಹಾ ಅಲ್ವಾ. ಅಂದ್ರೆ ಹೈಯೆಸ್ಟ್ ಬೇಕು ನಮ್ಗೆ ಯಾವಾಗ್ಲೂನು. ಅದೇ ತರ ಅಷ್ಟೇನೆ ಭಕ್ತಿಯಲ್ಲಿ ಹಂತವಾಗಿ ನಾವು ಮುಂದುವರಿತಾ ಇದು ಪ್ರೇಮ ಭಕ್ತಿಗೆ ಹೋಗ್ಬೇಕು ಅಲ್ವಾ. ಏನಾದ್ರೂ ನಾವು ಮಾಡುವಂತಹ ಕೆಲಸದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತಾ? ವೈದಿ ಭಕ್ತಿ, ರಾಘಾನುಗ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿಲಿ ನಾವು ಮಾಡುವಂತಹ ಕಾರ್ಯ ಅಥವಾ ಕರ್ಮ ಏನಾದ್ರೂ ವ್ಯತ್ಯಾಸ ಆಗತ್ತಾ? ಇಲ್ಲ ಮತ್ತೆ ಇಲ್ಲ, ಯಾವ್ದ್ರಲ್ಲೂ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಆ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ, ಆ ಭಾವನಿಕೆ ಅಂತ ನಾವ್ ಏನ್ ಹೇಳ್ತೀವಿ, ಅಲ್ಲಿ ವ್ಯತ್ಯಾಸ ಆಗೋದು, ತುಂಬಾ ವ್ಯತ್ಯಾಸ ಆಗೋದು ಅಲ್ಲೇನೆ ಅಲ್ವಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅತ್ತೆ ಮಾವ ಅಲ್ಲ, ನಮ್ಗೆ ತಂದೆ ತಾಯಿಗಳನ್ನ ಬೇರೆ ತರ ನೋಡ್ಕೋತೀವಿ, ಅತ್ತೆ ಮಾವನ ಬೇರೆ ತರ ನೋಡ್ಕೋತೀವಿ ಅಲ್ವಾ. ಅಂದ್ರೆ ನನ್ನ ಹೇಳ್ತಾ ಇದೀನಿ, ನಿಮ್ಮ ವಿಷಯ ಅಲ್ಲ. ಸೊ ಇವಾಗ ಆ ಅತ್ತೆ ಮಾವಂಗ್ ನಾವ್ ಏನ್ ಮಾಡ್ತೀವಿ? ಸೊ ಇವಾಗ ತಂದೆ ತಾಯಿಗಳಿಗೆ ನಾವ್ ಎಷ್ಟು ಪ್ರೀತಿನ ನೋಡ್ಕೋತೀವ ಹಾಗೆ ನೋಡ್ಕೋತೀವ? ಇಲ್ಲ ಮಾತಾಜಿ. ಕರ್ಮದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಇವಾಗ ಅಪ್ಪ ಅಮ್ಮಂಗೂ ಊಟ ತಿಂಡಿ ಕೊಡ್ತೀವಿ, ಅತ್ತೆ ಮಾವಂಗೂ ಊಟ ತಿಂಡಿ ಕೊಡ್ತೀವಿ ಅಲ್ವಾ. ಹೌದು ಅಲ್ಲಿ ಮಾತಾಜಿ. ಹೌದು ಕಾರ್ಯ ಮಾತಾಜಿ. ನಡೀತಾ ಇದೆ, ಕೆಲಸ ನಡೀತಾ ಇದೆ ಅಲ್ವಾ. ಎಲ್ಲಿ ಹೌದು ವ್ಯತ್ಯಾಸ ಮಾತಾಜಿ. ಆಗ್ತಿದೆ? ಎಲ್ಲಿ ವ್ಯತ್ಯಾಸ ಆಗ್ತಿದೆ? ಪ್ರೀತಿ ಬಂಧಗಳಲ್ಲಿ ಪ್ರೇಮದಲ್ಲಿ ಕಮ್ಮಿ ಆಗುತ್ತೆ ಬಂಧಗಳಲ್ಲಿ ಮಾತಾಜಿ. ಪ್ರೇಮದಲ್ಲಿ ಅಲ್ಲ, ವ್ಯತ್ಯಾಸ ಎಷ್ಟು ಆಗ್ತದೆ. ಡಿಫ್ರೆನ್ಸ್ ಇಲ್ವಾ? ಅದನ್ನೇ ನಮ್ಗೆ ಇಲ್ಲಿ ಭಗವಂತ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಿದೆ. ಇದನ್ನೇ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು ರೂಪ ಗೋಸ್ವಾಮಿ ಅವರು, ಪ್ರಭುಪಾದರು ಇದನ್ನೇ ನಮ್ಗೆ ಇನ್ನ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಸ್ತಾ ಇದಾರೆ. ನಮ್ಗೆ ಇವಾಗ ಯಾವಾಗ ತುಂಬಾ ಖುಷಿ ಆಗುತ್ತೆ ನಿಮ್ಗೆ? ಇವಾಗ ನಿಮ್ಮ ಅತ್ತೆ ಮಾವಂಗೆ ಅಡ್ಗೆ ಮಾಡಿ ಬಡಿಸಿ ಅವ್ರಿಗೆ ತಿನ್ನಿಸ್ತಿರಲ್ಲ, ಅವಾಗ ತುಂಬಾ ಖುಷಿ ಆಗುತ್ತಾ? ಅಥವಾ ನಿಮ್ಮ ಅದೇ ಅಡ್ಗೆಯನ್ನ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಕೊಟ್ಟಾಗ ತುಂಬಾ ಖುಷಿ ಆಗುತ್ತಾ? ಅಪ್ಪ ಅಪ್ಪ ಅಮ್ಮಗೆ ಅಪ್ಪ ಅಮ್ಮಗೆ ಕೊಟ್ಟಾಗ ಖುಷಿ ಆಗುತ್ತಲ್ವಾ. ಸೊ ಅದನ್ನೇ ಇವಾಗ ಭಗವಂತ ನಿರೀಕ್ಷಣೆ ಮಾಡ್ತಿರೋದು ನಮ್ಮಿಂದ ಅಲ್ವಾ. ಸೊ ನಮ್ಗೆ ಅಷ್ಟು ಆ ಪ್ರೀತಿಯನ್ನ ಅದೊಂದನ್ನೇ ಅವ್ರು ಕೇಳ್ತಾ ಇರೋದು, ನಮ್ಗೆ ಬೇರೆ ಏನನ್ನೂ ಅವ್ರು ಕೇಳ್ತಾ ಇಲ್ಲ. ನೋಡಿ, ಭಗವಂತ ಅವರು ಸ್ವರಾಟ್ ಅಲ್ವಾ, ಸರ್ವತಂತ್ರ ಸ್ವತಂತ್ರ. ಅವ್ರಿಗೇನಾದ್ರೂ ಕಷ್ಟನ ನಮ್ಮನ್ನೆಲ್ಲ ಅವರು ಮನಸ್ಸನ್ನ ಬದಲಾಯಿಸ್ಬಿಟ್ಟು ಅವ್ರ ಕಡೆ ಆಕರ್ಷಿತರಾಗಿ ಮಾಡೋ ತರ ಅವ್ರಿಗೇನಾದ್ರೂ ಕಷ್ಟನಾ? ಇಲ್ಲ ಕಷ್ಟ ಮಾತಾಜಿ. ಏನಿಲ್ಲ ಮಾತಾಜಿ, ಇಲ್ಲ ಮಾತಾಜಿ, ಮತ್ತೆ ಕಷ್ಟ ಯಾಕೆ ಏನಿಲ್ಲ. ಈ ತರ ಕಾಯ್ತಾ ಇದಾರೆ ಭಗವಂತ? ನಮ್ಮನ್ ಪರಿಶುದ್ಧರನ್ನಾಗಿ ಮಾಡಕ್ಕೆ. ಪರೀಕ್ಷೆ ನಮ್ಮನ್ ಮಾಡ್ತಿದ್ದಾರೆ ಪರಿಶುದ್ಧರನ್ನಾಗಿ ಭಕ್ತರು. ಮಾಡಕ್ಕೆ ಮಾತಾಜಿ. ಹೌದಾ? ಪರಿಶುದ್ಧಾತ್ಮರನ್ನಾಗಿ ಮಾಡಿ ಅವನ ಹತ್ರ ಸೆಳ್ಕೊಂತಾನೆ ಮಾತಾಜಿ. ಇವಾಗ ನೋಡಿ, ಅಕಸ್ಮಾತ್ ಇವಾಗ ಸೌಮ್ಯ ಮಾತಾಜಿ ಅವರ ಭುಜದ ಮೇಲೆ ನನ್ ಗನ್ನಿಟ್ಬಿಟ್ಟು, ಸೌಮ್ಯ ಮಾತಾಜಿ ನೀವು ನನ್ನನ್ನ ಪ್ರೀತಿಸಿ, ಇಲ್ಲಾಂದ್ರೆ ನಾನು ಶೂಟ್ ಮಾಡ್ಬಿಡ್ತೀನಿ ಅಂದ್ರೆ ಸೌಮ್ಯ ಮಾತಾಜಿ ಏನ್ ಮಾಡ್ತಾರೆ? ಸ್ವೀಟ್ಸ್ ಎಲ್ಲ ಮಾತಾಜಿ. ಭಯದಿಂದ ಪ್ರೀತಿಸ್ತಾರೆ. ಭಯದಿಂದ ಹೇಳ್ಬೋದು ಮಾತಾಜಿ, ಮನಸ್ಸಿಂದ ಭಯದಿಂದ ಬರಲ್ಲ. ಪ್ರೀತಿಸ್ತಾರೆ. ಅದು ನಿಜವಾದ ಪ್ರೀತಿನಾ? ಅಂತ ಪ್ರೀತಿ ಬೇಕಾ ಯಾರಿಗಾದ್ರೂ ಒಬ್ರಿಗೆ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ, ಬೇಡ. ಬೇಡ ಅಲ್ವಾ. ಭಗವಂತನು ಅದನ್ನೇ ನಿರೀಕ್ಷಣೆ ಮಾಡ್ತಾ ಇರೋದು ನಮ್ಗೆ. ಭಗವಂತನ ಮೇಲೆ ಸಹಜವಾದ ಪ್ರೀತಿ ಬರ್ಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಗುರುಗಳು ಸಹಾಯ ಮಾಡ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನೋಡಿ, ಅದು ಮದುವೆ ಆಗಿರೋ ಮಗುದು ಎಕ್ಸಾಂಪಲ್ ಕೊಟ್ಟೆ ನಾನು.
ಅಲ್ವಾ? ಅದ್ರಲ್ಲಿ ನೋಡಿ ಎಲ್ಲರೂ ಸಹಾಯ ಮಾಡ್ತಿದ್ದಾರೆ, ಮನೆಯವ್ರು ಇರೋರು ಎಲ್ಲರನ್ನೂ ಸಹ ಗಂಡನ ಬಗ್ಗೆ ಹೇಳ್ತಾರೆ. ನಿನ್ ಗಂಡ ಚಿಕ್ಕನಿಂದ ಏನ್ ಮಾಡ್ದ ಗೊತ್ತಮ್ಮ, ಅವ್ನ ಏನೆಲ್ಲ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಹೊಗಳ್ತಾರೆ ಅವರು. ಅವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಗಳಿಗೆ ಗಂಡನ ಮೇಲೆ ಪ್ರೀತಿ ಬರ್ಲಿಕ್ಕೆ. ಅಲ್ವಾ? ಹೌದಾ, ನನ್ ಗಂಡ ಈ ತರನಾ, ಇಷ್ಟು ಬಲಶಾಲಿನಾ, ಇಷ್ಟು ಇಂಟೆಲಿಜೆಂಟಾ, ಈಗೆಲ್ಲ ಅವ್ನಿಗೆ ಸಮಯ ಪ್ರಜ್ಞೆ ಇದ್ಯಾ ಅಂತ ಹೇಳ್ಬಿಟ್ಟು ಅವಳಿಗೆ ಅವ್ರ ಮೇಲೆ ಪ್ರೀತಿ ಗೌರವ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಆತರ ಸಹಾಯ ಮಾಡ್ತಾ ಇದ್ದಾರೆ. ಅವರ ವಾತಾವರಣ ಎಲ್ಲವೂ ಏನೆಲ್ಲ ಇದೆ ಅದೆಲ್ಲವೂ ಸಹಾಯ ಮಾಡ್ತಾ ಇದೆ ಆ ಗಂಡನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಳ್ಲಿಕ್ಕೆ. ಅಲ್ವಾ? ಅದೇ ತರ ನಮ್ಗೆ ಇಲ್ಲಿ ಗುರು, ಸಾಧು, ಶಾಸ್ತ್ರ ಎಲ್ಲರೂ ಸಹ ಸಹಾಯ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಮ್ಗೆ ಎಲ್ಲರಿಗೂ ಸಹ ಭಗವಂತನ ಮೇಲೆ ಸಹಜ ಪ್ರೀತಿ ಇದೆ. ಆದ್ರೆ ನಾವ್ ಇವಾಗ ಆ ಮಾಯೆ ಕವದ್ಬಿಟ್ಟಿದೆ. ಆ ಒಂದು ಪ್ರಜ್ಞೆಗೆ, ನಮ್ಮ ಪ್ರಜ್ಞೆಗೆ ಮಾಯೆ ಕವದ್ಬಿಟ್ಟಿದೆ. ಅಲ್ವಾ? ಆ ಒಂದು ಏನು ಕರ್ತನನ್ನ ಇವಾಗ ತೆಗಿಲಿಕ್ಕೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಅಲ್ವಾ? ಇವಾಗ ನಾನಿವಾಗ ಎಂತ ಕನ್ನಡಕ ಹಾಕೊಂಡಿದ್ದೇನೆ ಅಂತಂದ್ರೆ, ಒಂದು ಕೆಂಪು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಹಾಕೊಂಡ್ರೆ ನನಗೆ ಎಲ್ಲ ಇಡೀ ಜಗತ್ತೆಲ್ಲ ಕಪ್ಪಾಗೋ ಅಥವಾ ಕೆಂಪಾಗೋ ಯಾವ ಬಣ್ಣ ಹಾಕೊಂಡಿದೀನೋ ಆ ತರ ಕಾಣುತ್ತೆ. ಅಲ್ಲ, ನಾನು ಯಾವಾಗ ನಾನು ಮಾಮೂಲಿ ಗ್ಲಾಸಸ್ ಅನ್ನ ಹಾಕೋತೀನಿ, ಪ್ಲೈನ್ ಗ್ಲಾಸಸ್ ಹಾಕೋತೀನಿ, ಆಗ ನನ್ಗೆ ವಸ್ತುತಃ ಹೇಗಿದೆಯೋ ಹಾಗೆ ಕಾಣುತ್ತೆ. ಅಲ್ವಾ? ನಮ್ಮ ಸ್ವರೂಪ ಏನು? ಜೀವ್ಯರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ. ಅಲ್ವಾ? ನಮ್ಮ ಸ್ವರೂಪ ಅದು. ಆದ್ರೆ ಅದಕ್ಕೆ ಈಗ ಒಂದು ಏನ್ ಹೇಳ್ತಾರೆ, ಒಂದು ಪದರ ಕವದಿದೆ ಅದಕ್ಕೆ, ಅದ್ರ ಮೇಲೆ ಇದೆ ಒಂದು. ಅದನ್ನ ಇವಾಗ ತೆಗಿಲಿಕ್ಕೇನೆ ನಮ್ಗೆ ಈ ಗುರು, ಸಾಧು, ಶಾಸ್ತ್ರ ಸಹಾಯ ಮಾಡ್ತಿರೋ. ಅದನ್ನ ನಾವಿವಾಗ ಉಪಯೋಗಿಸ್ಕೋಬೇಕು. ಬುದ್ಧಿವಂತರಾದವ್ರು ಮಾತ್ರನೇ ಉಪಯೋಗಿಸ್ಕೊಳೋದು. ಇಲ್ಲ ಅಂತಂದ್ರೆ ನಾವು ಈ ಜನ್ಮವನ್ನು ಸಹ ಹಾಗೆ ಪಾಸ್ ಮಾಡ್ಬಿಡ್ತೀವಿ. ಹಾಗೆ ಪಾಸ್ ಮಾಡಿ ಮತ್ತೆ ನಮ್ಮ ಪುಣ್ಯ ಕರ್ಮದ ಅಥವಾ ಪಾಪ ಕರ್ಮದ ಅನುಗುಣವಾಗಿ ನಮ್ಗೆ ಇನ್ನೊಂದು ದೇಹ ಸಿಗುತ್ತೆ. ನಮ್ಗೇನ್ ಬೇಜಾರಿಲ್ಲ, ಯಾಕಂದ್ರೆ ಭಗವಂತ ನಮ್ಮನ್ನ ಪರಿಪೂರ್ಣರಾಗಿ ಹುಟ್ಟಿಸ್ತಾರೆ. ನಾನು ಏನೇ ಒಂದು ಚಿಕ್ಕ ಹುಳ ಆದ್ರೂ ಪರಿಪೂರ್ಣ. ನನಗೆ ಆ ಜೀವನದಲ್ಲಿ ನನಗೇನು ಬೇಜಾರಿಲ್ಲ. ಆ ಜೀವನದಲ್ಲಿ ಏನೆಲ್ಲ ಮಾಡ್ಬೋದು ಅದೆಲ್ಲ ನಾನು ಮಾಡ್ಕೋಬಹುದು. ಅಲ್ವಾ? ಸೊ ಈ ತರ ನಾವು ಪುನರಪಿ ಜನನ ಪುನರಪಿ ಮರಣದಲ್ಲಿ ಇಲ್ಲೇ ಓಡಾಡ್ತಾ ಇದೀವಿ. ನಾವ್ ಇದನ್ನ ಬಿಟ್ಟು ನಾವು ಆ ಶಾಶ್ವತವಾಗಿರುವಂತಹ ಸತ್ ಚಿತ್ತ ಆನಂದಮಯವಾಗಿರುವಂತಹ ಒಂದು ಜಗತ್ತಿಗೆ ನಾವು ಹೋಗ್ಬೇಕು. ಅದಕ್ಕೇನೆ ನಮ್ಗೆ ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಅಲ್ವಾ? ನಮ್ಗೆ ಅಯ್ಯೋ ಏನ್ ಪರವಾಗಿಲ್ಲ ಬಿಡು, ನಾಯಿ ಆದ್ರೆ ಏನು, ಹಂದಿ ಆದ್ರೆ ಏನು ಅನ್ನೋ ಒಂದು ಮನಸ್ಥಿತಿ ನಮ್ಗೆ. ಅಲ್ವಾ? ಪ್ರಭುಪಾದರು ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಾದ್ರು ಅಷ್ಟೇ ಎಷ್ಟೊಂದ್ ಜನ ಇದೇ ತರ ಆರ್ಗ್ಯೂ ಮಾಡಿದ್ದಾರೆ. ಐ ವಾಂಟ್ ಮೈಂಡ್ ಟು ಬಿಕಮ್ ಎ ಡಾಗ್ ಅಂತ ಹೇಳಿದ್ದಾರೆ. ಅಲ್ವಾ? ಸೊ ಸರಿ ಆಯ್ತು, ನಿನ್ನ ಆಸೆ ನೆರವೇರುತ್ತೆ ಅಂತಾನೆ ಪ್ರಭುಪಾದರು ಹೇಳ್ತಾ ಇದ್ದಿದ್ದು. ಅಲ್ವಾ? ಭಗವಂತ ಯಾರಿಗೂ ಅವ್ರು ಫೋರ್ಸ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಒಂದು ಚಿಕ್ಕದೊಂದು ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನ ಯಾವತ್ತೂ ಅವ್ರು ಕಿತ್ಕೊಳೋದಿಲ್ಲ. ಅಲ್ವಾ? ಅವ್ರು ಫೋರ್ಸ್ ಮಾಡೋದಿಲ್ಲ. ನನ್ನನ್ನೇ ನೀವು ಪ್ರೀತಿಸ್ಬೇಕು, ನಾನೇ ಇದನ್ನೆಲ್ಲ ನಿಮ್ಗೆ ಒದಗಿಸಿ ಕೊಟ್ಟಿರೋದು, ನಿಮ್ಮನ್ನೆಲ್ಲ ಕಾಪಾಡ್ತಾ ಇರೋದು, ಸೃಷ್ಟಿ ಮಾಡಿರೋದು ಎಲ್ಲ ನಾನೇ ಅಂತ ಹೇಳ್ಬಿಟ್ಟು ಅವ್ರು ಯಾವತ್ತೂ ಹೇಳ್ತಾ ಇಲ್ಲ. ಅವ್ರು ವೇಟ್ ಮಾಡ್ತಾ ಇದಾರೆ. ಎಷ್ಟು ಪೇಶನ್ಸ್ ಇಂದ ವೇಟ್ ಮಾಡ್ತಾ ಇದಾರೆ ನೋಡಿ ನಮ್ಗೆ. ನಾವ್ ಎಷ್ಟು ಕೋಟ್ಯಾಂತರ ಜನ್ಮಗಳನ್ನ ನಾವು ಕಳೆದಿದೀವಿ, ಆದ್ರೂ ಅವ್ರು ನಮಗೋಸ್ಕರ ಕಾಯ್ತಾ ಇದಾರೆ. ಪ್ರತಿ ಸತಿನೂ ನಮ್ಗೆ ಇಲ್ಲಿ ಬಂದಾಗ ಎಲ್ಲ ಅನುಕೂಲವನ್ನ ಅವ್ರು ಮಾಡಿಕೊಡ್ತಾರೆ. ನಾವಿಲ್ಲಿ ಸಂತೋಷವಾಗಿ ಬದುಕ್ಲಿಕ್ಕೆ, ನಮ್ಮ ದೇಹ ಸಂತೋಷವಾಗಿರ್ಲಿಕ್ಕೆ, ನಮ್ಮ ಈ ಮನಸ್ಸು ಸಂತೋಷವಾಗಿರ್ಲಿಕ್ಕೆ, ಆತ್ಮ ಸಂತೋಷವಾಗಿರ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನ ಅವ್ರು ಕೊಡ್ತಾ ಇದ್ದಾರೆ. ಅವಕಾಶ ಹಾ ಪ್ರಭುಜಿ, ದೇವರು ನಮ್ಗೆ ಅವಕಾಶ ಕೊಡ್ತಾನೆ ಇದ್ದಾನೆ ಮಾತಾಜಿ. ಕೊಡ್ತಾ ಇದ್ದಾರೆ ಪ್ರಭುಜಿ. ನಾವು ಅದನ್ನ ಉಪಯೋಗಿಸ್ಕೋತಿಲ್ವಲ್ಲ, ಅದಕ್ಕೆ ನಮ್ಗೆ ಇಷ್ಟೆಲ್ಲ ಪ್ರಭುಪಾದರು ಇಷ್ಟು ಕಷ್ಟಪಟ್ಟು ಅವ್ರು ಇದನ್ನ ನಮ್ಗೆ ತಲುಪಿಸ್ಲಿಕ್ಕೆ ಅವ್ರು ಹೋಗ್ತಾ ಇರೋದು. ಇಲ್ಲಾಂದ್ರೆ ಅವ್ರು ವೃಂದಾವನದಲ್ಲಿ ಆರಾಮಾಗಿ ಇದ್ಬಿಡ್ಬೋದಾಗಿತ್ತಲ್ವಾ? ಅವ್ರು ಭಗವಂತನ ಲೋಕಕ್ಕೆ ಹೋಗ್ತಿದ್ರು ಅಲ್ವಾ? ಅವ್ರು ಶುದ್ಧ ಭಕ್ತ. ಇಷ್ಟೆಲ್ಲ ಕಷ್ಟ ಪಡೋದ್ ಬೇಕಾಗಿರ್ಲಿಲ್ಲ. ಇಷ್ಟು ಸುಲಭ ಮಾರ್ಗ ಕೊಟ್ಟಿದ್ದಾರೆ ಕಲಿಯುಗದಲ್ಲಿ ಅಲ್ವಾ? ಅದಕ್ಕೋಸ್ಕರನೇ ಅವ್ರು ಇದನ್ನೆಲ್ಲರಿಗೂ ಪ್ರಚಾರ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದು. ಮತ್ತೆ ಚೈತನ್ಯ ಮಹಾಪ್ರಭು ಅವರ ಪ್ರಣಾಮ ಮಂತ್ರ ಯಾರಿಗಾದ್ರೂ ಗೊತ್ತಾ? ಹರೇ ಕೃಷ್ಣ. ಮಾತಾಜಿ ಹೇಳ ಮಾತಾಜಿ. ಹಾ ಹೇಳಿ ಪ್ರಭುಜಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗೌರತುಷೇ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಲ್ಲಿ ಏನನ್ನ ಹೇಳ್ತಿದ್ದಾರೆ ಪ್ರಭುಜಿ? ಎರಡನೇ ಪದ ಏನು? ನಮೋ ಮಹಾವದನ್ಯಾಯ ಆದ್ಮೇಲೆ ಕೃಷ್ಣ ಪ್ರೇಮ ಪ್ರದಾಯತೆ. ನೋಡಿ ಏನ್ ಕೊಡ್ತಾ ಇದಾರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು? ಕೃಷ್ಣ ಪ್ರೇಮ ಮಾತಾಜಿ. ಹಾ, ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಎಷ್ಟು ನೋಡಿ ಉನ್ನತವಾದದನ್ನ ಕೊಡ್ಲಿಕ್ಕೆ ಬರ್ತಾ ಇದಾರೆ. ಅವ್ರು ಬರೇ 2G 3G ಮೊಬೈಲ್ ಅನ್ನ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಅವರು ಒಂದೇ ಸತಿನೇ 5G ಮೊಬೈಲ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅಲ್ವಾ? ಹೈಯೆಸ್ಟ್ ಏನಿದೆ ಅದನ್ನ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಅಥವಾ ಅದಕ್ಕೆ ನಾವು ಆ ಒಂದು ಗೌರಾಂಗ ಮಹಾಪ್ರಭುವಿನ ಆ ಕೃಪೆಗೆ ನಾವು ಪಾತ್ರರಾಗ್ಬೇಕು. ಯಾಕಂದ್ರೆ ಕಲಿಯುಗದ ಏನ್ ಹೇಳ್ತಾರೆ, ಆರಾಧ್ಯ ದೈವ ಅಂದ್ರೆ ಅವರೇನೇನೆ. ಈ ಎಲ್ಲಾ ಅವತಾರಗಳಲ್ಲಿ ತುಂಬಾ ನಮೋ ಮಹಾವದನ್ಯಾಯ ಅವ್ರು ಎಷ್ಟು ಕರುಣಾಮಯಿ ಅಂತಂತಂದ್ರೆ, ಭಗವಂತ ಯೂಶಲಿ ಬರೋದೇನಕ್ಕೆ, ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ರೆ ಆಗ್ಲಿ ಏನಕ್ಕೆ ಬರ್ತಾರೆ ಅವರು?
ಅವತಾರ ಪುರುಷ ಭಕ್ತರನ್ನ ಅವತಾರ ಪ್ರೊಟೆಕ್ಟ್ ಅಂದ್ರೆ ಮಾಡ್ಲಿಕ್ಕೆ ಮತ್ತು ಶಿಷ್ಟರನ್ನ ಹಾ ಶಿಕ್ಷಿಸ ಭಕ್ತರ ರಕ್ಷಣೆ ಮಾಡಿ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ ಅಲ್ವಾ? ಯಾರೆಲ್ಲ ಭಕ್ತರಿರ್ತಾರೋ ಅವ್ರನ್ನ ಕಾಪಾಡ್ಲಿಕ್ಕೆ ವಿನಾಶಾಯ ಚ ದುಷ್ಕೃತಾಂ. ಬಟ್ ಈ ಕಲಿಯುಗದಲ್ಲಿ ಇರೋರೆಲ್ಲ ಯಾರು? ಎಂತವ್ರವ್ರು? ಯಾರಾದ್ರೂ ಭಕ್ತರಿದ್ದಾರಾ? ಇಲ್ಲ ಆ? ಮಾತಾಜಿ, ಮೋಸ್ಟ್ ಆಫ್ ಆಲ್ ಎಲ್ಲ ಇದು ಅಭಕ್ತರೇ ಅಂದ್ರೆ ಎಲ್ಲರನ್ನು ವಿನಾಶ. ದುಷ್ಕೃತಾಂ ಅಲ್ವಾ? ಎಲ್ಲರನ್ನು ದುಷ್ಟರೇ. ಅದಕ್ಕೆ ಕಲಿಯುಗದಲ್ಲಿ ಬಂದಿರೋದು. ನೋಡಿ, ಭಗವಂತ ಅಂತಹ ದುಷ್ಟರನ್ನ ಅವರು ಉದ್ಧಾರ ಮಾಡ್ಲಿಕ್ಕೆ, ಪತಿತರನ್ನ ಪಾವನಗೊಳಿಸ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೇನೆ ಎಲ್ಲಾ ಅವತಾರಗಳಲ್ಲಿ ಇದು ತುಂಬಾ ಕರುಣಾಮಯವಾದಂತಹ ಅವತಾರ. ಕರುಣಾ ಸಾಗರ ಅಂತ ನಾವೇನ್ ಕರಿತೀವೋ ಅದನ್ನ ಈ ಒಂದು ಮಹಾಪ್ರಭು ಅವರ ಒಂದು ಅವತಾರದಲ್ಲಿ ನಾವು ನೋಡ್ಬೋದು. ನಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಲ್ಲಾಂದ್ರೆ ನಾವ್ ಯಾರನ್ನು ಈ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಅರ್ಹತೆನೇ ಇಲ್ಲ ನಮ್ಗೆ, ಅಲ್ವಾ? ಇವಾಗ ನಾವೇನಾದ್ಕಾದ್ರೂ ಒಂದು ಇವಾಗ ಮಿಲಿಟರಿಗೋ ಅಥವಾ ಯಾವ್ದೋ ಒಂದು ಡಾಕ್ಟರ್ಗೋ ಜಾಯಿನ್ ಆಗ್ಬೇಕಂದ್ರೆ ನಮ್ಗೊಂದು ಅರ್ಹತೆ ಅಂತ ಇರ್ಬೇಕು. ನಮ್ಗೆ ಕಲಿಯುಗದ ಜನಗಳಿಗೆ ಏನೂ ಅರ್ಹತೆ ಇಲ್ಲ. ನಾವಿವಾಗ ಜಗಾಯಿ ಮದಯನ್ನ ನೋಡಿ ನಾವೇನಂತೀವಿ? ಎಂತಹ ದುಷ್ಟರಪ್ಪ ಅಂತ ಹೇಳ್ತೀವಿ, ಅಲ್ವಾ? ಸೊ ಅವ್ರನ್ನ ನರಾಧಮರು ಅಂತ ನಾವು ವರ್ಣನೆ ಮಾಡ್ತೀವಿ. ಇವಾಗ ನಮ್ಮ ಸ್ಥಿತಿನೂ ಹಾಗೆ. ನಾವ್ ಹಾಗೆ ಜೀವನ ಮಾಡಿದ್ದು. ನಮ್ಗೆ ಭಗವಂತ ಎಲ್ಲ ಐಶ್ವರ್ಯ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ. ಆದ್ರೆ ನಾವ್ ಅದನ್ನ ಏನಕ್ಕೆ ಉಪಯೋಗಿಸ್ತಾ ಇದೀವಿ? ಇಷ್ಟ ದಿವಸ ಮೋಜು ಮಸ್ತಿ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ಜಗಾಯಿ ಮದಯನ್ನೂ ಅದೇ ತರನೇ ಇದ್ದಿದ್ದು ಅವರು. ಅದ್ರ ಜೊತೆ ಅವ್ರಿಗೆ ಕುಡಿತ ಅದೆಲ್ಲಾನು ಇತ್ತು. ನಮ್ಗೆ ಮೇ ಬಿ ಕುಡಿತ ಅಥವಾ ಸ್ಮೋಕಿಂಗ್ ಇಲ್ದಲೇ ಇರ್ಬೋದು. ಅದ್ ಬಿಟ್ರೆ ಇನ್ನೆಲ್ಲ ಜಗಾಯಿ ಮದಾಯಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೇನೆ ನಿತ್ಯಾನಂದ ಮಹಾಪ್ರಭುಗಳು ಹೇಳಿದ್ದು, ನೀವ್ ಯಾಕೆ ಇವ್ರನ್ನ ಸಾಯಿಸ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಈ ಅವತಾರದ ಉದ್ದೇಶ ಆದ್ರೂ ಏನು? ಸೊ ನೀವು ಬಂದಿರೋದೇ ದುಷ್ಟರನ್ನ ಉದ್ಧಾರ ಮಾಡ್ಲಿಕ್ಕೆ. ನೀವ್ ಆತರ ನೀವು ಜಗಾಯಿ ಮದರನ್ನ ಸಾಯಿಸಿದ್ರೆ ನೀವು ಎಲ್ಲರನ್ನ, ಕಲಿಯುಗದಲ್ಲಿ ಇರೋರ್ನೆಲ್ಲರನ್ನೂ ನಾಶ ಮಾಡ್ಬೇಕಾಗತ್ತೆ ಅಂತಾನೆ ಅವ್ರು ಹೇಳಿದ್ದು. ಸೊ ಅದಕ್ಕೇನೆ ಈ ಒಂದು 1000 years ನ ಗೋಲ್ಡನ್ ಪೀರಿಯಡ್ ಅಂತ ಕರೆಯೋದು. ನಾವಿವಾಗ ಕಬ್ಬಿಣದ ಯುಗದಲ್ಲಿ ಇದೀವಿ. ಕಬ್ಬಿಣದ ಯುಗದಲ್ಲಿ ಇದ್ರೂ ಸಹ ನಾವೆಷ್ಟು ಅದೃಷ್ಟವಂತರು ಅಂದ್ರೆ, ನಾವಿವಾಗ ಕೃತಯುಗದ ಹೇಗಿತ್ತೋ ಹಾಗೆ ಇದೆ ಈಗ. ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಆ ಕೃತಯುಗದ ಸಮಯ ಹೇಗಿತ್ತೋ ಅದೇ ತರದ ಸಮಯ. ಸೊ ಅದಕ್ಕೆ ನೀವು ಆ ಟೆಂಪಲ್ ಡಿವೋಟಿಸ್ ಅನ್ನ ಕೇಳಿ, ಅವ್ರು ಎಷ್ಟು ಸಂತೋಷ, ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ವೈಕುಂಠದಲ್ಲಿ ಇದ್ದ ಹಾಗೇನೆ ಅವ್ರಿಗೆ ಭಾಸ ಆಗ್ತಾ ಇರುತ್ತೆ. ಅಷ್ಟು ಅವರು ಸಂತೋಷಮಯವಾಗಿ ಅವರು ಜೀವನವನ್ನ ಅವರು ಕಳೀತಾ ಇದ್ದಾರೆ. ಅಂದ್ರೆ ಆ ಕೃತಯುಗ ಹೇಗಿತ್ತೋ ಹಾಗೇನೆ. ಅದಕ್ಕೆ ನಾವು ಈ ಒಂದು 1000 years ಅನ್ನ ನಾವು ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ನಮ್ಗೆ ಗೊತ್ತಿಲ್ಲ ನಾವ್ ಹೇಗೆ ಹುಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಮುಂದೆ ಪ್ರಭುಪಾದನೂ ಇರೋದಿಲ್ಲ, ಕೃಷ್ಣ ಪ್ರಜ್ಞನೂ ಇರಲ್ಲ, ಅವ್ರು ಬರ್ದಿರೋ ಪುಸ್ತಕಗಳು ಇರೋದಿಲ್ಲ, ಕೃಷ್ಣ ರಾಮ ಅಂತ ಹೆಸರು ಹೇಳಿಕ್ಕೂ ಇರೋದಿಲ್ಲ. ಎಲ್ಲರನ್ನೂ ಸಹ ಅಂತಹ ಒಂದು ಆ ನಿಜವಾದ ಕಲಿಯುಗ ಅಂತ ನಮ್ಗೆ ಏನು ವರ್ಣನೆ ಹೇಳಿದೀವೋ ಆ ತರ ಒಂದು ಹಂತಕ್ಕೆ ನಾವು ಬಂದ್ಬಿಡ್ತೀವಿ. ಅದಕ್ಕೆ ಈ 1000 years ಏನಿದೆ ಅದನ್ನ ಉಪಯೋಗಿಸ್ಕೋಬೇಕು ಅಂತಾನೆ ನಮ್ಗೆ ಇಲ್ಲಿ ಇಷ್ಟು ಎಲ್ಲರನ್ನು ಪ್ರಯತ್ನ ಮಾಡಿ ಪ್ರಚಾರ ಮಾಡ್ತಿರೋದು. ನಿಮ್ಗೆ ಗೊತ್ತಿದೆಯಲ್ಲ ಈ ವಿಷಯವನ್ನ ಎಲ್ಲರಿಗೂ ಹೇಳಿ. ಅಲ್ವಾ? ನಿಮ್ಗೆ ಪರಿಚಯ ಇರೋರು, ನಿಮ್ ವಾಟ್ಸಪ್ ಗ್ರೂಪು ಎಷ್ಟೆಲ್ಲ ಇದೆ, ನಿಮ್ಗೆ ಏನೆಲ್ಲ ಸಾಧ್ಯ ಇದೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಎಲ್ಲರಿಗೂ, ಸಿಕ್ಕದವರಿಗೆ ಎಲ್ಲರಿಗೂ ಸಹ ಇದ್ರ ಬಗ್ಗೆ ನೀವು ತಿಳಿಸ್ಬೇಕಾಗತ್ತೆ, ಅಲ್ವಾ? ನಾವೇನ್ ಕಳ್ಕೊತೀವಿ? ನಾವೇನು ಕಳ್ಕೊಳೋದಿಲ್ಲ. ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಕೃಷ್ಣ ಅದನ್ನೇ ಹೇಳಿದ್ದಲ್ವಾ? ನನಗೆ ತುಂಬಾ ಪ್ರಿಯವಾದವರು ಯಾರು ಅಂದ್ರೆ, ಯಾರು ಈ ಒಂದು ಭಗವದ್ಗೀತೆಯ ಜ್ಞಾನವನ್ನ ಬೇರೆಯವ್ರಿಗೆ ಪ್ರಚಾರ ಮಾಡ್ತಾರೋ ಅವರೇ ನನಗೆ ತುಂಬಾ ಪ್ರಿಯರಾದವರು ಅಂತ ಹೇಳಿದ್ರು, ಅಲ್ವಾ? ಸೊ ಅದಕ್ಕೆ ನಾವಿವಾಗ ಆ ಒಂದು ಚೈತನ್ಯ ಪ್ರಭುವಿನ ಆ ಒಂದು ಕೃಪೆಗೆ ನಾವು ಪಾತ್ರರಾಗ್ಬೇಕಾಗತ್ತೆ. ಸೊ ಅವಾಗ ಅವ್ರು ನಮ್ಗೆ ಏನ್ ಕೊಡ್ತಾ ಇದಾರೆ? ಈಗ ಆ ಪ್ರೇಮ ಭಕ್ತಿಯನ್ನ ಕೊಡ್ತಾ ಇದಾರೆ. ನಮ್ಗೆ ಪ್ರೇಮ ಭಕ್ತಿ, ನಮ್ಗೆ ಲಿಫ್ಟ್ ಒಂದೇ ಸತಿನೇ ನಾವು ಮೆಟ್ಲು ಹತ್ಕೊಂಡು ನಾವು ಹೋಗೋದ್ ಬೇಕಾಗಿಲ್ಲ 100ನೇ ಫ್ಲೋರ್ಗೆ ಭಗವಂತನ ಬಳಿಗೆ. ಲಿಫ್ಟ್ ಕೊಟ್ಬಿಡ್ತಾ ಇದಾರೆ ನಮ್ಗೆ ಯಾರು ಚೈತನ್ಯ ಮಹಾಪ್ರಭುಗಳು. ಅದನ್ನ ಉಪಯೋಗಿಸ್ಕೊಂಡ್ರೆ ಸಾಕು. ಅವ್ರು ಏನ್ ಲಿಫ್ಟ್ ಕೊಟ್ಟಿದ್ದಾರೆ? ಯಾವ್ದದು ಲಿಫ್ಟ್ ಕೊಟ್ಟಿರೋದು ನಮ್ಗೆ? ಚೈತನ್ಯ ಮಹಾಪ್ರಭುಗಳು ಏನ್ ಕೊಟ್ರು? ಲಿಫ್ಟ್ ಏನ್ ಕೊಟ್ಟಿರೋದು? ಕೃಷ್ಣ ಪ್ರೇಮ ಮಾತಾಜಿ. ಲಿಫ್ಟ್ ಆ ಕೃಷ್ಣ ಪ್ರೇಮ ಹರಿನಾಮ ಪಡೆಯೋಕೆ. ಸಂಕೀರ್ತನೆ. ಹರಿನಾಮ ಹರಿನಾಮ ಸಂಕೀರ್ತನ್ ಅಲ್ವಾ? ನೀವು ಅದನ್ನ ಮಾಡಿ, ಚಾಂಟಿಂಗ್ ಅನ್ನ ಚೆನ್ನಾಗಿ ಮಾಡಿ. ಅದೇ ನಮ್ಗೆ ಬುನಾದಿ. ಈ ಕೃಷ್ಣ ಪ್ರಜ್ಞೆಗೆ ಬುನಾದಿ ಏನಂದ್ರೆ ಚಾಂಟಿಂಗ್. ನೀವು ಅದೆಷ್ಟು ರೌಂಡ್ಸ್ ಮಾಡ್ತಿದ್ರು ಅದನ್ನ ನೀವು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು 16 ರೌಂಡ್ಸಿನ ಹಂತಕ್ಕೆ ಬರಬೇಕು, ಕರೆಕ್ಟ್. ಅದ್ರ ಜೊತೆ ಕ್ವಾಲಿಟಿನೂ ಸಹ ತುಂಬಾ ಇಂಪಾರ್ಟೆಂಟ್. ಆ ಪ್ರತಿಯೊಂದು ನಾಮ, 16 ನಾಮಗಳೇನಿದೆ ಆ ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ, ಪ್ರತಿಯೊಂದು ನಾಮವನ್ನ ನಿಮ್ಮ ಕಿವಿಗೆ ಬೀಳೋ ತರ ನೀವು ಮಾಡ್ಕೊಳ್ಳಿ. ಅದೇ ಚಾಲೆಂಜಿಂಗ್ ಆಕ್ಚುಲಿ. ಸೊ ಪ್ರಭುಪಾದ್ರಿಗೆ ಒಬ್ರು ಪ್ರಶ್ನೆ ಕೇಳ್ತಾರಂತೆ. ಆ ಪ್ರಭುಪಾದ್ರೆ, ಇವಾಗ ನಮ್ಗೆ ಏನು ಈ ಒಂದು 16 ರೌಂಡ್ ಏನನ್ನ ಕೊಟ್ಟಿದ್ದೀರಾ, ಇಷ್ಟನ್ನೇ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸಾಕ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಲ್ವಾ? ನೋಡಿ, ಅದ್ರಲ್ಲಿ ನಮ್ಗೇನೋ ಒಂದು ತುಂಬಾ ಗ್ರೇಟ್ನೆಸ್ ಇದೆ ಅಂತ ಅನ್ನೋದಿಲ್ಲ. 16 ರೌಂಡ್ ಅಷ್ಟೇ ತಾನೇ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು, ಅಲ್ವಾ? ಸೊ ನಮ್ಗೆ ಇವಾಗ ಅಷ್ಟಾಂಗ ಯೋಗ ಅಂತಂದ್ರೆ ನಾವು ನೋಡಿದ್ವಿ, ಎಲ್ಲವನ್ನ ತ್ಯಜಿಸಿ ನಾವು ಬಂಧು ಬಾಂಧವರನ್ನ, ಪ್ರೀತಿ ಪಾತ್ರರನ್ನೆಲ್ಲ, ಆಸ್ತಿ ಪಾಸ್ತಿ ಎಲ್ಲವನ್ನ ತ್ಯಜಿಸಿ ನಾವು ಕಾಡಿಗೆ ಹೋಗಿ ಅಲ್ಲಿ ತಪಸ್ಸನ್ನ ಆಚರಿಸ್ಬೇಕು. ಅವಾಗ ನಮ್ಗೆ ಹೌದಾ ಈ ತರ ಅಂತಂದ್ರೆ, ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ಭಗವಂತ ಸಿಗ್ಬೋದು ಅಂತ ನಮ್ಗೆ ಅನ್ಸುತ್ತೆ, ಅಲ್ವಾ? ಆದ್ರೆ ಈ 16 ರೌಂಡ್ ಚಾಂಟಿಂಗ್ ಏನಿದೆ, ಆ ಶುದ್ಧ ನಾಮದ ಹಂತಕ್ಕೆ ಬರೋದು ಅದು ಅದಕ್ಕಿನ್ನ ಕಷ್ಟ ಅಂತ ಹೇಳ್ತಾರೆ ಆ ಪ್ರಭುಪಾದ್ರು. ಅದನ್ನೇ ಹೇಳ್ತಾರೆ ಅವರು. ಸೊ ಆ 16 ರೌಂಡ್ ಮಾಡಿ ನೀವು ಸಾಕು ಅಂತ ಹೇಳ್ಬಿಟ್ಟು.
ಯಾಕೆಂತಂದ್ರೆ ಆ ಪ್ರತಿಯೊಂದು ನಾಮವನ್ನ ನಾವು ಕೇಳಿಸ್ಕೋಬೇಕು. ಅದ್ರಲ್ಲಿ ಇರೋದು ಚಾಲೆಂಜಿಂಗ್. ನಮ್ಮ ಮನಸ್ಸು ಬಿಡದೇ ಇಲ್ಲ ನಮ್ಗೆ, ಅಲ್ಲಿ ಇಲ್ಲಿ ಹರಿದಾಡ್ತಿರುತ್ತೆ. ಸುಮ್ನೆ ಗಿಣಿ ತರ ನಾನು ಚಾಂಟ್ ಮಾಡ್ಬೋದು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಅದು ಚಾಂಟಿಂಗ್ ಅಲ್ಲ, ಮೆಕ್ಯಾನಿಕಲ್ ಚಾಂಟಿಂಗ್ ಅದು. ಸೊ ಅದಕ್ಕೆ ಏನನ್ನ ಅರ್ಥ ಮಾಡಿಸ್ತಾರೆ ಇವಾಗ, ಗಿಣಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೋದು ಅದು ಕಲ್ತ್ಕೊಂಡು ಅಲ್ವಾ. ಆದ್ರೆ ಯಾರಾದ್ರೂ ಬಂದು ಅದ್ರ ಕತ್ತಿ ಚಿಕ್ಕಿದ್ರೆ ಅದಕ್ಕೆ ಹರಿನಾಮ ಹೊರಗಡೆ ಬರೋದಿಲ್ಲ. ಅದ್ರದ್ದೇನು ರಿಯಲ್ ನಾಯ್ಸ್ ಇರುತ್ತೋ, ಸೌಂಡ್ ಇರುತ್ತೋ ಅದೇ ಬರೋದು ಅಲ್ವಾ. ಅದಕ್ಕೆ ಹರೇ ಕೃಷ್ಣ ಹೇಳಿಕ್ ಆಗೋದಿಲ್ಲ. ಅವಾಗ ನೋಡಿ ನಾವು ಮೆಕ್ಯಾನಿಕಲ್ ಚಾಂಟ್ ಮಾಡಿದ್ರೆ ನಮ್ಗೆ ಅದೇನೆ ಒಂದು ಫಲ. ಸೊ ಅದಕ್ಕೆ ನಾವು ಆ ಶುದ್ಧ ನಾಮವನ್ನ ನಾವು ಜಪಿಸ್ಬೇಕಾಗತ್ತೆ. ನಾವು ಆ ಶುದ್ಧ ನಾಮವನ್ನ ಜಪಿಸಿದ್ರೆ ನಾವು ಖಂಡಿತ ನಾವು ಆ ಕೃಷ್ಣ ಪ್ರೇಮವನ್ನ ನಾವು ಪಡಿತೀವಿ. ಸೊ ನಾವು ಹರಿನಾಮವನ್ನ ಹೇಳ್ಕೊಂಡ್ರೆ ನಮ್ಗೆ ಸರ್ವಿಸ್, ಆ ಭಗವಂತನ ಸೇವೆ ಅವಕಾಶಗಳು ಸಿಗುತ್ತೆ. ಸೊ ಭಗವಂತನ ಸೇವಾ ಅವಕಾಶ ಮಾಡ್ತಾ ಮಾಡ್ತಾ ಭಗವಂತನ ಸೇವೆ, ಭಗವಂತನಿಗೆ ಮತ್ತೆ ಭಗವಂತನ ಭಕ್ತರ ಸೇವೆಯನ್ನ ಮಾಡ್ತಾ ಮಾಡ್ತಾ ನಾವು ಈ ಚಾಂಟಿಂಗ್ ಅನ್ನ ಮಾಡ್ತಾ ಕೃಷ್ಣ ಪ್ರಸಾದವನ್ನ ನಾವು ಸ್ವೀಕರಿಸ್ತಾ ಈ ಭಗವದ್ಗೀತೆ ಭಾಗವತವನ್ನ ಶ್ರವಣ ಮಾಡ್ತಾ ನಾವು ಖಂಡಿತ ಆ ಭಗವಂತನ ಪ್ರೇಮ ಭಕ್ತಿಯನ್ನ ನಾವು ಪಡಿಬಹುದು. ಸೊ ಅದಕ್ಕೆ ನಮ್ಗೆ ಇವಾಗ ನೆಕ್ಸ್ಟ್ ಇವಾಗ ನಿಮ್ಗೆ ಗೀತಾ ಮಾತಾಜಿ ಇದನ್ನ ನಿಮ್ಗೆ ಹೇಳಿದ್ದಾರೆ. ಸೊ ಇದರಲ್ಲಿ 2 ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಭಾವದಿಂದ ಬರುವಂತಹ ಪ್ರೇಮ, ಸೊ ಇನ್ನೊಂದು ಪ್ರಭುವಿನ ಅಸಾಧಾರಣ ಕರುಣೆಯಿಂದ ಬಂದಿರುವಂತಹ ಪ್ರೇಮ ಅಂದ್ರೆ ಭಾವ ಹಂತ. ಸೊ ಅಂದ್ರೆ ನಾವು ಹಂತ ಹಂತವಾಗಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಲ್ವಾ. ಈ ತರ ನಾವು ಮೆಟ್ಲತ್ಕೊಂಡು ನಾವು ಆ ಭಗವಂತನ ಆ ಪ್ರೇಮವನ್ನ ನಾವು ಪಡಿಬಹುದು. ಸೊ ಇನ್ನೊಂದು ಏನ್ ಹೇಳ್ತಾ ಇದಾರೆ, ಭಗವಂತನಿಂದ ಕರುಣೆ. ನಮ್ಗೆ ಇದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡಿರೋ ಹಾಗೇನೆ ಏನ್ ಹೇಳಿದ್ರು ನಾವು ಕಾಯ್ಕೊಂಡು ಕುತ್ಕೋಬಾರದು. ಹೌದು, ಇವಾಗ ಎಷ್ಟೊಂದ್ ಜನ ಆ ಒಂದು ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ತುಂಬಾ ಅವ್ರ ಕೀರ್ತಿಯನ್ನ ಪಡೆದ್ರೆ ಅವ್ರಿಗೆ ಡಾಕ್ಟರೇಟ್ ಪದವಿ ಸಿಗುತ್ತೆ ಅಲ್ವಾ. ಯಾವಾಗ್ಲೂ ಸಿಗುತ್ತೆ, ಡಾಕ್ಟರೇಟ್ ಪದವಿ ಸಿಗುತ್ತೆ. ಹಾಗಂತ ನಾವೂನು ಸಹ ಓ ಭಗವಂತನ ಕರುಣೆ ಆಗ್ಲಿ ನನಗೆ. ಎಷ್ಟೊಂದ್ ಜನ ನಮ್ಗೆ ಕೇಳಿ ನೀವು ಬನ್ನಿ ಕ್ಲಾಸ್ಗೆ ಅಥವಾ ಇನ್ನೇನನ್ನೋ ಮಾಡಿ ಭಕ್ತಿದು ಅಂತಂದ್ರೆ ನಮ್ಗಿನ್ನ ಆ ಭಗವಂತ ನಮ್ಗೆ ಬುದ್ಧಿ ಕೊಟ್ಟಾಗ ಬರ್ತೀವಿ ಅಂತ ಹೇಳ್ತಾರೆ. ಕೇಳಿರ್ಬೋದಾ ನೀವು? ಹೌದು ಮಾತಾಜಿ, ಆತರ ಹೇಳೋದನ್ನ ಅಲ್ವಾ. ಹೌದು ಮಾತಾಜಿ, ಸೊ ಹೌದು ಭಗವಂತ ಮಾತಾಜಿ. ನಮ್ಗೆ ಬುದ್ಧಿ ಕೊಟ್ಟಾಗ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಹೌದು ಕರೆಕ್ಟೇ, ಅದು ಭಗವಂತ ಬುದ್ಧಿ ಕೊಟ್ಟಾಗ ನಾವು ಬರ್ತೀವಿ. ಬಟ್ ಅದಕ್ಕಿಂತ ನಾವು ಕಾಯ್ಕೊಂಡಿರ್ಬಾರ್ದು, ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದ್ರೆ ಅಷ್ಟೇನೆ ನಮ್ಗೆ ಆ ಭಗವಂತನ ಕರುಣೆ ಅನ್ನೋದು ನಮ್ಗೆ ಸಿಗುತ್ತೆ ಅಲ್ವಾ. ನಮ್ಗೆ ಈ ದಾಮೋದರ ಲೀಲೆಯಲ್ಲಿ ನಾವು ಕಲ್ತ್ಕೊಳೋದೇನು ಪಾಠ, ಗುಣಪಾಠ ಏನ್ ಕಲ್ತ್ಕೋತೀವಿ ನಾವು ದಾಮೋದರ ಲೀಲೆಯಿಂದ, ಏನ್ ಲೆಸನ್ ನಮ್ಗೆ ಸಿಗುತ್ತೆ? ಯಶೋಧ ಮಾತೆ ದೇವೋತ್ತಮ ಪರಮ ಪುರುಷನ ಕಟ್ಟಾಕ್ಬೇಕಾದ್ರೆ ಆ ಹಗ್ಗವನ್ನ ಎಷ್ಟೇ ಉದ್ದ ಮಾಡ್ಕೊಂಡು ಹೋದ್ರುನು ಸಹ ಪ್ರತಿ ಸತಿ ಕಟ್ಟಾಕ್ಬೇಕಾದ್ರೆ 2 ಇಂಚ್ ಕಡಿಮೆ ಬರ್ತಾ ಇದೆ ಅಲ್ವಾ. ಆ 2 ಇಂಚ್ ಏನನ್ನ ಸೂಚಿಸುತ್ತೆ ಅಂತ ನಮ್ಗೆ ಆಚಾರ್ಯರು ಹೇಳ್ತಾರೆ? ಕೃಷ್ಣನ ಕೃಪೆ ಮಾತಾಜಿ, ಮತ್ತೆ ಭಕ್ತರ ಪ್ರಯತ್ನ. ಮನುಷ್ಯನ ಭಕ್ತನ ಪ್ರಯತ್ನ. ಇವಾಗ ಯಶೋಧ ಮಾತೆ ಎಷ್ಟು ಕಷ್ಟಪಟ್ರು ಅಲ್ವಾ, ಒಂದು ಚಿಕ್ಕ ಹೊಟ್ಟೆಯನ್ನ ಬಂಧಿಸ್ಲಿಕ್ಕೆ ಅಲ್ವಾ. ಅವ್ರ ಮನೇಲಿ 9 ಲಕ್ಷ ಹಸುಗಳಿತ್ತು. ಆ 9 ಲಕ್ಷ ಹಸುವನ್ನ ಕಟ್ಟಾಕ್ಲಿಕ್ಕೆ ಅವ್ರ ಹತ್ರ ಎಷ್ಟು ಹಗ್ಗಗಳಿರ್ಬೇಕು. ಅದು ಅಲ್ದಲೇನೆ ಅವರು ಪಕ್ಕದ ಮನೆಯವ್ರದ್ದು ಇಸ್ಕೊಂಡ್ ಬರ್ತಾರೆ. ಮತ್ತೆ ಮನೆಯಲ್ಲಿ ಬೇರೆ ತರ ಇವಾಗ ದಾವಣಿ ಆ ತರದ್ ಇರೋದನ್ನೆಲ್ಲ ತಗೊಂಡ್ ಬರ್ತಾರೆ. ಇಷ್ಟೆಲ್ಲ ತಗೊಂಡ್ ಬಂದ್ರು ಸಹ ಆ ಭಗವಂತನನ್ನ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವ್ರು ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ. ಭಗವಂತ ಯಶೋಧ ಮಾತೆಯ ಪ್ರಯತ್ನವನ್ನ ನೋಡಿ, ಅವರಷ್ಟು ದಣಿವಾಗಿರೋದನ್ನ ನೋಡೇನೆ ಅವ್ರು ಕೃಪೆಯನ್ನ ಕೊಟ್ಟಿದ್ದು. ಅಂದ್ರೆ ಏನರ್ಥ? ಆ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಮತ್ತೆ ನಾವು ಆ ಗಿಣಿ ಒಂದು ಯಾವ್ದು ಆ ಸ್ಪ್ಯಾರೋ ಏನ್ ಹೇಳ್ತಾರೆ, ಗುಬ್ಬಚ್ಚಿ, ಆ ಗುಬ್ಬಚ್ಚಿ ಕಥೆನೂ ಸಹ ನಾವು ನೋಡಿದೀವಿ ಅಲ್ವಾ. ಆ ಗುಬ್ಬಚ್ಚಿ ಕಥೆಯಲ್ಲಿ ಏನ್ ಹೇಳ್ತಾರೆ? ಹರೇ ಕೃಷ್ಣ. ಅಂದ್ರೆ ಇದು ನಾನೆಲ್ಲ ನೀರ್ ಕುಡ್ದಾಕ್ತೀನಿ ಅಂತ ಹೇಳ್ತಿದ್ದಿ ಅವನು. ಅವಾಗ ಸುಮ್ನೆ ಇತ್ತ? ಅದು ಇಲ್ಲ, ಇದು ಗರುಡ ಬಂದ್ ಕಾಪಾಡ್ತಾನೆ ಮಾತಾಜಿ. ಅಲ್ಲ ಗುಬ್ಬಚ್ಚಿ ಅದು ತನ್ನ ಚೊಂಚಿಂದ ಪ್ರಯತ್ನ ಮಾಡ್ತಾ ಇತ್ತು ನೀರು. ಅಲ್ವಾ, ಗುಬ್ಬಚ್ಚಿಗೆ ಸಾಧ್ಯ ಇದೆಯಾ? ಗುಬ್ಬಚ್ಚಿಗೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ, ಖಾಲಿ ಮಾಡ್ಲಿಕ್ಕೆ, ಸಾಗರದ ನೀರನ್ನ ಖಾಲಿ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಆದ್ರೆ ಅಲ್ಲಿ ಅವರ ಪ್ರಯತ್ನವನ್ನ ನೋಡಿ ಆ ಗರುಡ ಸಹಾಯ ಮಾಡ್ತಾನೆ ಅಲ್ವಾ. ಅದೇ ತರ ನಮಗೂ ಅಷ್ಟೇನೆ, ನಾವು ಜಸ್ಟ್ ಭಗವಂತ ನಮ್ಮನ್ನ 100% ಪರ್ಫೆಕ್ಟ್ ಆಗಿ ಅಂತ ಹೇಳೋದಿಲ್ಲ ಅಲ್ಲ. ನಮಗ್ ಕೊಟ್ಟಿರುವಂತಹ ಒಂದು ಅನುಕೂಲದಲ್ಲೇನೆ ನಾವು ಎಷ್ಟು 100% ಕೊಡ್ತಾ ಇದೀವ ಭಗವಂತನಿಗೆ, ಭಕ್ತಿಯನ್ನ ಮಾಡ್ತಾ ಇದೀವ ಅಂತಾನೆ ಅವ್ರು ನೋಡೋದು ಅಲ್ವಾ. ನಾವ್ 100% ಭಕ್ತಿಯನ್ನ ಮಾಡಿದ್ರೆ ನಾವು ಈ ಜನ್ಮದಲ್ಲಿ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಮತ್ತೆ ಈ ದೇಹ ಇದ್ದಾಗ್ಲೇ ನಾವು ಆ ಭಗವಂತನ ಪ್ರೇಮವನ್ನ ನಾವು ಅನುಭವಿಸ್ತೀವಿ. ಅದನ್ನ ನಮ್ಮ ಈ ಎಲ್ಲ ಗೋಸ್ವಾಮಿಗಳು ಸಹ ಅದನ್ನ ನಮ್ಗೆ ತೋರಿಸಿದ್ದಾರೆ ಅಲ್ವಾ. ಅವ್ರು ಭಗವಂತನ ಆ ಪ್ರೇಮವನ್ನ ಅನುಭವಿಸಿರೋದನ್ನ ನಾವು ನೋಡಿದೀವಿ ಅಲ್ವಾ. ಚೈತನ್ಯ ಮಹಾಪ್ರಭುಗಳೇ ಅವರು ಭಕ್ತನಾಗಿ ಬಂದಿರೋದೇ ಅದಕ್ಕೆ, ನಮ್ಗೆ ಆ ಪ್ರೇಮ ಭಕ್ತಿಯನ್ನ ಕೊಡ್ಲಿಕ್ಕೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಬೇರೆ ಸಂಪ್ರದಾಯದಲ್ಲೆಲ್ಲಾನು ಸಹ ಅವರು ಏನು ಲಕ್ಷ್ಮೀ ನಾರಾಯಣ ಅವರನ್ನ ಪೂಜಿಸ್ತಾರೆ ಅಲ್ವಾ. ಲಕ್ಷ್ಮೀ ನಾರಾಯಣನ ಜೊತೆ ನಾವು ಯಾವ ಒಂದು ರಸದಲ್ಲಿ ಇರ್ಲಿಕ್ಕೆ ಸಾಧ್ಯ? ಭಕ್ತಿ ರಸ.
ಐದು ರಸದಲ್ಲಿ ಯಾವ ರಸದಲ್ಲಿ ಇರ್ಲಿಕ್ಕೆ ಸಾಧ್ಯ? ವಾತ್ಸಲ್ಯ ಮಾತಾಜಿ. ವಾತ್ಸಲ್ಯ ಇಲ್ಲ ಪ್ರಭುಜಿ. ಭಕ್ತಿ ರಸಾಮೃತ. ಹಾ, ಭಕ್ತಿಯಿಂದ ಮಾತಾಜಿ, ಭಕ್ತಿ ರಸಾಮೃತ. ಇದೆಲ್ಲಾನು ಭಕ್ತಿನೇ ಮಾತಾಜಿ, ಇದೆಲ್ಲಾನು ಭಕ್ತಿ ರಸನೇ. ಆ ರಸದಲ್ಲಿ 5 ಪ್ರಾಥಮಿಕ ರಸಗಳಿದೆ. ಪ್ರೈಮರಿ ನೆಕ್ಟರ್ಸ್ ಅಥವಾ ಪ್ರೈಮರಿ ರಸ ಮತ್ತೆ ಸೆಕೆಂಡರಿ ರಸಗಳಿದೆ. ಪ್ರೈಮರಿ ರಸದಲ್ಲಿ 5 ಇದೆ ಅಲ್ವಾ? ಶಾಂತರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ಅಲ್ವಾ? ನಾವು ವೈಕುಂಠಕ್ಕೆ ಏನಾದ್ರೂ ಹೋದ್ರೆ ನಾವು ಆ ಭಗವಂತನ ಜೊತೆ ಎಷ್ಟು ರಸದಲ್ಲಿ ನಾವ್ ಇರ್ಲಿಕ್ಕೆ ಸಾಧ್ಯ? ದಾಸ್ಯ. ಶಾಂತ ಮತ್ತೆ ದಾಸ್ಯ ಎರಡೇ. ನಾವು ಅಲ್ಲಿ ಭಗವಂತನಿಗೆ ತಂದೆ ತಾಯಿ ಆಗ್ಲಿಕ್ಕೆ ಆಗೋಲ್ಲ, ಭಗವಂತನಿಗೆ ನಾವು ಫ್ರೆಂಡ್ ಆಗ್ಲಿಕ್ಕೆ ಆಗಲ್ಲ, ಭಗವಂತನ ಪ್ರಿಯಕರನು ಅಥವಾ ಪತ್ನಿ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈ ಎಲ್ಲ 5 ರಸಗಳನ್ನ ನಾವು ಅನುಭವಿಸ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗತ್ತೆ ನಾವು? ಎಲ್ಲದಕ್ಕಿಂತ ಉನ್ನತವಾದಂತ ವೈಕುಂಠ ಯಾವ್ದದು? ಗೋಲೋಕ ವೃಂದಾವನ. ಗೋಲೋಕ ವೃಂದಾವನಕ್ಕೆ ಹೋದ್ರೆ ಅಷ್ಟೇ ನಾವು ಕೃಷ್ಣನ ಜೊತೆ ಈ 5 ರಸದಲ್ಲಿ ನಾವು ಸಂಬಂಧವನ್ನ ನಾವು ಇಟ್ಕೋಬಹುದು. ನನಗೆ ಶಾಂತರಸ ಬೇಕಾ, ದಾಸ್ಯ ರಸ ಬೇಕಾ, ಸಖ್ಯ ರಸ ಬೇಕಾ, ವಾತ್ಸಲ್ಯ ರಸ ಬೇಕಾ, ಮಾಧುರ್ಯ ರಸ, ಯಾವುದೇ ಒಂದು ರಸದಲ್ಲಿ ನಾವು ಭಗವಂತನ ಜೊತೆ ನಾವು ಒಡನಾಟವನ್ನ ಇಟ್ಕೋಬಹುದು. ಮತ್ತೆ ಈ 5 ರಸದಲ್ಲೂ ಸಹ ಪ್ರೇಮ ಭಕ್ತಿ ಅನ್ನೋದು ಇದೆ. ನಾನು ಇವಾಗ ನಿಮ್ಗೆ ಏನ್ ಹೇಳ್ದೆ ಅದು ಹೈಯೆಸ್ಟ್ ಹಾಕೊಂಡ್ ಹೋಗುತ್ತೆ. ಇವಾಗ ಶಾಂತ ರಸದಲ್ಲಿನೂ ನಾವು ಹೈಯೆಸ್ಟ್ ಅಂತಂದ್ರೆ ಆ ಪ್ರೇಮ ಭಕ್ತಿ. ಮತ್ತೆ ಯಾವುದು ದಾಸ್ಯ ರಸದಲ್ಲೂ ಅಷ್ಟೇ ನಿಮ್ಗೆ ಪ್ರೇಮ ಭಕ್ತಿಯ ಹಂತಕ್ಕೆ ಬಂದ್ರೆ ಅಷ್ಟೇ ನೀವು ವೈಕುಂಠಕ್ಕೆ ಹೋಗಕ್ಕಾಗೋದು. ಅದೇ ತರನೇ ಸಖ್ಯ ರಸದಲ್ಲೂ, ವಾತ್ಸಲ್ಯ ರಸದಲ್ಲೂ ಅಷ್ಟೇ, ಮತ್ತೆ ಮಾಧುರ್ಯ ರಸದಲ್ಲಿ ಎಲ್ಲದ್ರೂ ನಾವು ಪ್ರೇಮ ಭಕ್ತಿಯ ಹಂತಕ್ಕೆ ಹೋದ್ರೆ ಅಷ್ಟೇ ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹೈಯೆಸ್ಟ್ ಏನು ರಸ ಅದು ಅಂದ್ರೆ ಆ ಪ್ರೇಮ ಭಕ್ತಿ ಅನ್ನೋದು. ಇವಾಗ ನಮ್ಗೆ ವಿದ್ಯಾರ್ಥಿಗಳನ್ನ ತಗೊಂಡ್ರೆ ಅವರು ನಾವ್ ನೋಡಿದೀವಿ, ಚಿಕ್ಕ ಮಕ್ಕಳು ಅವ್ರು ಸ್ಕೂಲಿಗೆ ಹೋಗ್ತಾರಾ? ಚಿಕ್ಕ ಮಕ್ಕಳು ಇಲ್ಲ ಮಾತಾಜಿ. ಇಲ್ಲ, ಅಳ್ತಾರೆ ಅಲ್ವಾ? ಆದ್ರೂ ಅಪ್ಪ ಅಮ್ಮ ಬಿಡ್ತಾರಾ? ಬಿಡಲ್ಲ ಮಾತಾಜಿ. ಫೋರ್ಸ್ ಆಗಿ ಹೋಗಿ ಕರ್ಕೊಂಡು ಹೋಗಿ ಕೂಡಿಸ್ತಾರೆ, ಶಿಶುವಾರ ಕೂಡಿಸಿ ಬರ್ತಾರೆ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದು ರೂಢಿ ಆಗತ್ತೆ. ಇವಾಗ ನಮ್ಗೂನು ಅದನ್ನೇ ನಮ್ಗೆ ಮಾಡ್ತಾ ಇರೋದು. ಈಗ ಪ್ರಭುಪಾದರು ವೈದಿ ಸಾಧನಾ ಭಕ್ತಿ ನಮ್ಗಿಷ್ಟ ಇಲ್ಲ. 4 ಗಂಟೆಗೆ ಯಾರು ಎದ್ದೊಳ್ತಾರೆ ಅಲ್ವಾ? ಪ್ರಸಾದನ ಯಾರು ತಿಂತಾರೆ ಅಲ್ವಾ? 16 ಒಂದೊಂದ್ ಕಡೆ ಕುತ್ಕೊಂಡ್ ಮಾಡಕ್ಕ ಆಗತ್ತೆ ಅಲ್ವಾ? ಇದೆಲ್ಲ ನಮ್ಗೆ ಇವಾಗ ಗುರುಗಳು ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ. ಮಾಡ್ತಾ ಏನಾಗತ್ತೆ, ನಾವು ರಾಗಾನುಗ ಭಕ್ತಿಯ ಹಂತಕ್ಕೆ ನಾವು ಬರ್ತೀವಿ. ಇವಾಗ ಮಗು ಏನ್ ಮಾಡುತ್ತೆ, ಹೋಗ್ತಾ ಸ್ಕೂಲಿಗೆ, ಆಮೇಲೆ ಏನಾಗುತ್ತೆ, ಅದೇನೇ ರೆಡಿಯಾಗಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ನಾವ್ಯಾರು ಫೋರ್ಸ್ ಮಾಡೋದಿಲ್ಲ ಅಲ್ವಾ? ಸೊ ಆವಾಗ ಅದು ಯಾವ್ದಕ್ಕೆ ಈಕ್ವಲ್? ಅದು ಯಾವ ಹಂತಕ್ಕೆ ಈಕ್ವಲ್? ಮಗುನೇ ತಾನಾಗ್ತಾನೆ ರೆಡಿಯಾಗಿ ಹೋಗುವಂತ ಅದು ಹಂತಕ್ಕೆ ಯಾವ್ದಕ್ಕೆ ಈಕ್ವಲ್ ಅದು? ನಾವಿವಾಗ ಭಕ್ತಿ ಮಾರ್ಗದಲ್ಲಿ ಹೇಳ್ತಾ ಇದ್ರೆ. ಹರೇ ಕೃಷ್ಣ. ರಾಗಾನುಗ ಭಕ್ತಿ ಮಗು ಸಹಜವಾಗಿ ಇವಾಗ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಅಲ್ವಾ? ಆಮೇಲೆ ಏನಾಗುತ್ತೆ, ಅಲ್ಲಿ ಓದ್ಬೇಕಾದ್ರೆ ಅಲ್ಲಿ ಮಗು ಇವಾಗ ಸ್ಕೂಲಿಗೆ ಹೇಗ್ ಹೋಗುತ್ತೆ? ಈಗ ಸರಿ, ಇನ್ನು ಅಪ್ಪ ಅಮ್ಮ ಬಿಡೋದೇ ಇಲ್ಲ, ನಾನು ಏನೇ ಮಾಡಿದ್ರು ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅದು ಸಹಜವಾಗಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಅಷ್ಟೇ, ಹೋಗ್ತಾ ಇದೆ ಅದು ಸ್ಕೂಲಿಗೆ ಅಲ್ವಾ? ಭಾವಭಕ್ತಿಯ ಹಂತಕ್ಕೆ ಯಾವಾಗ ಬರುತ್ತದು? ಅಲ್ಲೆಲ್ಲ ಫ್ರೆಂಡ್ಸ್ ಇರ್ತಾರೆ ಅಲ್ವಾ? ಮತ್ತೆ ಅಲ್ಲಿ ಸ್ಕೂಲಲ್ಲಿ ಟೀಚರು ಇವನು ಓದ್ದಾಗೆಲ್ಲ ಹೊಗಳ್ತಾ ಇರ್ತಾರೆ ಅಲ್ವಾ? ಬೇಷ್ ಪುಟ, ಗುಡ್, ವೆರಿ ಗುಡ್ ಅಂತ ಹೇಳ್ಬಿಟ್ಟು ಶ್ಲಾಘನೆ ಮಾಡ್ತಾ ಇರ್ತಾರೆ. ಮತ್ತೆ ಆ ಪಾಠದಲ್ಲಿ ಆ ಮಗುಗೆ ಆಸಕ್ತಿ ಬರುತ್ತೆ. ಇಷ್ಟೆಲ್ಲ ವಿಷಯಗಳಿದ್ಯಾ ಅಲ್ವಾ? ನಾನು ಇದನ್ನ ಮನೇಲಿದ್ರೆ ನಾನು ಕಲ್ತ್ಕೊಳ್ಲಿಕ್ಕೆ ಆಗಲ್ಲ, ಸ್ಕೂಲಿಗೆ ಬಂದ್ರೇನೆ ನಾನು ಕಲ್ತ್ಕೊಳೋದು ಅಂತ ಹೇಳ್ಬಿಟ್ಟು ಅಲ್ವಾ? ಆ ಒಂದು ಹಂತಕ್ಕೆ ಬರುತ್ತೆ. ಅದು ಯಾವ ಹಂತಕ್ಕೆ ಅದು ಲೆಕ್ಕ ಆಗತ್ತೆ? ಮಗು ಅದನ್ನ ಆಸ್ವಾದನೆ ಮಾಡ್ತಾ ಇದೆ. ಅಲ್ಲಿ ಏನ್ ಓದ್ತಾ ಇದೆ, ಸ್ಕೂಲಲ್ಲಿ ಏನನ್ನ ಪಾಠ ಹೇಳ್ಕೊಡ್ತಿದ್ದಾರೆ, ಅಲ್ಲಿರುವಂತಹ ಫ್ರೆಂಡ್ಸು, ಟೀಚರು ಅಲ್ವಾ? ಅಲ್ಲಿರೋ ಎಲ್ಲವನ್ನ ಅದು ಇವಾಗ ಅದನ್ನ ಏನು ಆಸ್ವಾದನೆ ಮಾಡ್ತಾ ಇದೆ ಮಗು ಅಲ್ವಾ? ಅದು ಯಾವ ಹಂತಕ್ಕೆ ಬಂದಿದೆ? ಭಾವ ಹಂತಕ್ಕೆ ಬಂದಿದೆ. ಭಾವನಿಕೆಯಿಂದ ಮಾಡ್ತಾ ಇದೆ. ಈಗ ಆ ಕೆಲಸವನ್ನೇ ಇವಾಗ ಹಠ ಮಾಡ್ಕೊಂಡು ಮಾಡ್ತಿರೋ ಕೆಲಸ, ಆ ರಾಗಾನುಗ ಭಕ್ತಿ ಹಂತದಲ್ಲಿ ಇರುವಂತ ಕೆಲಸವನ್ನೇ ಈಗ ಅದು ಭಾವನಿಕೆಯಿಂದ ಮಾಡ್ತಾ ಇದೆ. ಹೌದು, ಇದನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಪ್ರೇಮ ಭಕ್ತಿ ಅಂತಂದ್ರೆ, ಪ್ರೇಮ ಭಕ್ತಿ ಅಂತ ಹೇಗೆ ಅರ್ಥ ಮಾಡ್ಕೋತೀರಾ ನೀವು? ಪ್ರೇಮ ಭಕ್ತಿ ಅಂತ ಹೇಗೆ ಅರ್ಥ ಮಾಡ್ಕೋತೀರಾ? ತುಂಬಾ ಖುಷಿ, ಅದಕ್ಕೆ ಬೇಜಾರೇ ಇಲ್ಲ ಅಲ್ವಾ? ಓಡ್ಕೊಂಡು ಹೋಗುತ್ತೆ, ಡ್ಯಾನ್ಸ್ ಮಾಡ್ಕೊಂಡು ಹೋಗುತ್ತೆ, ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಒಂದ್ ದಿವಸ ಸ್ಕೂಲ್ ರಜಾ ಬಂದ್ರೆ ಅದಕ್ಕೆ ಬೇಜಾರು. ಇವಾಗ ನಮ್ಗೆಲ್ಲ ಸ್ಕೂಲ್ಗೆ ರಜಾ ಕೊಟ್ರೆ ತುಂಬಾ ಸಂತೋಷ, ಯಾಕಂದ್ರೆ ನಮ್ಗೆ ಅಲ್ಲಿ ಹೋದ್ರೆ ಕಷ್ಟ ಅಂತ
ಕಷ್ಟ ಆಗಿರೋ ಜಾಗಕ್ಕೆ ಹೋಗಕ್ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ 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 ಮಾತಾಜಿ. ಮಾತಾಜಿ. ಅದಕ್ಕೆ ನೀವ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಯಾವಾಗ್ಲೂ ಕಾಯ್ತಾ ಇರ್ತೀರಾ, ನಿರೀಕ್ಷಣೆ ಮಾಡ್ತಾ ಇರ್ತೀರಾ. ಏನ್ ನಿರೀಕ್ಷಣೆ ಮಾಡ್ತಾ ರಜೆ ಇರ್ತೀರಾ? ಬೇಕು, ರಜಾ ರಜೆ ಬೇಕು. ರಜಾ ಬೇಕು. ಸಿಗುತ್ತೆ ಅಂತ. ಯಾಕೆ ನಿಮ್ಗೆ ರಜಾ ಅಂದ್ರೆ ಯಾಕೆ ಖುಷಿ? ಅಲ್ಲಿ ಕಷ್ಟ ಇರುತ್ತೆ, ಉಳಿದ ರೆಸ್ಟ್ ಹಾ, ತಗೋಬಹುದು. ಇರುತ್ತೆ, ಅಲ್ಲಿ ನಿಮ್ಗೆ ಅಲ್ಲಿ ಆರಾಮಾಗಿರ್ಬೋದು. 100% ನಿಮ್ಗೆ ಅಲ್ಲಿ ಸಂತೋಷ ಸಿಗ್ತಾ ಇಲ್ಲ ಅಲ್ವಾ? 100% ಸಂತೋಷ ಸಿಕ್ಕಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತಾ, ಬೇಜಾರಾಗ್ತಿತ್ತಾ? ಖುಷಿ ಆಗ್ತಿತ್ತು ಖುಷಿ ಮಾತಾಜಿ. ಖುಷಿ ಖುಷಿ ಆಗ್ತಾ ಇತ್ತು. ಆಗ್ತಿತ್ತು. ಅದೇ ಪ್ರೇಮ ಭಕ್ತಿ ಅಂದ್ರೆ. ಪ್ರೇಮ ಭಕ್ತಿ ಅಂದ್ರೆ ಏನು ಅಂದ್ರೆ ಅದೇನೆ 100% ನಮ್ಗೆ ಅಲ್ಲಿ ಸಂತೋಷ ಸಿಗ್ಬೇಕು. ಸ್ವಲ್ಪ ನಮ್ಗಲ್ಲಿ ದುಃಖ ಇದೆ ಅಂದ್ರೂ ನಾವೇನ್ ಮಾಡ್ತೀವಿ, ಆ ಒಂದು ವಾತಾವರಣದಿಂದ ನಾವು ಹೊರಗಡೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದೇ ಪ್ರೇಮ ಭಕ್ತಿ. ಕೃಷ್ಣ ಅದನ್ನೇ ನಿರೀಕ್ಷಣೆ ಮಾಡ್ತಿರೋದು. ಅದಕ್ಕೇನೆ ಅವ್ರು ಏನೋ ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಆಸೆ ಇಟ್ಕೊಂಡಲೆ. ಸೊ ನೀವು ನನ್ನ ಭಕ್ತಿಯನ್ನ ಮಾಡಿ, ಅದನ್ನೇ ಕಾಯ್ತಾ ಇದಾರೆ ಅವರು. ಪ್ರೇಮ ಭಕ್ತಿ ಅಂದ್ರೆ ಅದೇನೆ. ಇವಾಗ ನೋಡಿ, ಇವಾಗ ಮಕ್ಕಳಿಗೆ ಓದಿ ಓದಿ ಸುಸ್ತಾಗ್ಬಿಡುತ್ತೆ. ನೀವು ಕೆಲವು ಮಕ್ಕಳನ್ನ ನೋಡಿದೀರಾ ಅಲ್ವಾ, ಅವ್ರಿಗೆ ಎಷ್ಟು ಖುಷಿ ಓದೋದ್ರಲ್ಲಿ ಅಲ್ವಾ? ನೀವು ಅವ್ರನ್ನ ಬಂದ್ರೋ ಎಲ್ಲಿಗಾದ್ರೂ ಹೋಗೋಣಂತೆ ಅಂತಂದ್ರೆ, ಇಲ್ಲಮ್ಮ ನೀವು ಹೋಗು, ನಾನು ಇಲ್ಲಿ ಓದ್ಕೋಬೇಕಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಖುಷಿಯಿಂದ ಓದ್ತಾ ಇದ್ರಲ್ಲಿ ಅವ್ರಿಗೆ 100% ಆನಂದ ಸಿಗ್ತಿದೆ. ಅದಕ್ಕೆ ಅವ್ರಿಗೆ ಬೇರೆ ಯಾವ ಕೆಲ್ಸನೂ ಬೇಡ ಅವ್ರಿಗೆ. ಸೊ ಇದೇ ನಮ್ಗೆ ಪ್ರೇಮ ಭಕ್ತಿ ಅಂದ್ರೆ ಅದೇ. ನಮ್ಗಲ್ಲಿ ದಣಿವನ್ನದೇ ಆಗಲ್ಲ. ನೋಡಿ, ಇವಾಗ ನಿಮ್ಮ ಮಕ್ಕಳಿಗೆ ಏನಾದ್ರು ನೀವು ಅಡಿಗೆ ತಿಂಡಿ ಮಾಡ್ಕೊಡಕ್ ನಿಮ್ಗೆ ದಣಿವಾಗತ್ತಾ? ಇಲ್ಲ ಮಾತಾಜಿ. ಇಲ್ಲ. ಇಲ್ಲ ಅದೇ ಇಲ್ಲ ನಾನೇನಾದ್ರೂ ಇಲ್ಲ ಬಂದ್ರೆ, ಮಾತಾಜಿ. ಇವಾಗ ನೆಂಟ್ರಿಷ್ಟ್ರು ಬಂದ್ರೆ, ನಾನೇನಾದ್ರು ಬಂದ್ರೆ, ಅಯ್ಯೋ ಈ ಮಾತಾಜಿ ಬಂದ್ರ ಅಥವಾ ಅಯ್ಯೋ ಈ ನೆಂಟ್ರು ಬಂದ್ರ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಮಾಡ್ಕೊಡ್ತೀರಾ. ಅಲ್ಲೇನಾಯ್ತು ನಿಮ್ಗೆ ಅವಾಗ? ಕಷ್ಟ, ದಣಿವು. ಅದೇ ಕೆಲಸವನ್ನ ನೀವು ಇವಾಗ ಹೇಗಾಗ್ತಿದೆ ನಿಮ್ಗೆ? ದಣಿವಿನಿಂದ ಮಾಡ್ತಾ ಇದ್ದೀರಾ. ನಿಮ್ಗೆ ಅಲ್ಲಿ 100% ಆನಂದ ನಿಮ್ಗೆ ಅಲ್ಲಿ ಸಿಗ್ತಾ ಇಲ್ಲ. ನಿಮ್ಗೆ ಯಾವುದೇ ಒಂದು ಕೆಲಸವನ್ನ 100% ಆನಂದ ಸಿಗುವಂತ ಹಂತಕ್ಕೆ ಬರ್ತೀರಾ ಅಂದ್ರೆ ಅದು ಪ್ರೇಮ ಭಕ್ತಿ. ನಮ್ಗೆ ಇವಾಗ ಅದನ್ನ ಭಕ್ತಿ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಕುರಿತಾಗಿ ಹೇಳ್ತಿದ್ದಾರೆ. ನಾವ್ ಇವಾಗ ಯಾವುದೇ ಒಂದು ಕೆಲಸ ನೀವು ತಗೊಳ್ಳಿ, ಇಲ್ಲಿ ನೀವು ವ್ಯಾಪಾರ ಮಾಡ್ತಿದ್ದೀರಾ, ಸ್ಟೂಡೆಂಟಾ, ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ದೀರಾ, ಅಥವಾ ಇನ್ನೆಲ್ಲೋ ಹೋಗಿ ದುಡಿದು ಬರ್ತಾ ಇದ್ದೀರಾ, ಯಾವುದೇ ಒಂದು ಕೆಲಸವನ್ನ ನೀವು ಅಲ್ಲಿ ಆ ಪ್ರೇಮದ ಹಂತಕ್ಕೆ ಹೋಗ್ಬೋದು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇರೋದು. ನಮ್ಗೆ ಯಾಕೆ ಇಲ್ಲಿ ಇವಾಗ ನಾವು ನೋಡ್ತೀವಲ್ಲ, ಒಬ್ಬೊಬ್ರು ಏನೇ ಕೆಲಸ ಮಾಡಿದ್ರು ತುಂಬಾ 100% ಸಂತೋಷವಾಗಿ ಮಾಡ್ತಿರ್ತಾರೆ. ಅವ್ರಿಗೆ ಬೇಜಾರ್ ಅನ್ನೋದೇ ಇಲ್ಲ. ಮಾಡಿದ್ದೇ ಕೆಲಸವನ್ನ, ಸೇಮ್ ಕೆಲಸವನ್ನ ಸಖತ್ ಖುಷಿಯಾಗಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೋರೇ ಆಗೋದಿಲ್ಲ. ಅವ್ರಿಗೆಲ್ಲ ತನು ಮನ ಧನ ಎಲ್ಲವನ್ನ ಅದಕ್ಕೆ ಅರ್ಪಿಸಿರ್ತಾರೆ. ನೀವು ನೋಡಿರ್ಬೋದು ಅಲ್ವಾ? ಅಂದ್ರೆ ಆ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು. ಆ 100% ಸಂತೋಷ ಸಿಕ್ತಿದೆ ಅವ್ರಿಗೆ ಅವ್ರು ಮಾಡುವಂತ ಕೆಲಸದಿಂದ ಅಲ್ವಾ? ಈ ಪ್ರೇಮ ಭಕ್ತಿ ಅನ್ನೋದು ಹಾಗೇನೆ. 100% ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ಬೇರೆ ಇನ್ನೆಲ್ಲೂ ಹುಡ್ಕಲ್ಲ ನಾವು. ನಮ್ಗೇನು ಬೇಡ. ನಮ್ಗೆ ಆ ಕೃಷ್ಣ ಭಕ್ತಿ, ಕೃಷ್ಣನ ಆ ಒಂದು ನಾಮ ರೂಪ ಗುಣ ಸಾರಿ ಲೀಲೆ, ಇದನ್ನ ನಾವು ಶ್ರವಣ ಮಾಡ್ತಾ, ಕೀರ್ತನ ಮಾಡ್ತಾ, ಸ್ಮರಣ ಮಾಡೋದ್ರಲ್ಲೇ ನಮ್ಗೆ ಇಷ್ಟೇ ಸಾಕು. ನಾವು ಆತ್ಮಾರಾಮ. ನಾವೆಲ್ಲೂ ಹೊರಗಡೆ ಇರುವಂತಹ ಯಾವುದೇ ಒಂದು ವಸ್ತುವಿನಲ್ಲೇ ಆಗ್ಲಿ, ಏನ್ರಲ್ಲೇ ಆಗ್ಲಿ, ಸ್ನೇಹಿತರಲ್ಲೇ ಆಗ್ಲಿ, ರಿಲೇಶನ್ಶಿಪ್ ಅಲ್ಲೇ ಆಗ್ಲಿ, ನಾವು ಆ ಸಂತೋಷವನ್ನ ನಮ್ಗೆ ಸಿಗೋದಿಲ್ಲ. ಆ ಕೃಷ್ಣ ಅಂದ್ರೆ ನಮ್ಗೆ ಅಷ್ಟೇ 100% ನಮ್ಗೆ ಹ್ಯಾಪಿನೆಸ್. ಸೊ ಆ ಹಂತವೇ ಪ್ರೇಮ ಭಕ್ತಿಯ ಹಂತ. ಸೊ ಅದಕ್ಕೋಸ್ಕರ ನಾವು ಒಬ್ಬೊಬ್ರೇ ಇದ್ರೆ ಸಾಧ್ಯ ಇಲ್ಲ. ನಾವ್ ಇದನ್ನ ಮಾಡ್ಕೋಬೇಕಂದ್ರೆ ನಾವು ಆ ಭಕ್ತರ ಸಂಘದಲ್ಲಿ ಇರ್ಲೇಬೇಕು. ಅದಕ್ಕೆ ನಮ್ಗೆ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ಸಾಧು ಸಂಘ ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ, ಇದನ್ನ ಮಾಡ್ಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಆಗ ನಮ್ಗೆ ಆ ಒಂದು 100% ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಪ್ರೇಮ ನಮ್ಗೆ ದಣಿವೇ ಆಗೋದಿಲ್ಲ. 4 ಗಂಟೆಗ 3 ಗಂಟೆಗೆ ಬೇಕಾದ್ರೆ ಎದ್ದೊಳ್ತೀನಿ. ಕೃಷ್ಣನಿಗೆ ತಾನೇ ಅಡ್ಗೆ ಮಾಡ್ಬೇಕಾ, ಸೊ ನಾನ್ ಮಾಡ್ತೀನಿ. ಕೃಷ್ಣನಿಗೆ ತಾನೇ ಸಂತೋಷ, ಫುಲ್ ಸಂತೋಷ. ಅಲ್ಲಿ ಏನು ಕೃಷ್ಣನ ಕೆಲಸ ಮಾಡ್ಬೇಕಾ, ಪಾತ್ರೆ ತೊಳಿಬೇಕಾ, ಏನ್ ಮಾಡಿದ್ರು ದಣಿವೇ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣನಿಗೋಸ್ಕರ ಮಾಡ್ತಿರೋದು. ಅದಕ್ಕೆ ನಮ್ಗೆ ನೋಡ್ತಾ ಇರೋ ಹಾಗೇನೆ ರೂಪ ಗೋಸ್ವಾಮಿ ಅಥವಾ ಎಲ್ಲ ಷಡ್ಗೋಸ್ವಾಮಿಗಳಿಗಾಗಿ, ಪ್ರಭುಪಾದರೇ ಆಗ್ಲಿ, ಅವರು 2 hours ಅಷ್ಟೇ ನಿದ್ದೆ ಮಾಡ್ತಿದ್ರು. ಯಾಕಂದ್ರೆ ಅವ್ರ ದೇಹದಲ್ಲಿ ವಾಸ ಮಾಡ್ತಿದ್ದಾರೆ. ಆ ದೇಹಕ್ಕೆ ಒಂದು ರೆಸ್ಟ್ ಅನ್ನೋದು ಬೇಕೇ ಬೇಕು ಅಲ್ವಾ? ಅದಕ್ಕೆ ನೋಡಿ ಅವ್ರಿಗೆ ದಣಿವೇ ಆಗೋದಿಲ್ಲ. ನೀನ್ ಮಲ್ಕೋಬೇಕಲ್ಲ ಅಂತ ಮಲ್ಕೊಳೋದು, ತಿನ್ಬೇಕಲ್ಲ ಅಂತ ತಿನ್ಬೇಕು ಅಲ್ವಾ? ಅಥವಾ ನಮ್ದೇನು ಆ ಕಾರ್ಯಕ್ರಮಗಳು ಇದೆ, ಆ ರೊಟೀನ್ ಮಾಡೋದು ಏನಿದೆ, ಅದನ್ನೆಲ್ಲ ಮಾಡ್ಲೇಬೇಕಂತ ಮಾಡ್ತಾ ಇದ್ದಿದ್ದು. ಇಲ್ಲಾಂದ್ರೆ ಅವ್ರಿಗೆ ಏನು ದಣಿವನ್ನೋದೇ ಆಗೋದಿಲ್ಲ. ಅದಕ್ಕೆ ಯಾರಿಗಾದ್ರೂ 70ನೇ ವಯಸ್ಸಲ್ಲಿ ಅಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? ನೋಡಿ, ಪ್ರಭುಪಾದ್ರು ಬರ್ದಿರೋಂತ ಪುಸ್ತಕಗಳನ್ನೇ ನಮ್ಗೆ ಓದ್ಲಿಕ್ಕೆ ಆಗ್ತಿಲ್ಲ ಈಗ ಅಲ್ವಾ? ನಮ್ಗೆ ಸಮಯ ಇಲ್ಲ. ಪ್ರಭುಪಾದ್ರು ಹೇಗ್ ಮಾಡಿದ್ರು ಅಲ್ವಾ? 14 ವರ್ಷದಲ್ಲಿ ಅವರು 12 ಟೈಮ್ಸ್ ಅವರು ಎಲ್ಲ ಇಡೀ ಪ್ರಪಂಚ ಪರ್ಯಟನೆ ಮಾಡಿದ್ದಾರೆ. ಅಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಅದನ್ನ ಟ್ರಾನ್ಸ್ಲೇಷನ್ ಅವರು ಮಾಡಿದ್ದಾರೆ. ಮತ್ತೆ ಎಷ್ಟು ಶಿಷ್ಯರನ್ನ ಅವರು ತಯಾರು ಮಾಡಿದ್ದಾರೆ, ಸನ್ಯಾಸಿಗಳನ್ನಾಗಿ ಅವರು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಆಗ್ತಿತ್ತು? ದಣಿವಾದ್ರೆ ಸಾಧ್ಯ ಆಗತ್ತಾ? ಇಲ್ಲ ಅಲ್ವಾ? ದಣಿವಿಲ್ಲ. ಯಾಕಂದ್ರೆ ಅವರೆಲ್ಲ ಪ್ರೇಮ ಭಕ್ತಿಯ ಹಂತಕ್ಕೆ ಹೋಗಿದ್ದಾರೆ. ಆ ಪ್ರೇಮ ಭಕ್ತಿಯ ಹಂತ ಯಾರಿಗಿರುತ್ತೋ ಅವ್ರಿಗೆ ದಣಿವನ್ನೋದೇ ಆಗೋದಿಲ್ಲ. 100% ಆನಂದ. ಅದೇನೇ ಪ್ರೇಮ ಭಕ್ತಿ.
ಸೊ ಅದಕ್ಕೆ ನಮ್ಗೆ ಇದು ನೋಡಿ ಇಂಥದನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ನಮ್ಗೆ ನಮ್ಮ ಷಡ್ಗೋಸ್ವಾಮಿಗಳು, ಶ್ರೀಲ ಪ್ರಭುಪಾದರು, ನಾಮನಿಷ್ಠಾಸ್ ಪ್ರಭುಜಿಗಳು, ಇದನ್ನೆಲ್ಲ ನಮ್ಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ನಾವು ಇದರ ಒಂದು ಮಹತ್ವವನ್ನ 5G ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತಾ ಇದೆ ಅಲ್ವಾ. 5Gನೇ ಬೇಕು ನನಗೆ ಯಾಕೆ 4G ಮೊಬೈಲ್, ಯಾಕೆ 3G ಮೊಬೈಲ್ ಅಲ್ವಾ. 5G ಬಂದಿದೆ ಈಗ, ನಾನು ಅದನ್ನೇ ಕೊಂಡ್ಕೋಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟು ನಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಸಾಲ ಸೋಲನಾದ್ರೂ ಮಾಡಿ ಅಥವಾ EMI ಕಟ್ಟಿ ಆದ್ರೂ ತಗೋತೀವಿ ಅಲ್ವಾ. ಯಾಕಂದ್ರೆ ನಮ್ಗೆ ಅದು ಗೊತ್ತಾಗಿದೆ ಈಗ ಅದರ ಮಹತ್ವ, 5G ಮಹತ್ವ. ಅದೇ ತರನೇ ಈ ಪ್ರೇಮ ಭಕ್ತಿಯ ಮಹತ್ವ ನಮ್ಗೆ ಗೊತ್ತಾಗ್ಬೇಕು. ಹೌದು, ಕೃಷ್ಣನ ಕರುಣೆ ಇದ್ರೆ ಅದು ತಾನಾಗ್ತಾನೆ ಬರುತ್ತೆ, ಅದಕ್ಕೋಸ್ಕರ ನಾವು ಕಾಯ್ತಾ ಇರಬಾರ್ದು. ಅದಕ್ಕೆ ನಾವು ಈಗ ಏನು ನಮ್ಗೆ ಈ ಸಾಧನಾ ಭಕ್ತಿಯನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಮಾಡ್ತಾ 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 ನಾವು ಆ ಭಾವ ಭಕ್ತಿ, ಆ ಪ್ರೇಮ ಭಕ್ತಿಯ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಸೊ ನಾವ್ ಇದನ್ನ ನಾವು ಮಾಡ್ಬೇಕು ಅಂತಂದ್ರೆ ನಮ್ಗೆ ಸರಿ ಕೊನೆಯದಾಗಿ ಸದ್ಭಕ್ತರ ಸಂಘ ತುಂಬಾ ಮುಖ್ಯ ನೋಡಿ. ಸದ್ಭಕ್ತರ ಸಂಘವನ್ನ ಹೇಳ್ತಾ ಅವರು ಈ ಒಂದು 19ನೇ ಅಧ್ಯಾಯವನ್ನ ಅವರು ಮುಗಿಸ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಓದಿ. ಸದ್ಭಕ್ತರ ಸಂಘ. ಹರೇ ಕೃಷ್ಣ ಮಾತಾಜಿ. ಸದ್ಭಕ್ತರ ಸಂಘ ದೈವ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಈವರೆಗೆ ವಿವರಿಸಲಾಯಿತು. ಇಂತಹ ಸ್ಥಾನವನ್ನು ಗಳಿಸಲು ಕೆಲವು ಸಾಮಾನ್ಯ ವಿವರಗಳನ್ನು ರೂಪ ಗೋಸ್ವಾಮಿಯವರು ಈಗ ನೀಡುತ್ತಾರೆ. ಮೂಲತಃ ಶ್ರದ್ಧೆಯೇ ಉನ್ಮಾದಭರಿತದ ದೈವ ಪ್ರೇಮದ ಪ್ರಾರಂಭ. ಶುದ್ಧ ಭಕ್ತರ ಕೂಟಗಳು ಅನೇಕವಿವೆ. ಅಲ್ಪ ಸ್ವಲ್ಪ ಶ್ರದ್ಧೆಯುಳ್ಳ ಒಬ್ಬ ವ್ಯಕ್ತಿಯು ಇಂತಹ ಸಂಘಗಳಿಗೆ ಸೇರಿಕೊಂಡರೆ ಅವನು ಶುದ್ಧ ಭಕ್ತಿ ಸೇವೆಯತ್ತ ತ್ವರಿತವಾಗಿ ಹೆಜ್ಜೆ ಇಡಬಹುದು. ಶುದ್ಧ ಭಕ್ತರ ಪ್ರಭಾವವು ಹೇಗಿರುತ್ತದೆ ಎಂದರೆ, ಅಷ್ಟೋ ಇಷ್ಟೋ ಭಕ್ತಿಯುಳ್ಳ ವ್ಯಕ್ತಿಯೊಬ್ಬನು ಅಂತಹವರ ಸಂಪರ್ಕಕ್ಕೆ ಬಂದಾಗ ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತದಂತಹ ಪ್ರಮಾಣಭೂತ ಗ್ರಂಥಗಳಲ್ಲಿ ಹೇಳಿರುವುದನ್ನು ಶ್ರವಣ ಮಾಡುವ ಅವಕಾಶವು ಲಭ್ಯವಾಗುತ್ತದೆ. ಹೀಗೆ ಪ್ರತಿಯೊಬ್ಬರ ಹೃದಯಸ್ಥನೂ ಆದ ಭಗವಂತನ ಅನುಗ್ರಹದಿಂದ ವ್ಯಕ್ತಿಗೆ ಕ್ರಮೇಣ ಅಂತಹ ಅಧಿಕೃತ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿರುವ ವಿಷಯಗಳಲ್ಲಿ ಶ್ರದ್ಧೆ ಹುಟ್ಟುತ್ತದೆ. ಶುದ್ಧ ಭಕ್ತರ ಯಾರಿಗಾದ್ರೂ ಬೇರೆಯವರು ಓದ್ಲಿ ಮಾತಾಜಿ ಇನ್ನೊಂದು, ಯಾಕಂದ್ರೆ ಇವತ್ತು ಇಷ್ಟ ಇರೋದು ಸ್ವಲ್ಪನೇ ಇದೆ. ಒಂದ್ 4 ಜನ ಓದಿ. ಹರೇ ಕೃಷ್ಣ ಮಾತಾಜಿ. ಶುದ್ಧ ಭಕ್ತರ ಸಂಘದಿಂದ ಆಗುವ ಲಾಭದ ಮೂಲಕ ಘಟ್ಟ ಇದು. ಎರಡನೆಯದು ಘಟ್ಟದಲ್ಲಿ ವ್ಯಕ್ತಿಯು ಸ್ವಲ್ಪ ನುರಿತವನು ಅನುಭವಿಯೂ ಆದಾಗ ಅವನು ಸ್ವತೇವ ಒಬ್ಬ ಶುದ್ಧ ಭಕ್ತನನ್ನು ಗುರುವಾಗಿ ಸ್ವೀಕರಿಸಿ ಅವನ ನೇತೃತ್ವದಲ್ಲಿ ಭಕ್ತಿ ಸೇವೆಯ ತತ್ವಗಳನ್ನು ಪಾಲಿಸಲು ಮುಂದಾಗುತ್ತಾನೆ. ಇದಕ್ಕೂ ಮುಂದಿನ ಘಟ್ಟದಲ್ಲಿ ಭಕ್ತನು ಗುರು ತೋರುವ ಮಾರ್ಗ ಹಿಡಿದು ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ. ಈ ಬಗೆಯ ಕಾರ್ಯಗಳ ಫಲವಾಗಿ ಭಕ್ತನು ಎಲ್ಲ ನಿರುಪಯುಕ್ತ ಉದ್ಯಮಗಳಿಗಿಂತಲೂ ಮೀರಮಿಸುತ್ತಾನೆ. ಹೀಗೆ ಅನುಪಯುಕ್ತ ಉದ್ಯಮಗಳಿಂದ ಬಿಡುಗಡೆಗೊಳಿಸಿಕೊಂಡಾಗ ಅವನ ನಂಬಿಕೆಯು ಸ್ಥಿರವಾಗುತ್ತದೆ ಮತ್ತು ಅವನಲ್ಲಿ ಭಕ್ತಿ ಸೇವೆಯ ದಿವ್ಯ ರುಚಿಯು ಬಲಗೊಳ್ಳುತ್ತದೆ. ಬಳಿಕ ಅವನಲ್ಲಿ ಆಸಕ್ತಿ ಭಾವ ಉಂಟಾಗುತ್ತದೆ. ಇವು ಶುದ್ಧ ಪ್ರೇಮದ ವಿವಿಧ ಘಟ್ಟಗಳ ವಿಕ್ರಮಿಸುವ ಬಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೊ ಇವಾಗ ನಿಮ್ಗೆಲ್ಲರಿಗೂ ಸಹ ಇವಾಗ ಏನು ದೀಕ್ಷೆ ತಗೋಬೇಕು ಅಂತ ಒಂದು ಮನಸ್ಸೇನಾದ್ರೂ ಬಂದಿದ್ಯಾ? ಯಾರಿಗಾದ್ರೂ ಬಂದಿದ್ಯಾ? ಇದ್ರಲ್ಲಿ ಎಷ್ಟು ಜನ? ಹರಿ ಬೋಲ್ ಕೃಷ್ಣಮೂರ್ತಿ ಪ್ರಭುಜಿ. ಇವಾಗ 20 ಜನದಲ್ಲಿ ನೋಡಿ ಕೃಷ್ಣ. ಯಾರು ಮಾತಾಜಿ? ಅದು ದಾಕ್ಷಾಯಿಣಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಮತ್ತೆ ಇನ್ಯಾರಿಗಾದ್ರೂ ಏನ್ ಮಾತಾಜಿ ದೀಕ್ಷೆ ತಗೋಬೇಕು ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ಮನ್ಸಲ್ಲಿ ಯಾರಿಗಾದ್ರೂ ಅಂತ ಹೇಳ್ಬಿಟ್ಟು? ಇವಾಗ ಇಷ್ಟು ದಿವಸ ನೀವು ಲೆವೆಲ್ 3 ತನಕ ಬಂದಿದ್ದೀರಾ, ಇಷ್ಟು ಸಮಯ ನೀವು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಕಳೆದಿದ್ದೀರಾ. ಸೊ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ ನಾನು ದೀಕ್ಷೆ ತಗೋಬೇಕಪ್ಪ ಅಂತ ಹೇಳ್ಬಿಟ್ಟು? ಅನ್ನಿಸ್ತಿದೆ ಮಾತಾಜಿ. ಓಕೆ. ಹರಿ ಬೋಲ್ ಪ್ರಭುಜಿ. ಮತ್ತೆ ಯಾರಿಗಾದ್ರೂ? ಹರೇ ಕೃಷ್ಣ. ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ನೋಡಿ. ಇಲ್ಲಿ ನಿಮ್ಗೆಲ್ಲರಿಗೂ ಇವಾಗ ಝೂಮ್ ಕ್ಲಾಸಸ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಅನ್ನ ಕಳಿಸಾಯ್ತು. ನೀವೆಲ್ಲ ಏನ್ ಮಾಡಿದ್ರಿ? ಅದರಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಝೂಮ್ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ದೀರಾ. ಅಲ್ಲಿ ಏನ್ ಸಿಕ್ತು ನಿಮ್ಗೆ ಝೂಮ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದಾಗ? ನಿಮ್ಗೆ ಅಲ್ಲಿ ಏನ್ ಸಿಕ್ಕಿದೆ? ಕೃಷ್ಣನ ಪ್ರೀತಿ, ಕೃಷ್ಣನ ಸ್ನೇಹ, ಕೃಷ್ಣನ ಭಕ್ತಿ ಬಗ್ಗೆ ಎಲ್ಲವೂ ಸಿಕ್ತು ಮಾತಾಜಿ. ಮಾಹಿತಿ ಸಿಕ್ತು. ಹೇಗ್ ಸಿಕ್ಲಿಕ್ಕೆ ಸಾಧ್ಯ ಆಯ್ತು ಮಾಹಿತಿ? ಕ್ಲಾಸ್ ಅಲ್ಲಿ ಭಕ್ತರ ಸಂಘ ಸಿಕ್ತು. ನಾನ್ ಅಕಸ್ಮಾತ್ ಇಲ್ಲಿ ನಿಮ್ಗೆ ಕೃಷ್ಣನ್ ಬಗ್ಗೆ ಹೇಳ್ದಲೆ ನಾನು ಅಲ್ಲಿ ಯಾವ್ದೋ ಒಂದು ಹೋಟೆಲ್ಗೆ ಹೋಗಿದ್ದೆ, ಅಲ್ಲಿ ಇದನ್ ತಿಂದೆ, ತುಂಬಾ ಚೆನ್ನಾಗಿತ್ತು, ಅದನ್ನ ನೀವು ಟ್ರೈ ಮಾಡಿ ಈ ವೀಕೆಂಡ್ ಅಲ್ಲಿ. ಅಥವಾ ಇನ್ಯಾವುದೋ ಒಂದು ಮಾಲ್ಗೆ ಹೋಗಿದ್ದೆ, ಅಲ್ಲೊಂದು ಸೀರೆ ತಗೊಂಡ್ ಬಂದೆ, ಈ ತರ ಇದೆ ಅದ್ರದ್ದು ಟೆಕ್ಸ್ಚರ್ ಮತ್ತೆ ಅದ್ರದ್ದು ಡಿಸೈನ್ ಅಂತ ನಾನು ಯಾವತ್ತಾದ್ರೂ ವರ್ಣನೆ ಮಾಡಿದೀನ? ಅಥವಾ ಇಲ್ಲಿ ಯಾರಾದ್ರೂ ಬೇರೆ ಭಕ್ತರು ಯಾರಾದ್ರೂ ವರ್ಣನೆ ಮಾಡಿದಾರಾ? ಇಲ್ಲ
ಇಲ್ಲಿ ಭಕ್ತರ ಸಂಘದಲ್ಲಿ ನಿಮ್ಗೆ ಏನ್ ಸಿಗ್ತಾ ಇದೆ? ಇಲ್ಲಿ ಆ ಭಜನ ಕ್ರಿಯೆ ನಡೀತಾ ಇದೆ. ಅಲ್ಲಿ ಭಗವಂತನ ಬಗ್ಗೆ ನಾವು ಗುಣಗಾನ ಮಾಡ್ತಾ ಇದೀವಿ. ನಾವಿಲ್ಲಿ ಯಾರ ಬಗ್ಗೆನೂ ನಾವು ಹೊಗಳ್ತಾನೂ ಇಲ್ಲ, ತೆಗಳ್ತಾನೂ ಇಲ್ಲ. ಭಗವಂತ ಬಿಟ್ರೆ ನಾವ್ ಇನ್ ಯಾರ ಬಗ್ಗೆನೂ, ನಾವು ಗುರುಗಳನ್ನ ಬಿಟ್ರೆ, ಭಕ್ತರನ್ನ ಬಿಟ್ರೆ ನಾವ್ ಯಾರ ಬಗ್ಗೆನೂ ನಾವು ಮಾತಾಡ್ತಾ ಇಲ್ಲ ಅಲ್ವಾ? ಫಿಲಂ ಆಕ್ಟರ್, ಕ್ರಿಕೆಟರ್ ಯಾರ ಬಗ್ಗೆನೂ ನಾವು ಮಾತಾಡ್ತಿಲ್ಲ. ಇದು ಸಾಧ್ಯ ಆಗಿದೆ ಹೇಗೆ? ಭಕ್ತರ ಸಂಘದಿಂದ ಅಲ್ವಾ? ಇದೇ ಎಫೆಕ್ಟ್ ನಿಮ್ಗೆ ಭಕ್ತಿ ವೃಕ್ಷದಲ್ಲಿ ಸಿಗುತ್ತೆ. ಆದ್ರೆ ನೀವು ಭಕ್ತಿ ವೃಕ್ಷದಲ್ಲಿ ಏನಾದ್ರು ನೀವು ಈ ತರ ಮಾಲ್ಗೋಗಿದೆ ಅದು ಇದು ಮಾತಾಡ್ಕೊಂಡ್ರೆ ಮತ್ತೆ ಅಲ್ಲಿ ಭಕ್ತರ ಸಂಘಾರ ಆಗೋದಿಲ್ಲ ಅಲ್ವಾ? ನಿಮ್ಗಲ್ಲಿ ಸಮಯ ವ್ಯರ್ಥ ಆಗೋಗ್ಬಿಡುತ್ತೆ. ಹೌದು, ಒಂದ್ ಸ್ವಲ್ಪ ಮಾತಾಡ್ಕೋಬೇಕು. ನಿಮ್ಗೂ ಅವ್ರ ಮನೆಯಲ್ಲಿ ಏನಿದ್ದಾರೆ, ಯಾರಿದ್ದಾರೆ, ಮತ್ತೆ ಏನಾದ್ರು ಕಷ್ಟಗಳಿದ್ರೆ ನೀವು ಅದನ್ನ ಪರಿಹಾರ ಕೊಡ್ಬೇಕೇ ಹೊರತು ಅದನ್ನೇ ನೀವು ಒಂದ್ 5-10 ನಿಮಿಷ ಅದಕ್ಕೋಸ್ಕರ ಮೀಸಲಾಗಿಟ್ಟು ಇನ್ನು ಮಿಕ್ಕಿದ ಸಮಯದಲ್ಲಿ ನೀವು ಭಗವಂತನ ಬಗ್ಗೆ, ಈ ಪಾಠದ ಬಗ್ಗೆನೇ ನೀವು ತಿಳ್ಕೊಬೇಕು, ಡಿಸ್ಕಸ್ ಮಾಡ್ಬೇಕು ಅಲ್ವಾ? ಇಲ್ಲಾಂದ್ರೆ ಇದೇನೇ ಫುಲ್ ಆದ್ರೆ ಏನಾಗುತ್ತೆ? ಸೊ ನಮ್ಗಿಲ್ಲಿ ಈ ಒಂದು ಸಂಘ ಏನಕ್ಕೆ ಒಂದು ಮಾಡಿದರೆ ಪ್ರಭುಪಾದರು, ಅದರ ಒಂದು ಏನು ಏನಂತಾರೆ ಉಪಯೋಗವನ್ನ ನಾವು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈ ಸಂಘದ ಉಪಯೋಗ ನಮ್ಗೆ ಸಿಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಶ್ರದ್ಧೆ ಇತ್ತು, ಶ್ರದ್ಧೆ ಇದ್ದಿದ್ದಕ್ಕೇನೆ ನೀವು ಝೂಮ್ ಕ್ಲಾಸಸ್ ಅಟೆಂಡ್ ಮಾಡಿದ್ರಿ. ಶ್ರದ್ಧೆ ಇಲ್ಲ ಅಂದ್ರೆ ನೀವು 1 ದಿವಸ ಬರ್ತಿದ್ರಿ, 2 ದಿವಸ ಬರ್ತಿದ್ರಿ. ಇದೇನಿದು 3 ಹೊತ್ತು ಕೃಷ್ಣ 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 ಅಂತಂತಾರೆ. ಅಪ್ಪ ಸಾಕಾಯ್ತು ಕೇಳಿ ಕೇಳಿ. ಕೃಷ್ಣ ನೋಡಿದ್ರೆ ಅಹಂ ಅಹಂ ಅಂತಾರೆ. ನನ್ನನ್ನೇ ನೀವು ಪೂಜೆ ಮಾಡಿ, ನನಗೆ ಭಕ್ತಿಯನ್ನ ಮಾಡಿ, ಇದೇನಿದು ಈ ತರ ಯಾರಾದ್ರೂ ಹೊಗಳ್ಕೋತಾರ? ನಾವೇನಾದ್ರೂ ಸೃಷ್ಟಿ ಮಾಡಿದ್ವಿ ಅಂತ ಕೇಳಿದ್ವಾ? ಸೃಷ್ಟಿ ಮಾಡ್ಬಿಟ್ಟು ಇವಾಗ ನಮ್ಗೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಅನ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ ಅಲ್ವಾ? ಸೊ ನಾವಿದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಶ್ರದ್ಧೆ ಅಂತ ಇರ್ಬೇಕು. ಯಾಕೆ ಇಲ್ಲಿ ಎಲ್ಲರೂ ಭಗವದ್ಗೀತೆನ ಓದಿ ಅಂತಾರೆ ಅಲ್ವಾ? ಅಲ್ಲಿ ಏನಿದೆ ಅಲ್ವಾ? ಅಲ್ಲಿ ಏನಾದ್ರೂ ಒಂದು ಮಹತ್ವವಾದದ್ದಿದೆ. ಅದನ್ನ ಹೇಳಿರೋರಾದ್ರೂ ಅದನ್ನ ಹೇಳಿರೋರಾದ್ರೂ ಯಾರು? ಸಾಮಾನ್ಯರಾದವರಲ್ಲ. ಅವರು ದೇವೋತ್ತಮ ಪರಮಪುರುಷ. ಅವ್ರು ಹೇಳಿದ್ದಾರೆ ಅಂತಂದ್ರೆ ಅದು ಕೆಲಸ ಮಾಡುತ್ತೆ. ನಾವೇನಾದ್ರೂ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್. ಅದಕ್ಕೆ ಪ್ರಭುಪಾದರು ಯಾವಾಗ್ಲೂ ಹೇಳೋದು, ಅದು ಕೆಲಸ ಮಾಡುತ್ತೆ. ಅದೊಂದು ವಿಜ್ಞಾನ, ಸುಮ್ಮನೆ ಮೂಢನಂಬಿಕೆ ಅಲ್ಲ ಅಲ್ವಾ? ಇದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಶ್ರದ್ಧೆಯಿಂದ ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೇಕು. ಫಸ್ಟ್ ಚಾಪ್ಟರ್ ಅಲ್ಲೇ ನೀವು ನಾನೇನೋ ಉದ್ಧಾರ ಆಗ್ಬಿಡ್ತೀನಿ ಅಂತ ಬಂದೆ, ನೋಡಿದ್ರೆ ಇಲ್ಲಿ ಏನು ಅಂತದ್ ಹೇಳ್ತಾ ಇಲ್ಲ ವಿಷಯ ಅಂತ ಹೇಳ್ಬಿಟ್ಟು ಬಿಟ್ಟು ಹೋದ್ರೆ ನಿಮ್ಗೆ ಈ ಮಹತ್ತರವಾದ ಜ್ಞಾನ ಸಿಗೋದಿಲ್ಲ ಅಲ್ವಾ? ನಿಮ್ಗೆಲ್ಲ ಶ್ರದ್ಧೆ ಇದ್ದಿದ್ದಕ್ಕೆ ನೀವು ಇಲ್ಲಿ ಲೆವೆಲ್ 3 ತನಕ ನೀವು ಬಂದಿದ್ದೀರಾ ಅಲ್ವಾ? ಸೊ ಅದಕ್ಕೆ ಪ್ರಭುಪಾದರು ಈ ಒಂದು ಪ್ರಜ್ಞಾ ಸಂಸ್ಥೆ, ಕೃಷ್ಣ ಪ್ರಜ್ಞಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದು. ಇಲ್ಲಿ ನಮ್ಗೆ ಅವಕಾಶ ಸಿಗ್ತಾ ಇದೆ ಎಲ್ಲರೂ ಭಕ್ತರ ಸಂಘದಲ್ಲಿ ಇರ್ಲಿಕ್ಕೆ ಅಲ್ವಾ? ಸೊ ಅದನ್ನು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಈ ತರ ಶ್ರವಣ ಮಾಡುವಂತಹ ಒಂದು ಅವಕಾಶ ನಮ್ಗೆ ಇವಾಗ ಲಭ್ಯ ಆಗ್ತದೆ. ನಮ್ಗೆ ಇವಾಗ ಶುದ್ಧ ಭಕ್ತರ ಆ ಒಂದು ಸಂಪರ್ಕಕ್ಕೆ ಬಂದು, ಇವಾಗ ನಮ್ಗೆ ಇವಾಗ ಶುದ್ಧ ಭಕ್ತರ ಸಂಪರ್ಕಕ್ಕೆ ನೀವು ಬಂದಿದ್ದೀರಾ? ಯಾರಾದ್ರೂ ಬಂದ್ರಾ ಶುದ್ಧ ಭಕ್ತರ ಸಂಪರ್ಕಕ್ಕೆ? ಹರೇ ಕೃಷ್ಣ. ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದ್ರಾ ನೀವು ಯಾರಾದ್ರೂ? ಇವಾಗ ಇಲ್ಲಿ ಭಕ್ತರ ಸಂಘಕ್ಕೆ ಬಂದ್ರಲ್ವಾ ನೀವು? ಲೆವೆಲ್ 3 ತನಕ ಬಂದಿದ್ದೀರಾ ಪ್ರಭುಜಿ? ಯಾರು ಪ್ರಭುಜಿ ಶುದ್ಧ ಭಕ್ತರು? ಯಾರು? ನೀವೇ. ಕಾಲೇಜಲ್ಲಿ ನಾನು 3 ತಿಂಗಳಿಗೆ 3 ಸಲ ಆಬ್ಸೆಂಟ್ ಆಗಿದ್ದೀನಿ. ಭಕ್ತಿ ರಸಾಮೃತ ಸಿಂಧು ಅಂತ ಬುಕ್ ಕೇಳಿದ್ವಿ ಮಾತಾಜಿ. ಅದ್ರಲ್ಲಿ ಇಷ್ಟೊಂದು ವಿಷಯ ಎಲ್ಲ ಇರೋದಿಲ್ಲ. ಈಗ ಭಕ್ತರ ಸಂಘದಲ್ಲಿ ನೀವು ನಮ್ಗೆ ತಿಳ್ಕೊಟ್ಟಿದ್ಕೆ ಗೊತ್ತಾಗಿದ್ದು ಮಾತಾಜಿ. ಮಾತಾಜಿ ಶುದ್ಧ ಭಕ್ತರ ಸಂಘ, ಶುದ್ಧ ಭಕ್ತರ ಸಂಘ ಅಂದ್ರೆ ನಾನೇ ಆಗ್ಲಿ, ಗೀತಾ ಮಾತಾಜಿನೇ ಆಗ್ಲಿ, ನಾಗವೇಣಿ ಮಾತಾಜಿ ಅವ್ರು ಯಾರು ಅಲ್ಲ ಮಾತಾಜಿ. ನೀವು ನಿಜವಾಗ್ಲೂ ದಿನಾ ನೀವು ಶುದ್ಧ ಭಕ್ತರ ಸಂಘದಲ್ಲಿ ಇದ್ದೀರಾ? ಯಾರು ಅಂತ ಹೇಳಿ ನೋಡೋಣ. ಶ್ರೀಲ ಪ್ರಭುಪಾದ್ ಕಿ ಜೈ ಅಲ್ವಾ? ಶ್ರೀಲ ಪ್ರಭುಪಾದ್ರು ಶುದ್ಧ ಭಕ್ತರು. ಅವರ ಸಂಘದಲ್ಲಿ ಇರೋದು ಅಂದ್ರೆ ಏನು? ಹೇಗಿರ್ಲಿಕ್ಕೆ ಸಾಧ್ಯ ಅವರ ಸಂಘದಲ್ಲಿ? ನೀವು ಅವರಿಲ್ಲ ನಮ್ ಜೊತೆ, ಇಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಅವರ ಪುಸ್ತಕಗಳನ್ನ ಓದ್ಬೇಕು ನಾವು. ಭಕ್ತರ ಸಂಘದಲ್ಲಿ ಅವರ ಪುಸ್ತಕಗಳನ್ನ ಓದ್ಬೇಕು. ಅದನ್ನೇ ನಮ್ಗೆ ಇಲ್ಲಿ ಭಾಗವತ ಶ್ರವಣ ಅಂತ ಹೇಳ್ತಾ ಇದ್ದಾರೆ. ಭಕ್ತರ ಸಂಘದಲ್ಲಿ ನಾವು ಶ್ರವಣವನ್ನ ಮಾಡ್ಬೇಕು. ಆಗ್ಲೇ ನಮ್ಗೆ ಯಥಾರೂಪವಾಗಿ ಅರ್ಥ ಆಗುತ್ತೆ. ನಾನು ಒಬ್ಳೆ ಕುತ್ಕೊಂಡು ಓದಿದ್ರೆ ನನಗೆ ಇಷ್ಟ ಬಂದಂಗೆ ನಾನು ಯೋಚನೆ ಮಾಡ್ಕೋತೀನಿ. ನನ್ನ ಕಲ್ಪನೆ ಏನಿದೆಯೋ ಅದಕ್ಕೆ ಅನುಗುಣವಾಗಿ ನಾನು ಅದನ್ನ ಅರ್ಥ ಮಾಡ್ಕೋತೀನಿ ಅಲ್ವಾ? ಸೊ ಈ ಭಕ್ತರ ಸಂಘದಲ್ಲಿ ಗುರು ಮುಖೇನೆ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ನಮ್ಗೆ ಏನೇನು ಹೇಳ್ತಾರೆ, ನಾಮ ಸಂಕೀರ್ತನ ಮತ್ತೆ ಪ್ರಸಾದ ಸ್ವೀಕರಣೆ ಮಾಡಿದ್ರೆ ಅಷ್ಟೇನೆ ನಮ್ಗೆ ಅದು ಭಗವಂತ ಅರ್ಥ ಮಾಡಿಸ್ತಾನೆ. ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಏವ ಸ್ಫುರತಿ ಅದಹ ಅಂತ ಹೇಳ್ತಾರೆ ಅಲ್ವಾ? ಏನು ಅತ ಕೃಷ್ಣ ನಾಮಾದಿ ನಾಭವೇದ್ ಗ್ರಾಹ್ಯಮಿಂದ್ರಿಯೈಹಿ ಸೇವೋನ್ಮುಖೇಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಅದ. ನಮ್ಗಿದನ್ನೆಲ್ಲ ಈ ಜ್ಞಾನವನ್ನ ಅರ್ಥ ಮಾಡಿಸ್ಬೇಕಂದ್ರೆ ನನಗೆ ನಾನ್ ತುಂಬಾ ನಾಲೆಡ್ಜ್ ಅಪ್ಪ, ನಾನು ರ್ಯಾಂಕ್ ಹೋಲ್ಡರು ಅವಾಗ ಬರೋದಿಲ್ಲ ಅದು. ನಾನಿದೇನು ಭಕ್ತಿಯನ್ನ ಮಾಡ್ಬೇಕು, ನಾನು ಸೇವೆಯನ್ನ ಮಾಡ್ಬೇಕು, ಈ ನಾಲಿಗೆಯಿಂದ ಸೇವೆಯನ್ನ ಮಾಡ್ಬೇಕು, ನಾನು ಶ್ರವಣ ಮಾಡ್ಬೇಕು, ಕೀರ್ತನ ಮಾಡ್ಬೇಕು, ಮತ್ತೆ ಪ್ರಸಾದನ ಸ್ವೀಕರಿಸ್ಬೇಕು. ಆಗ ಏನಾಗುತ್ತೆ, ಭಗವಂತ ನಮ್ಮ ಒಳಗಡೆ ಇದರೆಲ್ಲ ಚೈತ್ಯ ಗುರುವಾಗಿ ಅವರು ನಮ್ಗೆ ಅರ್ಥ ಮಾಡಿಸ್ತಾರೆ. ಇದನ್ನೆಲ್ಲ ಅವರೇ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ. ನಾವೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಇದನ್ನ. ಅದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡೋದು,
ಭಗವಂತನ ಇವಾಗ ನಾನು ಹೇಳ್ತಿದ್ದೀನಿ ಅಂದ್ರೆ ನೀನ್ ಬೇಕಾದ್ರೆ ಆಮೇಲೆ ನನ್ನನ್ನ ಮಾತಾಡ್ಸಿ ಏನಿದು ಈ ಮಾತಾಜಿ ಹಿಂಗ ಒಂದ್ ಲೈನು ಮಾತಾಡಕ್ ಬರೋದಿಲ್ಲ, ಇವ್ರು ಏನ್ ನನ್ ಪಾಠ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ನನಗೆ ಒಂದ್ ಲೈನು ಮಾತಾಡಕ್ ಬರೋದಿಲ್ಲ. ನಾನಿಲ್ಲಿ ಇವಾಗ ಹೇಳ್ತಾ ಇದೀನಿ ಅಂತಂದ್ರೆ ಅದು ಭಗವಂತನ ಕೃಪೆ. ಹೇಗ್ ಬರ್ತಾ ಇದೆ? ಅದು ಗುರು ಪರಂಪರೆಯ ಮೂಲಕ ಬರ್ತಾ ಇದೆ. ಅದಕ್ಕೆ ನಾವೆಲ್ಲ ಗುರುಗಳನ್ನ ನಾವಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದೀವಿ. ನಾನಿಲ್ಲಿ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಲ್ವಾ. ಇವಾಗ ಸರ್ಜನ್ ಇವಾಗ ಯಾವ್ದಾದ್ರು ಒಂದು ಗಡ್ಡೆನ ತೆಗ್ದು ಹಾಕ್ತಾರೆ. ಗಡ್ಡೆನ ತೆಗ್ದು ಹಾಕ್ಬೇಕಾದ್ರೆ ಅವ್ರು ಏನನ್ನ ಉಪಯೋಗಿಸ್ತಾರೆ? ಆ ಗಡ್ಡೆನ ಕಟ್ ಮಾಡಿ ಹಾಕ್ಲಿಕ್ಕೆ ತೆಗ್ದಾಕ್ಲಿಕ್ಕೆ ಬ್ಲೇಡ್ ಅನ್ನ ಉಪಯೋಗಿಸ್ತಾರೆ, ಸ್ಕ್ಯಾಲ್ಪೆಲ್ ಅನ್ನ ಉಪಯೋಗಿಸ್ತಾರೆ ಅಲ್ವಾ. ಸೊ ಆ ಸ್ಕ್ಯಾಲ್ಪೆಲ್ ಇವಾಗ ಆ ಸ್ಕ್ಯಾಲ್ಪೆಲ್ ಏನಾದ್ರು ನಾನೇ ಇದನ್ನ ತೆಗ್ದು ಹಾಕಿದ್ದು ಗಡ್ಡೆ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಕ್ಯಾಲ್ಪೆಲ್ ತೆಗ್ದಾಕಕ್ಕಾಗತ್ತಾ? ಮೂರ್ಖತನ ಅನ್ಸುತ್ತೆ. ಅದೇ ತರನೇ ಇವಾಗ ನಾವೊಂದು ಜಸ್ಟ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಭಗವಂತ ನನ್ನ ಮೂಲಕ ಮಾತಾಡಿಸ್ತಾ ಇದ್ದಾರೆ. ನನಗಿಲ್ಲಾಂದ್ರೆ ಒಂದ್ ಲೈನು ಮಾತಾಡಕ್ ಬರಲ್ಲ. ಓಕೆ, ಇಷ್ಟು ಪೆದ್ದುನ ಈ ಮಾತಾಜಿ ಅಂತ ಅನ್ಕೋಬೇಕು. ಹಾಗೇನೆ ನಾನು ಮಾತಾಡೋದು. ನೀವು ನನ್ನನ್ನ ಬೇರೆ ಟೈಮಲ್ಲಿ ಮೀಟ್ ಮಾಡಿದ್ರೆ ಇದು ಭಗವಂತ ಅವರು ಈ ಒಂದು ಗುರು ಪರಂಪರೆಯ ಮೂಲಕ ಅವ್ರು ಏನನ್ನ ಹೇಳಿಸ್ಲಿಕ್ಕೆ ಹೊರಟಿದ್ದಾರೆ. ನನ್ನ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ನಾಗವೇಣಿ ಮಾತಾಜಿನೇ ಆಗ್ಲಿ, ಗೀತಾ ಮಾತಾಜಿನೇ ಆಗ್ಲಿ, ಇನ್ಸ್ಟ್ರೂಮೆಂಟ್ ಅಷ್ಟೇನೆ. ನಾವು ಭಗವಂತ ಏನ್ ಆಡಿಸ್ತಾರೋ ಅದನ್ನ ನಾವು ಆಡ್ತಾ ಇರೋದು ನಾವು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಭಕ್ತರ ಸಂಘದಲ್ಲಿ ಆ ಒಂದು ಶ್ರವಣವನ್ನ, ಭಗವಂತನ ಬಗ್ಗೆ ನಾವು ಶ್ರವಣವನ್ನ ಮಾಡ್ಬೇಕು. ಅವಾಗ ಏನಾಗುತ್ತೆ? ಗ್ರಾಜುಯಲಿ ನಮ್ಗೆ ಏನಾಗುತ್ತೆ? ಆ ಒಂದು ಮುಂದೆ ಆ ಮುಂದಿನ ಅನರ್ಥ ನಿವೃತ್ತಿಯಾಗಿ ನಿಷ್ಠೆಯಾಗಿ ನಮ್ಗೆ ಎಂತಹ ಒಂದು ಹಂತಕ್ಕೆ ಬರ್ತೀವಿ ಅಂತಂದ್ರೆ ನನಗೊಬ್ಬ ಗುರು ಬೇಕು ಅಂತ ನಾವು ಹುಡುಕೋತೀವಿ ನೋಡಿ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಈ 2ನೇ ಘಟ್ಟದಲ್ಲಿ ಮೊದಲು ಶ್ರದ್ಧೆ ಇರುತ್ತೆ, ಅದು ಶುದ್ಧ ಭಕ್ತರ ಸಂಘದಿಂದ ಆಗತ್ತೆ. ಅದಾದ್ಮೇಲೆ 2ನೇ ಘಟ್ಟದಲ್ಲಿ ವ್ಯಕ್ತಿ ಸ್ವಲ್ಪ ನುರಿತನವನಾಗ್ತಾನೆ, ಅನುಭವಿ ಆಗ್ತಾನೆ. ಆಗ ಅವನಿಗೆ ಏನ್ ಅನ್ಸುತ್ತೆ? ನಾನೊಬ್ಬ ಶುದ್ಧ ಭಕ್ತನನ್ನ ಗುರುವಾಗಿ ಸ್ವೀಕರಿಸ್ಬೇಕು. ಯಾಕಂದ್ರೆ ಇದು ಭವಸಾಗರ ಅಲ್ವಾ. ಸಾಗರವನ್ನ ಯಾರಿಗಾದ್ರೂ ಈಜಲಿಕ್ಕೆ ಸಾಧ್ಯನಾ? ಅಲ್ವಾ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಾಂದ್ರೆ ಅಲ್ಲೇ ಸುತ್ತಿ ಇರ್ತೀವಿ, ಅದೇ ಜಾಗಕ್ಕೆ ಬರ್ತೀವಿ ಅಲ್ವಾ. ಸಮಯ, ಹಣ ಎಲ್ಲವೂ ವ್ಯರ್ಥ ಆಗತ್ತೆ. ಏನು ಆ ಒಂದು ಇಂಧನ ಎಲ್ಲವೂ ವ್ಯರ್ಥ ಆಗತ್ತೆ ಅಲ್ವಾ. ಆದ್ರೆ ಒಬ್ಬ ನಾವಿಕ ಇದ್ರೆ ಏನಾಗತ್ತೆ? ಅವ್ನು ಸರಿಯಾದ ದಾರಿಗೆ ಕರ್ಕೊಂಡೋಗಿ ನಮ್ಗೆ ಅಲ್ಲಿ ಮುಟ್ಟಿಸ್ತಾನೆ, ಗುರಿಯನ್ನ ತಲುಪಿಸ್ತಾನೆ. ಅದಕ್ಕೆ ನಮ್ಗೆ ಇವಾಗ ಗೊತ್ತಾಗುತ್ತೆ, ಇಲ್ಲ ಗುರು ಇಲ್ದಲೇ ಇದ್ರೆ ನಾವು ಆ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆ ಗಾದೆನೂ ಕೇಳಿದೀವಿ ಅಲ್ವಾ. ಸೊ ನಮ್ಗೆ ಗುರಿ ಮುಂದೆ, ಗುರು ಹಿಂದೆ ಇರ್ಬೇಕು. ಅವಾಗಷ್ಟೇ ನಾವು ಲೈಫಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ. ಅವಾಗ ನಮ್ಗೆ 2ನೇ ಘಟ್ಟದಲ್ಲಿ ಬರುತ್ತೆ, ನನ್ಗೊಬ್ಬ ಗುರು ಬೇಕಪ್ಪ, ಶುದ್ಧ ಭಕ್ತ ಬೇಕು, ಗುರು ಬೇಕು, ಒಬ್ಬ ಗುರು ಪರಂಪರೆಯಲ್ಲಿ ಬಂದಿರೋ ಗುರು ಬೇಕು ಅಂತ ನಾವು ಅನ್ಕೋತೀವಿ. ಅವಾಗ ಏನಾಗುತ್ತೆ? ಆ ಗುರುವಿಗೆ ನಾವು ಭಕ್ತಿ ಸೇವೆನ ನಾವು ಸಲ್ಲಿಸ್ತೀವಿ ಅಲ್ವಾ. ಸೊ ಯಾಕಂದ್ರೆ ನಮ್ಗೆ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದೋ ನಗತಿ ಕುತೋಪಿ ಅಲ್ವಾ. ನಾವು ಗುರುವನ್ನ ನಾವು ಸಂತೋಷ ಪಡಿಸಿದ್ರೆ ಭಗವಂತನಿಗೆ ತುಂಬಾ ಸಂತೋಷ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಆ ಗುರುವಿಗೆ ಅವ್ರು ನಮ್ಗೆ ಈಗ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾವ್ ಅಲ್ಲಿ ಗೋಲೋಕ ವೃಂದಾವನಕ್ಕೆ ಹೋಗಿ ಮಾಡೋದಾದ್ರೂ ಏನು ಅಲ್ವಾ. ನಮ್ಗೆ ಇಲ್ಲಿ ಟ್ರೈನಿಂಗ್ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಆ ಗೋಲೋಕ ವೃಂದಾವನದಲ್ಲಿ ನಾವು ಮತ್ತೆ ನ್ಯೂ ಸೆನ್ಸ್ ಅಲ್ವಾ. ಇವಾಗ ಕಳ್ಳ ಏನಾದ್ರೂ ಜೈಲಿನಿಂದ ಸರಿಯಾಗಿ ಅಲ್ಲಿ ಅವನಿಗೆ ಶಿಕ್ಷಣ ಕೊಡ್ದಲೆ ಅವನ್ನ ಮತ್ತೆ ಸಿಟಿಗೆ ಬಿಟ್ರೆ ಏನ್ ಮಾಡ್ತಾನೆ? ಸಿಟಿಯಲ್ಲಿ ಏನ್ ಮಾಡ್ತಾನೆ ಆ ಕಳ್ಳ? ಮತ್ತೆ ವಾಪಸ್ ಬಂದ್ಮೇಲೆ ಮತ್ತೆ ಅದೇ ಕೆಲಸ ಮಾಡ್ತಾನೆ ಅಲ್ವಾ. ಅದಕ್ಕೆ ನಮ್ಗೆ ಗುರುಗಳು ನಮ್ಗೆ ಇಲ್ಲಿ ಸರಿಯಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದಾರೆ. ನಾವಲ್ಲಿ ಭಗವಂತನ ಲೋಕಕ್ಕೆ ಹೋದಾಗ ಏನ್ ಮಾಡ್ಬೇಕು, ಹೇಗ್ ನಡ್ಕೋಬೇಕು, ಅಲ್ಲಿರೋ ವಾತಾವರಣವನ್ನ ನಾವು ಆ ಹಿತವನ್ನ, ಆನಂದವನ್ನ ಕಾಪಾಡ್ಬೇಕು ಅಂದ್ರೆ ನಾವ್ ಹೇಗಿರ್ಬೇಕು ಅನ್ನೋದನ್ನ ನಮ್ಗೆ ಗುರು ಹೇಳ್ಕೊಡ್ತಾರೆ. ಅದಕ್ಕೆ ನಾವು ಗುರುವನ್ನ ಮೆಚ್ಚಿಸ್ಬೇಕು. ನಾವು ಗುರುವನ್ನ ಮೆಚ್ಚಿಸ್ತೀವಿ ಅಂತಂದ್ರೆ ಕೃಷ್ಣನಿಗೆ ಸಂತೋಷ ಆಗುತ್ತೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಲ್ವಾ, ನಾವು ದಾಸ ಅಲ್ವಾ. ನಾವು ಭಗವಂತ ಯಾರನ್ನ ಇಷ್ಟ ಪಡ್ತಾರೆ ಅಂತಂದ್ರೆ, ನೀನ್ ಯಾರು ಅಂತ ನನ್ನ ಕೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ಅಂತೂ ಅಲ್ವಾ 0 ಮಾರ್ಕ್ಸ್ ಅಲ್ವಾ. ಸೊ ಇವಾಗ ನಾನು ಏನಂತ ಹೇಳ್ಬೇಕು? ಸೊ ನಾನು ಇವಾಗ ನಾಮನಿಷ್ಠ ಪ್ರಭುಜಿಯವರ ಏನು ಯಾರು ಶ್ರೀಲ ಪ್ರಭುಪಾದ ಅವರ ದಾಸರಾದ ಜಯಪತಾಕ ಸ್ವಾಮಿ ಗುರು ಮಹಾರಾಜ ಅವರ ದಾಸರಾದ, ನಾಮನಿಷ್ಠ ಪ್ರಭುಜಿಯವರ ದಾಸರಾದ, ಮತ್ತೆ ಇನ್ನ ನನ್ನ ಶಿಕ್ಷಾ ಗುರು ಹೆಸರನ್ನ ಹೇಳಿ ಅವರ ದಾಸರಾದ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಹೇಳಿದ್ರೆ ಅವಾಗ ಭಗವಂತನಿಗೆ ಗೊತ್ತಾಗುತ್ತೆ, ಓ ಇವಳು ಕೃಷ್ಣ ಪ್ರಜ್ಞೆಲಿ ಇದ್ದಾಳೆ, ಇವಳು ಇಲ್ಲಿ ನನ್ನ ಲೋಕಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಪ್ಪಿಗೆಯನ್ನ ಕೊಡ್ತಾರೆ ಒಳಗಡೆ ಬರ್ಲಿಕ್ಕೆ. ಇಲ್ಲ ನಾನಿದು ಅಂತ ಹೇಳ್ಬಿಟ್ಟು ನಾನು ಜಂಬ ಕೊಚ್ಕೊಂಡ್ರೆ ಇಲ್ಲ ಅಲ್ವಾ, ನಮ್ಗೆ ಅರ್ಹತೆನೇ ಇಲ್ಲ. ಸೊ ನಾವು ಅದಕ್ಕೇನೆ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಬೇಕಂದ್ರೆ ಆ ಶ್ರದ್ಧೆಯಿಂದನೇ ನಾವು ಮೇಲೆ ಏರ್ತಾ ನಾವು ಆ ಭಾವ ಪ್ರೇಮದ ಹಂತಕ್ಕೆ ನಾವು ಬರ್ಬೇಕು. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಹೋಗ್ತಾ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಗೆ ಏನಾಗುತ್ತೆ? ಆ ಅನರ್ಥಗಳೆಲ್ಲ ನಿವೃತ್ತಿಯಾಗಿ ರುಚಿ ಅನ್ನೋದು ಬರುತ್ತೆ, ಆಸಕ್ತಿ ಬರುತ್ತೆ,
ಭಾವ ಪ್ರೇಮದ ಹಂತಕ್ಕೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ ಒಂದ್ ಹರೇ ಪ್ಯಾರವನ್ನ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪ್ರೇಮ ಭಕ್ತಿನ ಮಾತಾಜಿ. ಮಾತಾಜಿ ಇಲ್ಲಿ ಮಾತಾಜಿ. ಸುದೈವಿಗಳಾದವರು ಮಾತ್ರ ಮೇಲೆ ಹೇಳಲಾದಂತಹ ಸುದೈವಿಗಳಾದವರು ಮಾತ್ರ ಮೇಲೆ ಹೇಳಲಾದಂತ ಯಶಸ್ಸನ್ನು ಪಡೆಯುತ್ತಾರೆ. ವೈದಿಕ ಧರ್ಮ ಗ್ರಂಥಗಳನ್ನು ಪಠಿಸುವ ಪಂಡಿತರು ಇಂತಹ ಪ್ರೇಮವು ಹೇಗೆ ಬೆಳೆಯುತ್ತದೆಂಬುದನ್ನು ತಿಳಿಯಲಾರರು. ನಾರದ ಪಂಚರಾತ್ರದಲ್ಲಿ ಶಿವನು ಪಾರ್ವತಿಗೆ ಹೇಳಿದ ಈ ಮಾತು, ದೇವಿಯೇ ಯಾರು ದೇವೋತ್ತಮ ಪರಮಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿಯು ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದನ್ನು ನನ್ನಿಂದ ತಿಳಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ ಇಲ್ಲಿ ಏನನ್ನ ಹೇಳ್ತೀರಾ, ಧನ್ಯವಾದ. ಸುದೈವಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇವಾಗ ಅಕಸ್ಮಾತ್ ನಾವೇನಾದ್ರೂ ಈ ಭಕ್ತಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಸುದೈವಿ. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಾವು ಇನ್ನ ಮುಂದುವರಿತಾ ಇದೀವಿ, ನಾವು ಒಂದು ದೀಕ್ಷೆ ತಗೋಬೇಕು ಅಂತ ಒಂದು ಘಟ್ಟಕ್ಕೆ ಬಂದಿದೀವಿ ಅಂತಂದ್ರೆ ಇನ್ನ ಸುದೈವಿ. ಯಾಕೆಂತಂದ್ರೆ ನಾವು ಅಲ್ಲಿ ಮಾರ್ಗದಲ್ಲಿ ಮುಂದುವರಿತಾ ಇದೀವಿ. ನಾವು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ನಮ್ಗೆ ನೀವ್ ಯಾವಾಗ್ಲೂ ಕನಿಷ್ಠ ಅಧಿಕಾರಿಯಾಗಿನೇ ಉಳಿಕೂಡ್ದು, ನೀವು ಮಧ್ಯಮ ಅಧಿಕಾರಿ ಉತ್ತಮ ಅಧಿಕಾರಿ ಹಂತಕ್ಕೆ ಬರ್ಬೇಕಂತ ನೀವು ಟ್ರೈ ಮಾಡ್ಬೇಕು ಅಂತಾನೆ ನಮ್ಗೆ ಹೇಳಿದ್ದಾರೆ ಅಲ್ವಾ. ಸೊ ನಾವ್ ಇವಾಗ ಆ ಒಂದು ದೀಕ್ಷೆನ ಪಡ್ಕೋಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಪ್ರಭುಪಾದ ಆಶ್ರಯ ಅಂತ ಬರುತ್ತೆ, ಅದನ್ನ ನಾವು ತಗೋಬೇಕು. ಅದಾದ್ಮೇಲೆ 6 months ಆದ್ಮೇಲೆ ನಮ್ಗೆ ಈ ಒಂದು ದೀಕ್ಷೆ ಅನ್ನ ಪಡ್ಕೊಳ್ಲಿಕ್ಕೆ ನಮ್ಗೆ ಆಗತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ 1 year ನಾವು 16 rounds ಅನ್ನ ನಾವು ಚಾಂಟ್ ಮಾಡಿರ್ಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಈ ಒಂದು ಗುರುಪಾದ ಆಶ್ರಯ ಅದನ್ನ ನೀವು ತಗೋಬೇಕಾಗುತ್ತೆ. ಅಂದ್ರೆ ಅಥವಾ ಪ್ರಭುಪಾದ ಆಶ್ರಯ ಅಂತ ಹೇಳ್ತೀವಿ. ಅದು 6 months ನಮ್ಗೆ ಗ್ಯಾಪ್ ಇರ್ಬೇಕು. ಅಂದ್ರೆ ನಾನು ಈ ಮಾರ್ಗದಲ್ಲಿ ಅಂದ್ರೆ ಗುರುಗಳ ಅಂದ್ರೆ ದೀಕ್ಷೆನ ತಗೋಬೇಕು ಅಂತಂದ್ರೆ ಈ ಎಲ್ಲ ಏನೆಲ್ಲ ಪಾಲಿಸ್ಬೇಕು ಅಂತ ಹೇಳ್ತಿದಾರೋ ಅದೆಲ್ಲ ನನಗೆ ಪಾಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ಬಿಟ್ಟು ನಮಗೆ ನೋಡಿ ಟ್ರಯಲ್ ಕೊಡ್ತಾ ಇದ್ದಾರೆ, ಆಗುತ್ತಾ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ದೀಕ್ಷೆನ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ನಾರದ ಪಂಚರಾತ್ರಿಯಲ್ಲಿ ನೋಡಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾರೆ. ಸೊ ಯಾರು ಈ ಭಗವಂತನ ಆ ಒಂದು ಪ್ರೇಮಾನಂದದಲ್ಲಿ ಮುಳುಗಿರ್ತಾರೋ ಅವ್ರಿಗೆ ಈ ದೇಹದ ಬಗ್ಗೆ ಏನು ಒಂದು ಕಾಳಜಿನೇ ಇರೋದಿಲ್ಲ ಅವ್ರಿಗೆ. ನೋಡಿ, ಆ ಸುಖ ದುಃಖ ದೇಹಕ್ಕೆ ಬರ್ತಿದೆ ಅಂತ ಅವ್ರು ಅನ್ಕೋತಾರೆ. ಯಾಕಂದ್ರೆ ಆತ್ಮ ಸಂತೋಷವಾಗಿರುತ್ತೆ. ಆಗ ದೇಹದ ಮೇಲೆ ಏನಾದ್ರೂ ಒಂದು ಕಷ್ಟ ಸುಖ ಬಂದ್ರೆ ಅದನ್ನ ಗಮನಕ್ಕೆ ತಂದ್ಕೊಳಲ್ಲ. ಇವಾಗ ವಿದ್ಯಾರ್ಥಿಗಳನ್ನ ನೋಡಿದೀವಿ ಅಲ್ವಾ, ಅವ್ರಿಗೆ ಇವಾಗ ಎಕ್ಸಾಮ್ ಇದೆ ಅಂತಂದ್ರೆ ಅವ್ರು ಹೆಂಗ್ ಓದ್ತಾರೆ ಅಂತಂದ್ರೆ ಏನೇ ಆಗ್ಲಿ ಅವ್ರಿಗೆ ತೊಂದ್ರೆ ಅದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ಅದಕ್ಕೆ ಊಟ ತಿಂಡಿನೂ ಸಹ ಅವ್ರಿಗೆ ಬೇಡ, ನಿದ್ದೆನೂ ಸಹ ಬೇಡ. ಅಂದ್ರೆ ದೇಹದ ಬಗ್ಗೆ ಗಮನನೇ ಇಲ್ಲ ಅಲ್ವಾ, ಅಷ್ಟು ಓದ್ತಾರೆ ಅವರು. ಹಿಂದೆ 3-4 ದಿವಸ ಆ ಒಂದು ಸ್ಥಿತಿ ಈ ಭಕ್ತರಿಗೆ ಅವ್ರ ಜೀವನ ಪೂರ್ತಿನೂ ಇರುತ್ತೆ. ಅಂತಹ ಸ್ಥಿತಿ ಆ ವಿದ್ಯಾರ್ಥಿಗಳಿಗೆ ಬರೇ 1 ತಿಂಗಳು ಬರ್ಬೋದು ಅಥವಾ ವಾರ ಬರ್ಬೋದು ಆ ಸ್ಥಿತಿ ಅಲ್ವಾ. ದೇಹದ ಬಗ್ಗೆ ಕಾಳಜಿನೇ ಇರೋದಿಲ್ಲ. ಸ್ನಾನ ಮಾಡಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಊಟ ತಿಂಡಿ ಮಾಡಿದ್ರೆ ಮಾಡ್ತಾರೆ, ನಿದ್ದೆ ಮಾಡಿದ್ರೆ ಮಾಡ್ತಾರೆ, ಹಂಗ್ ಓದ್ತಾರೆ, ಎದ್ದು ಬಿದ್ದು ಓದ್ತಾರೆ ಅಲ್ವಾ. ಆ ಒಂದು ಸ್ಥಿತಿ ಈ ಒಂದು ಭಕ್ತರಿಗೆ, ಆ ಭಕ್ತಿಯಲ್ಲಿ ಮುಂದುವರಿತಾರಂತ ಭಕ್ತರಿಗೆ, ಆ ಪ್ರೇಮ ಭಕ್ತಿಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ಯಾವಾಗ್ಲೂ ಇರುತ್ತೆ. ಅದು ಅವ್ರಿಗೆ ದೇಹದ ಬಗ್ಗೆ ಆ ಸುಖದ ಬಗ್ಗೆ ಅವ್ರ ಕಾಳಜಿನೇ ಕೊಡೋದಿಲ್ಲ. ಆದ್ರೆ ಈ ಸ್ಥಿತಿ ಬರೇ ಸುಮ್ನೆ ವೇದಗಳನ್ನ ಓದಿದ್ರೆ ಬರೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬರೇ ವೇದಾಂತಿಗಳಿಗೆ ಇಂತಹ ಒಂದು ಪ್ರೇಮೋನ್ಮಾದದ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರು ಈ ಭಕ್ತರ ಸಂಘದಲ್ಲಿ ಇದ್ದು ಗುರುಗಳ ಮಾರ್ಗದರ್ಶನದಲ್ಲಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಏನನ್ನ ಹೇಳಿದ್ದಾರೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುನೇ ಕೊಡೋದು ಈ ಪ್ರೇಮ ಭಕ್ತಿಯನ್ನ, ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ಬರೇ ವೇದಗಳನ್ನ ಓದಿದ್ರೆ ಆಗೋದಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದು ನಮ್ಗೆ ಈ ಪ್ರೇಮ ಭಕ್ತಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮೊದ್ಲೆಲ್ಲ ಏನು ಅಂದ್ರೆ ಆಚಾರ್ಯರು ಹೇಳ್ತಾ ಇದ್ರು, ಅಂದ್ರೆ ಭಕ್ತಿ ಅಂತ ಅಷ್ಟೇ ಇತ್ತಂತೆ ಆ ಕೃತಯುಗ ಸಮಯದಲ್ಲಿ. ಈ ತರ ಭಕ್ತಿಯಲ್ಲಿ ಇಷ್ಟೊಂದು ವೆರೈಟೀಸ್ ತರ ಏನು ಅವಾಗ ಇರ್ತಿಲ್ವಂತೆ. ಸೊ ಅದನ್ನ ಹೇಗೆ ಅರ್ಥ ಮಾಡಿಸಿದ್ರು ಅಂದ್ರೆ, ಇವಾಗ ನೋಡಿ ಹಾಲು ಅಲ್ವಾ, ನೀವು ಹಾಲ್ನ ಏನಂತ ಹೇಳ್ತೀರಾ? ಹಾಲು, ನಿಮ್ಗೆ ಎಂತ ಹಾಲು ಬೇಕು? ತುಪ್ಪ, ಎಂತ ತುಪ್ಪ ಬೇಕು ನಿಮ್ಗೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಅಥವಾ ಚಿನ್ನ, ಶುದ್ಧ ತುಪ್ಪ ಬೇಕು, ಶುದ್ಧ ಹಾಲು ಬೇಕು, ಅಪ್ರಂಜಿ ಚಿನ್ನ ಬೇಕು ಅಂತೀರಾ. ಯಾಕೆ ಈ ಮಾತುಗಳನ್ನೆಲ್ಲ ನೀವು ಆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಈಗ? ಬರೇ ಯಾಕಂದ್ರೆ ಚಿನ್ನನೇ ಅಲ್ವಾ, ಹಾಲೆ ಅಲ್ವಾ, ತುಪ್ಪನೇ. ಆದ್ರೆ ನೀವ್ ಹಿಂದೆ ಏನ್ ಸೇರಿಸ್ತಾ ಹೋಗ್ತಿದ್ದೀರಾ ಈಗ? ಶುದ್ಧ ಹಾಲು ಅಲ್ವಾ, ಶುದ್ಧವಾಗಿರುವಂತ ತರಕಾರಿ, ಎಲ್ಲಾನು ಶುದ್ಧ ಆಹಾರ, ಎಲ್ಲ ಶುದ್ಧ ಸೇರ್ಸ್ಕೊಂಡು ಹೋಗ್ತಿದ್ದೀರಾ. ಯಾಕೆ ನೀವು ಇಲ್ಲಿ ಶುದ್ಧ ಪದವನ್ನ ಸೇರ್ಸ್ಕೊಂಡು ಹೋಗ್ತಿದ್ದೀರಾ? ಯಾಕಂದ್ರೆ ನಾವೆಲ್ಲವನ್ನ ಕಲುಷಿತ ಮಾಡ್ತಾ ಬರ್ತಾ ಇದ್ದೀವಿ ಅಲ್ವಾ. ಅದಕ್ಕೇನೆ ಇದನ್ನ ಶುದ್ಧ ಭಕ್ತಿ ಅಂತ ಹೇಳಿದ್ವಿ. ಅಂದ್ರೆ ಮೊದ್ಲು ಭಕ್ತಿ ಅಂದ್ರೆ ಭಕ್ತಿ, ಭಗವಂತನ ಮೇಲೆ ಭಕ್ತಿ. ಅವ್ರು ಭಕ್ತಿ ಮಾಡ್ತಿದ್ರು, ಅವರು ಭಗವಂತನ ಲೋಕಕ್ಕೆ ಹೋಗ್ತಿದ್ರು. ಈಗ ನಮ್ಗೆ ಆ ಶುದ್ಧ ಒಂದು 100% ಭಕ್ತಿ ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದರೆ ಭಗವಂತನ ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನೇ ಇವಾಗ ಶುದ್ಧ ಭಕ್ತಿ ಅಂತ ಹೇಳ್ಬಿಟ್ಟು ಆ ಪದವನ್ನ ಉಪಯೋಗಿಸ್ತಾ ಇದ್ದಾರೆ ಅಲ್ವಾ. ಹರೇ ಕೃಷ್ಣ. ಇದನ್ನ ಓದಿ. ಪ್ರೇಮವೆಂಬ ಮೂಲ ತರುವಿನ. ಹರೇ ಕೃಷ್ಣ ಮಾತಾಜಿ. ಪ್ರೇಮವೆಂಬ ಮೂಲ ತರುವಿನ
ರೆಂಬೆ ಕೊಂಬೆಗಳಾದ ವಾತ್ಸಲ್ಯ ಹಾಗೂ ಒಲುಮೆಯ ವ್ಯವಹಾರಗಳು ಪ್ರೀತಿಯ ಅನೇಕ ಮುಖಗಳಾಗಿ ಎಲ್ಲಕ್ಕೂ ಮೊದಲೇ ಪ್ರಕಟವಾಗುತ್ತವೆ. ಅದನ್ನೆಲ್ಲ ನಾವಿಲ್ಲಿ ಚರ್ಚಿಸುವುದಿಲ್ಲ. ಹಾಗೆ ತೋರಿ ಬರುವ ಪ್ರೇಮದ ವಿವಿಧ ಮುಖಗಳನ್ನು ಸನಾತನ ಗೋಸ್ವಾಮಿಯವರು ತಮ್ಮ ಗ್ರಂಥವಾದ ಭಾಗವತಾಮೃತದಲ್ಲಿ ವರ್ಣಿಸಿ ಹೇಳಿದ್ದಾರೆ. ಪ್ರೇಮ ಹಾಗೂ ಒಲುಮೆಯ ವ್ಯವಹಾರಗಳ ವಿಷಯವು ಬಹು ಗೋಪ್ಯವಾದುದಾದರೂ ಸನಾತನ ಗೋಸ್ವಾಮಿಯವರು ಅವುಗಳನ್ನು ಸ್ವಲ್ಪ ಮಾತುಗಳಲ್ಲಿ ವರ್ಣಿಸಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಪ್ರೇಮ ಭಕ್ತಿ ಬಗ್ಗೆ ಅವರು ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಅದನ್ನೇ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಿರೋದು. ಪ್ರೇಮ ಭಕ್ತಿ ಅರ್ಥ ಮಾಡ್ಕೊಳಿಕ್ಕೂ ನಮ್ಗೆ ಸಾಧ್ಯ ಆಗ್ತಿಲ್ಲ ಅಲ್ವಾ? ಸೊ ನಿಮ್ಗೆ ಅರ್ಥ ಆಯ್ತಾ ಪ್ರೇಮ ಭಕ್ತಿ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ಯಾರಿಗೂ ಅರ್ಥ ಆಗ್ಲಿಲ್ವಾ? ಪ್ರೇಮ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಮಾತಾಡಿ. ಹಾ, ಅಂದ್ರೆ ಕಷ್ಟ ಇದೆ ಮಾತಾಡಿ ಅರ್ಥ ಮಾಡ್ಕೊಳ್ಳೋದು. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕಷ್ಟ ಇದೆ. ಸೊ ಇದನ್ನ ಅವರು ಅದಕ್ಕೆ ರೂಪ ಗೋಸ್ವಾಮಿ ಅವರು ಅವರ ಭಾಗವತಾಮೃತದಲ್ಲಿ ವರ್ಣಿಸಿ ಹೇಳಿದ್ದಾರೆ. ಅದರ ಇವಾಗ ಎಷ್ಟೊಂದು ಅದರ ಟೈಪ್ಸ್ ಆಗ್ಲಿ ಅಥವಾ ಅದ್ರ ಬಗ್ಗೆ ಡೀಟೇಲ್ ಆಗ್ಲಿ ಅವ್ರಲ್ಲಿ ಹೇಳ್ತಾ ಇಲ್ಲ. ಅದನ್ನ ಭಾಗವತ ಅಮೃತದಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಪ್ರೇಮ ಭಕ್ತಿ ಅಂದ್ರೆ ಏನಾದ್ರೂ ಗೊತ್ತಾಯ್ತಾ? ಒಂದ್ ಲೈನ್ ಏನಾದ್ರೂ ಗೊತ್ತಾಯ್ತಾ? ಹೋಗ್ಲಿ. ಹರೇ ಕೃಷ್ಣ. ಅಂದ್ರೆ ಮಾತಾಜಿ ಅವನ್ನ ಭಗವಂತನ ರೂಪದಲ್ಲಿ ಅಂದ್ರೆ ಅವನು ಒಬ್ಬ ನಮ್ಮಂತೆ ನಮಗೆ ಆತ್ಮ ಸಖ, ನಮ್ ಜೊತೆಗಿರುವಂತ ಬಂಧು ಅನ್ನೋ ತರ ಪ್ರೀತಿಸಿ ಅವನ್ನ ನಾವು ಅವನ ಸೇವೆ ಮಾಡ್ಬೇಕು. ಅವನು ನಾವು ಎಷ್ಟು ದೂರದಲ್ಲಿ ಇರ್ಬಾರ್ದು, ಅವ್ನು ನಮ್ ಜೊತೆಗಿದ್ದಾನೆ ಅನ್ನೋ ತರ ಫೀಲ್ ಆಗಿರ್ಬೇಕು. ಮತ್ತೆ ನಾವು ಅವನ ಜೊತೆಗಿರೋ ಅಂಶ ಅನ್ನೋದ ಅರ್ಥ ಮಾಡ್ಕೋಬೇಕು ಮಾತಾಜಿ. ಅಂದ್ರೆ ಭಗವಂತ ಭಕ್ತ ಅಂದ್ರೆ ದೂರ ದೂರ ಅನ್ನೋ ಗ್ಯಾಪ್ ಇರಬಾರ್ದು. ಪ್ರೀತಿ ಪ್ರೇಮದಿಂದನ ಅಂದ್ರೆ ಪ್ರೇಮ ಭಕ್ತಿ ಅಂದ್ರೆ ಅವನ ಒಂದು ತಂದೆ ಮಗನ ಪ್ರೀತಿ, ಸ್ನೇಹಿತನ ಪ್ರೀತಿ, ಈ ತರ ಪ್ರೀತಿಯಿಂದನ ಅವನು ಕಾಣ್ಬೇಕು ಅಂತ ಅರ್ಥ ಆಯ್ತು ಮಾತಾಜಿ ನನಗೆ. ಓಕೆ ಪ್ರಭುಗೆ ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಕೃಷ್ಣನ ಜೊತೆ ನಾವು ಯಾವಾಗಲೂ ಸ್ಪರ್ಧೆಯಲ್ಲಿ ಇಳಿಬಾರ್ದು ಮಾತಾಜಿ. ಕೃಷ್ಣನ ಜೊತೆಯಲ್ಲೇ ಯಾವಾಗಲೂ ಕೃಷ್ಣ ನಮ್ಮ ಜೊತೆಲೇ ಇದ್ದಾನೆ ಅನ್ಕೊಂಡೆ ನಾವು ಕೃಷ್ಣನ ಜಪ ಮಾಡ್ಕೊಂಡಿರ್ಬೇಕು. ಓಕೆ, ಮತ್ತೆ ಯಾರಾದ್ರೂ? ಧನ್ಯವಾದಗಳು ಪ್ರಭುಜಿ. ಮತ್ತೆ ಯಾರಾದ್ರೂ? ಭಕ್ತಿಯ ಜೊತೆ ಪ್ರೇಮ ಸೇರಿದ್ರೆ ಅದೇ ಪ್ರೇಮ ಭಕ್ತಿ ಆಗುತ್ತೆ ಮಾತಾಜಿ. ಅದು ಬಿಗಿನಿಂಗ್ ಅಲ್ಲಿ ಜಸ್ಟ್ ಒಂದು ಯಾಂತ್ರಿಕವಾಗಿರುತ್ತೆ, ಆಮೇಲೆ ಅದು ಒಂದು ಲವ್ ಆಗಿ ಡೆವಲಪ್ ಆಗುತ್ತೆ. ಅದನ್ನೇ ಪ್ರೇಮ ಭಕ್ತಿ. ಅದು ಒಂದು ಸ್ಟೇಜ್ ಆದ್ಮೇಲೆ ಆಗತ್ತೆ ಮಾತಾಜಿ. ಅವಾಗ ಅದ್ರಲ್ಲಿ ರುಚಿ ಬರುತ್ತೆ, ಅದು ಒಂಥರ ಅದ್ರಲ್ಲಿ ಖುಷಿ ಕೊಡುತ್ತೆ. ಅದು ಪ್ರೇಮ ಭಕ್ತಿ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಅದೇ ಮಾತಾಜಿ, ಒನ್ ಟೈಮ್ ಪ್ರೇಮ ಭಕ್ತಿ ಸಿಕ್ಕಿದ ಮೇಲೆ ಬೇರೆ ಅವರು ಬೇಡ ಅಂತ. ಹಾ, ಹರಿ ಬೋಲ್ ಪ್ರಭುಜಿ ಅಲ್ವಾ? ನಮ್ಗೆ ಅಷ್ಟು ಖುಷಿ, 100% ಖುಷಿ ಅಲ್ವಾ? ಅದಕ್ಕೆ ಅವ್ರಿಗೆ ಬೇರೆ ಏನು ಬೇಡ. ಅವ್ರಿಗೆ ಅನ್ಯಾಭಿಲಾಷಿತ ಅಭಿಲಾಷೆ ಅನ್ನೋದೇ ಇಲ್ಲ ಅವ್ರಿಗೆ ಅಲ್ವಾ? ಕೃಷ್ಣ ಭಕ್ತಿ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ವಾ, ನಾನು ಬಂಗಾರ ಕೊಡ್ತೀನಿ ಬನ್ನಿ ಅಂದ್ರೂ ಅವ್ರು ಬರೋದಿಲ್ಲ ಅಲ್ವಾ? ಅದಕ್ಕೆ ನಮ್ಗೆ ಸನಾತನ ಗೋಸ್ವಾಮಿ ಏನ್ ಮಾಡಿದ್ರು? ಎಲ್ಲ ಮುಟ್ಟಿದ್ರೆ ಬಂಗಾರ ಆಗುತ್ತಲ್ಲ, ಚಿಂತಾಮಣಿ ಕಲ್ಲನ್ನ ಎತ್ಕೊಂಡು ಹೋಗಿ ಎಲ್ಲೋ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರು. ಅವ್ರ ಹರಿನಾಮವನ್ನ ಹೇಳ್ಕೊತಾ ಇದ್ದಾರೆ. ಅದಷ್ಟು ಸಂತೋಷ ಕೊಡ್ತಾ ಇದೆ ಅಲ್ವಾ? ಇವಾಗ ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ತೀನಿ. ಸೊ ಯಾರೋ ಬಂದು ಕರೀತಾರೆ ಅಲ್ವಾ, ಅದ್ ಯಾವ್ದೋ ಒಂದು ಮೂವಿ ಬಂದಿದೆ ಹೋಗೋಣ ಅಂತ. ನನಗೆ ಏನಾಗತ್ತೆ, ನಾನು ಇಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತೀನಿ. ಅಯ್ಯೋ ಮೂವಿಗೆ ಹೋಗೋಣ ಅಥವಾ ಚಾಂಟಿಂಗ್ ಆಮೇಲೆ ಬೇಕಾದ್ರೆ ಬಂದ್ರು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಅಂದ್ರೆ ನನಗೆ ಅಲ್ಲಿ ಇವಾಗ ಅಲ್ಲಿ 100% ನಂಗೆ ಸಂತೋಷ ಸಿಕ್ತಿಲ್ಲ. ಚಾಂಟಿಂಗ್ ಅಲ್ಲಿ 100% ಸಂತೋಷ ಸಿಕ್ತಿದ್ರೆ ನಾನು ಅಲ್ಲಿ ಹೋಗೋದಿಲ್ಲ. ಬೇರೆ ಇನ್ಯಾವ್ದಲ್ಲೂ ನಾನು ಹರ್ಸೋದಿಲ್ಲ. ಇನ್ಯಾವ್ದ್ರಲ್ಲಾದ್ರೂ ಸಂತೋಷ ಸಿಕ್ತಿದೆ ಬಾ ಅಂದ್ರೆ ನಾನು ಬೇಡ ಅಂತ ಹೇಳ್ತೀನಿ. ಅದು ನಮ್ಗೆ ದಣಿವನ್ನೋದೇ ಆಗೋದಿಲ್ಲ. ಅದೇನೇ ಪ್ರೇಮ ಭಕ್ತಿ. ಸಂತೋಷವಾಗಿ ಮಾಡ್ತೀನಿ. ನಮ್ಗೆ ಈ ದೇಹದ ಬಗ್ಗೆ ಏನೂ ನಮ್ಗೆ ಸುಖ ದುಃಖ ನಮ್ಗೆ ತೊಂದರೆ ಕೊಡೋದೇ ಇಲ್ಲ. ಯಾಕಂದ್ರೆ ನಾವು ಆತ್ಮಾನಂದ 100% ನಮ್ಗೆ ಸಂತೋಷ ಸಿಗ್ತಾ ಇದೆ ಆ ಒಂದು ಭಕ್ತಿಯಲ್ಲಿ. ಅಲ್ಲ ನೋಡಿ, ಇವಾಗ ನಾವು ಪ್ರಹ್ಲಾದ ಮಹಾರಾಜನನ್ನ ನೋಡಿದ್ವಿ ಅಲ್ವಾ? ಅವನನ್ನ ಸಾಯಿಸಕ್ ಹೊರಟಿದ್ದಾರೆ. ಯಾರು? ಅವ್ರ ತಂದೆ, ಜನ್ಮ ಕೊಟ್ಟಿರೋ ತಂದೆ. ಅವನಿಗೇನಾದ್ರೂ ಇವಾಗ ನೋವು ನಲಿವು ಏನಾದ್ರೂ ಆಗ್ತಿದ್ಯಾ? ಏನಿಲ್ಲ ಅವನಿಗೆ ಅಲ್ವಾ? ಸುಖ ದುಃಖ ಏನೂ ಆಗ್ತಿಲ್ಲ. ಅವನು ಆತ್ಮಾನಂದದಲ್ಲಿ ಇದ್ದಾನೆ. ಅವನು ಅಲ್ವಾ ಭಗವಂತನ ಜೊತೆ ಸಂಪರ್ಕದಲ್ಲಿದ್ದಾನೆ. ಅವನು ಸಂತೋಷವಾಗಿದ್ದಾನೆ. 100% ಸಂತೋಷ ಆಗಿದೆ ಅವನಿಗೆ. ಬೇರೆ ಇನ್ನೇನೂ ಬಯಸ್ತಾ ಇಲ್ಲ ಅವನು. ಅದು ಪ್ರೇಮ ಭಕ್ತಿ. ಹರಿ ಬೋಲ ನಿಮ್ಮಂತ ಪ್ರಭು. ಹರೇ ಕೃಷ್ಣ.
ಈಗ ಕೊನೆಯದಾಗಿ ಏನು ಹೇಳ್ತಾ ಇದ್ದಾರೆ? ಸೊ ಇಲ್ಲಿ ಲೋಕೋತ್ತರ ಸೌಂದರ್ಯವನ್ನು ಸ್ಥಾಪಿಸಿದ ಸನಾತನ ಗೋಸ್ವಾಮಿಯವರ, ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥ ದಾಸ ಗೋಸ್ವಾಮಿಯವರ ದಿವ್ಯಾನಂದಕ್ಕೆಂದು ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಿನ ಮೊದಲ ಖಂಡದ ಮೇಲಿನ ಈ ವ್ಯಾಖ್ಯಾನವನ್ನ ಅರ್ಪಿಸಿ ಮುಕ್ತಾಯಗೊಳಿಸುತ್ತಾರೆ. ನೋಡಿ, ಅವರು ಇವ್ರಿಗೆಲ್ಲನೂ ಸಹ ಅವರ ಸಂತೋಷಕ್ಕೋಸ್ಕರ ನಾನು ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅದನ್ನ ನಮಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ರೂಪ ಗೋಸ್ವಾಮಿಯವರು ಇವರೆಲ್ಲರ ಸಂತೋಷಕ್ಕೋಸ್ಕರ ಈ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ರಚಿಸಿದ್ದಾರೆ. ಮತ್ತೆ ಅವ್ರಿಗೇನೆ ಇದನ್ನ ಅರ್ಪಿಸುತ್ತಾ ಇದ್ದಾರೆ. ಅವರು ಭಕ್ತಿ ರಸಾಮೃತ ಸಿಂಧುವು ರಚಿತವಾಗುತ್ತಿದ್ದ ಕಾಲದಲ್ಲಿ ಮಾನ್ವಿತರಾದ ಜೀವ ಗೋಸ್ವಾಮಿಯವರು ಇನ್ನೂ ಕಾರ್ಯಾರಂಭ ಮಾಡಿರಲಿಲ್ಲವೆಂದು ಈ ನುಡಿಯಿಂದ ತಿಳಿದು ಬರುತ್ತದೆ. ನಮ್ಗೆ ಗೊತ್ತಿರಾಗ್ನೇ ಷಡ್ಗೋಸ್ವಾಮಿಗಳು ಯಾರು? ಯಾರ್ಯಾರ ಹೆಸರು ಹೇಳಿ? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಗೋಪಾಲ ದಾಸ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ. ಮಾತಾಜಿ ಅಲ್ವಾ? ಜೀವ ಗೋಸ್ವಾಮಿ ಎಲ್ಲರಿಗಿನ್ನ ಚಿಕ್ಕವ್ರು ಅವರು. ಸೊ ಅವ್ರು ಇನ್ನ ಈ ಒಂದು ಆ ಭಕ್ತಿ ಮಾರ್ಗಕ್ಕಿನ್ನ ಬಂದಿಲ್ಲ, ಅವರು ಕಾರ್ಯ ಆರಂಭ ಮಾಡಿಲ್ಲ. ಸೊ ಈ ಭಕ್ತಿ ರಸಾಮೃತ ಸಿಂಧು ರೂಪ ಗೋಸ್ವಾಮಿ ಅವರು ಬರ್ದಾಗ ಅದನ್ನ ನಮ್ಗಿಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಸೊ ಭಕ್ತಿ ರಸಾಮೃತ ಸಿಂಧುವೆಂಬ ಕೃತಿಯ ಮೊದಲ ಖಂಡಕ್ಕೆ ಭಕ್ತಿ ವೇದಾಂತ ಪಾಠಸಾರವು ಇಲ್ಲಿಗೆ ಮುಗಿಯುತ್ತದೆ. ಭಕ್ತಿ ರಸಾಮೃತ ಸಿಂಧು ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ರೂಪ ಗೋಸ್ವಾಮಿ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ಮಾತಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್